ಅನಿರೀಕ್ಷಿತವಾದಂತಹ ಒಂದು ಘಟನೆಯಿಂದಾಗಿ ನಾವು ಇವತ್ತೆಲ್ಲರೂ ಜೊತೆಯಲ್ಲಿ ಸೇರುವಾಗ ಒಬ್ಬ ವ್ಯಕ್ತಿ ಪತ್ರಿಕೋದ್ಯಮದ ಮೂಲಕವೇ ಸಮಾಜಕ್ಕೆ ಪರಿಚಿತನಾಗ್ತಾನೆ ಅನ್ನುವಂಥದ್ದು ಜನಜನಿತವಾದರೂ ಬಾಳೆಪಣಿಯವರು ಪತ್ರಿಕೋದ್ಯಮ ಬೇರೆ ಅಲ್ಲ, ಪತ್ರಕರ್ತ ಬೇರೆ ಅಲ್ಲ, ಬಾಳೆಪಣಿ ಬೇರೆ ಅಲ್ಲ ಅಂತ ಹೇಳುವ ರೀತಿಯಲ್ಲಿ ಸಮಾಜದಲ್ಲಿ ಗುರುತಿಸಲ್ಪಟ್ಟು ಬಾಳಿ ಬದುಕಿ ಅನಿರೀಕ್ಷಿತವಾಗಿ ಸ್ವಲ್ಪ ಬೇಗನೆ ನಮ್ಮೆಲ್ಲರನ್ನು ಬಿಟ್ಟು ತೆರಳುವಂತ ಪರಿಸ್ಥಿತಿ ಆಯಿತು. ನಾನೊಂದು 20-25 ವರ್ಷಗಳಿಂದ ಬಾಳೆಪಣಿಯವರನ್ನು ನೋಡ್ತಾ ಇದ್ದೀನಿ. ಆದರೆ ನೇರವಾಗಿ ನನಗೆ ಸಂಪರ್ಕ ಅವರದ್ದು 2006 19 ವರ್ಷ ಆಯಿತು. ತುಂಬ ಒಳ್ಳೊಳ್ಳೆಯ ಅನುಭವಗಳು ವೈಯಕ್ತಿಕವಾಗಿ ಅವರ ಜೊತೆಯಲ್ಲಿದ್ದಂತಹ ಕಾಲಘಟ್ಟದಲ್ಲೂ ಇತ್ತು, ಅವರ ಕೆಲಸದಲ್ಲೂ ಇತ್ತು. ಸಾಮಾನ್ಯವಾಗಿ ಇವತ್ತಿನ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ, ಪ್ರೊಫೆಷನಲ್ ಜಗತ್ತಿನಲ್ಲಿ ಕೆಲಸವನ್ನ ಪ್ರೀತಿಸು, ಸಂಸ್ಥೆಯನ್ನ ಪ್ರೀತಿಸಬೇಡ ಅಂತ ಕಲಿಸ್ತಾರೆ. ಕೆಲಸ ಎಲ್ಲಿ ಚೆನ್ನಾಗಿದೆ ಅಲ್ಲಿ ಹೋಗಿ ನೀನು ಮಾಡುವ ಕೆಲಸವನ್ನ ಪ್ರೀತಿಸು, ಸಂಸ್ಥೆ ಯಾವ್ದಾದ್ರೂ ಆಗ್ಲಿ ಅಂತ ಹೇಳುವಂಥದ್ದನ್ನೇ ಇವತ್ತಿನ ಜನಕ್ಕೆ, ಇವತ್ತಿನ ಪೀಳಿಗೆಗೆ ಕಲಿಸುವಂತ. ಆದ್ರೆ ಬಾಳೆಪಣಿಯವರು ತಾನು ಮಾಡುವ ಕೆಲಸವನ್ನು ಪ್ರೀತಿಸಿದ್ರು, ತಾನು ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆಯನ್ನು ಪ್ರೀತಿಸಿದ್ರು. ಎರಡರ ಜೊತೆಯಲ್ಲಿ ಅವರ ಬಾಳು ಬಂತು. ತನ್ನ ಮನೆ ಹೇಗೆಯೇ ಹೊಸ ದಿಗಂತವನ್ನು ಮನೆಯಂತೆಯೇ ಸ್ವೀಕಾರ ಮಾಡಿ ಕೆಲಸ ಮಾಡಿ, ಜೊತೆಗಾರರ ಜೊತೆ ಹೇಗೆ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದಾಗ ಆನಂದರು ಮತ್ತು ಆನಂದ್ ಶೆಟ್ಟರು ಮತ್ತು ಬಾಳೆಪಣಿಯವರು ಜೊತೆಯಾಗಿ ಕೆಲಸ ಮಾಡ್ತಾ ಇರುವಂತದ್ದು ಬೇರೆಯವರಿಗೆ ಮತ್ಸರ ಹುಟ್ಟಿಸುವ ರೀತಿಯ ಜೊತೆಗಾರರಾಗಿ ಅವರು ಕೆಲಸ ಮಾಡ್ತಾ ಇದ್ರು. ಇದು ನನಗೆ ಬಹಳ ಖುಷಿ ಕೊಟ್ಟ ಸಂಗತಿ. ಸಂಸ್ಥೆಯಲ್ಲಿ ನಾನು ಸಿಇಒ ಆಗಿದ್ದಾಗ ಇಷ್ಟು ಆತ್ಮೀಯವಾದಂತ ಸಂಬಂಧ ಒಬ್ಬ ಚೀಫ್ ರಿಪೋರ್ಟರ್ ಆನಂದ್ ಶೆಟ್ಟರು ಮತ್ತು ಅಷ್ಟೇ ವರ್ಷಗಳಿಂದ ಅನುಭವ ಹೊಂದಿದಂತ ಬಾಳೆಪಣಿ, ಪರಸ್ಪರ ಗೌರವ ಇದರಲ್ಲಿ ಪ್ರೀತಿ ಇರುತ್ತೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಅಂದ್ರೆ ಇಬ್ಬರಿಗೂ ಪರಸ್ಪರ ಗೌರವ ಇತ್ತು. ಇದು ಒಂದು ಉದಾಹರಣೆಯನ್ನು ಮಾತ್ರ ನಾನು ಹೇಳಿದ್ದೆ. ಎಲ್ಲರ ಜೊತೆಯಲ್ಲಿ ಬಾಳೆಪಣಿಯವರು ಅದೇ ರೀತಿಯಲ್ಲಿ ಬದುಕಿ ಇಷ್ಟು ಆತ್ಮೀಯತೆ ಇದ್ದಾಗಲೂ ಅವರು ಹೇಳುವಂತ ನಡೆನುಡಿಗಳು ಸ್ವಲ್ಪ ನೇರವೇ. ಅನೇಕ ಜನರಿಗೆ ಒಂದ್ಸಲ ಯಾಕಪ್ಪ ಬಾಳೆಪಣಿಯವರು ಹೀಗೆ ಮಾತಾಡ್ತಾರೆ ಅನಿಸುವ ರೀತಿಯಲ್ಲಿ ಅವರು ಮಾತನಾಡಿದ್ದು ಇದೆ, ಇಲ್ಲ ಅಂತ ಹೇಳಿ. ಅಂದ್ರೆ ನನಗೆ ಏನ್ ಅನಿಸ್ತದೆ ಅದನ್ನು ಒಳಗೆ ಬಚ್ಚಿಟ್ಟು ಗೊತ್ತಿಲ್ಲದಂತ ಒಬ್ಬ ವ್ಯಕ್ತಿ ನೇರವಾಗಿ ಮಾತನಾಡ್ತಾ ನೇರ ನಡೆನುಡಿಗಳಿಂದ ಕೆಲಸ ಮಾಡ್ತಾ ಬಂದರು. ವಿಶೇಷ ವರದಿಗಾರ ಆಗ್ಬೇಕು ಅಂತ ಅವರನ್ನು ಕರೆಸಿ ಮಾತನಾಡಿದಾಗ ನಿಶ್ಚಿತ ಆಗ್ತೇನೆ, ನನಗೆ ಸ್ವಲ್ಪ ಫ್ರೀ ಹ್ಯಾಂಡ್ ಕೊಡಿ, ಗ್ರಾಮೀಣ ಬದುಕಿನ ಕಡೆಗೆ ನಾನು ಹೋಗ್ತೇನೆ ಅಂತ ಹೇಳಿದೆ. ಮಾಡಿ ಅಂತ ಹೇಳಿದೆವು. ಸಿಟಿಯಲ್ಲಿ ಏನು ಮಾಡ್ಬೇಕಾದ ಅವಶ್ಯಕತೆ ಇಲ್ಲ, ಗ್ರಾಮೀಣ ಬದುಕನ್ನೇ ನೀವು ಚಿತ್ರೀಕರಣ ಕೊಡಿ, ಮಾಡಿ ಹೊಸ ಹೊಸತನ್ನು ಹುಡುಕಿ ಅಂತ ಹೇಳಿದ್ವಿ. 100ಕ್ಕೆ 100 ನ್ಯಾಯ ತುಂಬುವಂತ ಎಲ್ಲಾ ಪ್ರಯತ್ನಗಳನ್ನು ಅವ್ರು ಮಾಡಿದ್ರು ಅಂತ ಹೇಳ್ಬೋದು. ಇತ್ತೀಚೆಗೆ ಅವರ ಪುಸ್ತಕ ಇನ್ನೂ ಅದು ಪ್ರಕಟ ಆಗಿಲ್ಲ, ಬಿಡುಗಡೆ ಆಗ್ಬೇಕು. ತುಂಬಾ ದೊಡ್ಡ ಆಸೆ ಇತ್ತು ಅವ್ರಿಗೆ ಆ ಪುಸ್ತಕವನ್ನು ಬಿಡುಗಡೆ ಮಾಡ್ಬೇಕು ಅಂತ. 10 ವ್ಯಕ್ತಿಗಳ ಬಗ್ಗೆ ಅವ್ರು ಬರೆದಿದ್ರು. ಆ 10 ವ್ಯಕ್ತಿಗಳ ಬಗ್ಗೆ ನಾನೊಂದ್ಸರಿ ಓದಿದೆ. ಈಗಲೂ ಇವರು ಬರೆದು ಆ ತುಡಿತ ಇತ್ತಲ್ಲ, ಆ ಪುಸ್ತಕ ಮಾಡ್ಬೇಕೆನ್ನೋ ತುಡಿತದ ಕಾರಣ ಆ ಪುಸ್ತಕ ಯಾವುದು ಅಂತ ನಾನು ತಗೊಂಡು ಓದಿದೆ. ಓದಿದಾಗ ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಬರೆಯುವಂತ, ಚಿತ್ರೀಕರಣ ಕೊಡುವಂತ ಅನೇಕ ವ್ಯಕ್ತಿಗಳು ನಮಗೆ ಸಿಗ್ಬೋದು. ಆದ್ರೆ ಜೀವನದಲ್ಲಿ ಎಲ್ಲಾ ದುರಾಭ್ಯಾಸಗಳನ್ನ ಅಳವಡಿಸಿಕೊಂಡು ಎಲ್ಲರಿಂದ ತುಚ್ಛೀಕರಿಸಲ್ಪಟ್ಟು ಬೇಡ ನೀನು ಅಂತ ಹೇಳುವ ರೀತಿಯಲ್ಲಿ ಯಾರು ಹೋಗಿ ಕೊನೆಗೂ ಸಹಜ ಜೀವನಕ್ಕೆ ಮರಳಿ ಬಂದಂತ, ಈಗ ಒಳ್ಳೆಯ ಜೀವನವನ್ನು ರೂಪಿಸ್ತಾ ಇರತಕ್ಕಂತ ಅನೇಕ ವ್ಯಕ್ತಿಗಳ ಬಗ್ಗೆ ಬರ್ತದೆ. ಕೃಷಿಕರ ಬಗ್ಗೆ ಬರ್ತದೆ. ಅದನ್ನು ನೋಡಿದಾಗ ಇವರಿಗೆ ಹೇಗೆ ಸಿಕ್ತು ಇದು, ಈ ವಿಷಯಗಳು ಇವರು ಎಲ್ಲಿಂದ ತರ್ತಾರೆ ಅನ್ನುವಂಥದ್ದು ಆಶ್ಚರ್ಯಕರ ರೀತಿಯಲ್ಲಿ ಕೆಲವು ಆರ್ಟಿಕಲ್ಗಳಿತ್ತು. ನನಗನಿಸಿದ ಸುದ್ದಿ ಸಮಾಜದಲ್ಲಿ ಇದ್ದೇ ಇದೆ, ಹುಡುಕುವಂತ ಕಣ್ಣು ಬೇಕು ಅಂತ ಹೇಳುವಂಥದ್ದು. ನಮ್ಮ ಸುತ್ತಮುತ್ತ ನಡೀತಾ ಇರತಕ್ಕಂಥ ಘಟನೆಗಳನ್ನು ಕೂಡ ಹುಡುಕುವಂತ ಕಣ್ಣುಗಳು ಬೇಕು. ಆ ಕಣ್ಣುಗಳನ್ನ ಭಗವಂತ ಬಾಳೆಪಣಿಯವರಿಗೆ ಕೊಟ್ಟಿದ್ರು ಅಂತ ನನಗನಿಸ್ತದೆ. ಯಾಕಂದ್ರೆ ಹರೇಕಳ ಹಾಜಬ್ಬ ಅವರಿಗೆ ಇವತ್ತು ಪದ್ಮಶ್ರೀ ಪ್ರಶಸ್ತಿ ಬಂದ. ಆದ್ರೆ ನಮಗೆ ಯಾರಿಗೂ ಗೊತ್ತಿರಲಿಲ್ಲ ಅವರ ಸಾಧನೆ ಏನು ಎನ್ನುವಂಥದ್ದು. ಮೊಟ್ಟ ಮೊದಲ ಬಾರಿಗೆ ಬಾಳೆಪಣಿಯವರ ಕಣ್ಣಿಗೆ ಹಾಜಬ್ಬ ಬೇಕು. ಅವರ ಕಷ್ಟದ ಬದುಕನ್ನ, ಆ ಕಷ್ಟದ ಬದುಕಿನಿಂದ ವಿದ್ಯಾಭ್ಯಾಸಕ್ಕೆ, ಬಡತನದಲ್ಲಿ ಇರತಕ್ಕಂಥ ಮಕ್ಕಳಿಗೆ ಶಿಕ್ಷಣ ಕೊಡುವ ದೃಷ್ಟಿಯಿಂದ ಏನು ಮಾಡಿದರು ಎನ್ನುವಂಥದ್ದನ್ನ ಕೊಟ್ಟ ಪರಿಣಾಮ ಸಮಾಜದಲ್ಲಿ ಅನೇಕ ಜನ ಈ ತರದ ದೃಷ್ಟಿಯನ್ನು ಬೆಳೆಸಿಕೊಂಡ್ರು ಅಂತ ನನಗನಿಸ್ತದೆ. ಬಾಳೆಪಣಿಯವರ ಜೀವನವನ್ನು ಪ್ರೀತಿಸುವಂಥದ್ದು ಕೂಡ, ಉದ್ಯೋಗ ವೃತ್ತಿಯನ್ನು ಹೇಗೆ ಪ್ರೀತಿಸ್ತಾರೆ, ಜೀವನವನ್ನು ಅಷ್ಟೇ ಪ್ರೀತಿಸ್ತಾರೆ. ಇಷ್ಟು
ಇಷ್ಟು ಬೇಗ ಹೋಗಬಾರ್ದಾಗಿತ್ತು ಅಂತ ಅನಿಸುತ್ತೆ. ಅನಾರೋಗ್ಯದ ಸಂದರ್ಭದಲ್ಲಿ 2 ಹಂತ ಅಂತ ಹೇಳ್ಬೋದು. ಒಂದು ಹಂತ ಅವರು ಅಡ್ಮಿಟ್ ಆದರು. ನಮ್ಮ ಬೋರ್ಡಿಗೆ ನಾವು ಇದನ್ನು ಹೇಳಿದ್ವಿ. ಅವರಿಗೆ ರಿಟೈರ್ ಆಗಿತ್ತು, 60 ವರ್ಷ ಆಗಿತ್ತು. ಏನ್ ಮಾಡೋದು? ಒಂದು ಸಂಸ್ಥೆಯಾಗಿ ನಮಗೆ ಕೈ ಚೆಲ್ಬಹುದಾಗಿತ್ತು. ಅದೇ ಮನಸ್ಸು ಬರಲಿಲ್ಲ. ಯಾಕಂದ್ರೆ ಅವರು ನಮ್ಮಲ್ಲಿ ಉದ್ಯೋಗಿ ಆಗಿರಲಿಲ್ಲ, ನಮ್ಮ ಕುಟುಂಬದ ಸದಸ್ಯ ಆಗಿದ್ರು. 27 ವರ್ಷಗಳಿಂದ ನಮ್ಮ ಜೊತೆನೆ ಹೆಜ್ಜೆ ಆಗ್ತಾ ಇದೆ. ಬೋರ್ಡಲ್ಲಿ ಏಕಾಭಿಪ್ರಾಯ ಬಂತು, ನಮ್ಮನ್ನು ಬಿಟ್ಟರೆ ಯಾರು ಅವರಿಗೆ ಅಂತ ನಿಶ್ಚಯ ಮಾಡಿದ್ವಿ. ಬರ್ತಾರಾ ಇಲ್ವಾ, ಅವರು ಕೆಲಸ ಮಾಡ್ತಾರಾ ಇಲ್ವಾ, ಇದು ನಮಗೆ ಇದಲ್ಲ. ಇಷ್ಟುವರೆಗೆ ಮಾಡಿದ ಕೆಲಸಕ್ಕೆ ಗೌರವ ರೂಪವಾಗಿ ಅವರು ಬಂದರು ಬಾರದಿದ್ರು ನಮ್ಮ ಸಂಸ್ಥೆಯಿಂದ ಏನಾಗುತ್ತೆ ಅದು ಮುಂದಕ್ಕೂ ನಡೀಲಿ ಅಂತ ಹೇಳುವಂಥದ್ದನ್ನ ಬೋರ್ಡ್ ತೀರ್ಮಾನ ತಗೊಂಡು ನನಗೆ ಅದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ಸ್ವಲ್ಪ ನೆಮ್ಮದಿಯ ಅಥವಾ ಸ್ವಲ್ಪ ಮನಸ್ಸಿಗೆ ಒಂದು ಸ್ವಲ್ಪ ತೃಪ್ತಿ. ಮತ್ತೆ ಪುನಃ ಅವರು ಕಚೇರಿಗೆ ಬರುವುದಕ್ಕೆ ಪ್ರಾರಂಭ ಮಾಡಿದ್ರು. ನಮಗೊಂದ್ಸಲ ಅನಿಸ್ತು, ಪರವಾಗಿಲ್ಲ, ಬಾಳೆಪುಣ್ಯ ಚೇತರಿಸಿಕೊಂಡ್ರು, ಇನ್ನೊಂದಷ್ಟು ವರ್ಷಗಳ ಕಾಲ ಅವರು ಇರ್ಬೋದು, ಇರುವಷ್ಟು ದಿನ ಮಾಡಲಿ ಅಂತ ಹೇಳುವಂಥದ್ದನ್ನು ಹೇಳಿದ್ದವರಿಗೆ. ಆದರೆ ಏಕಾಏಕಿ ಮತ್ತೆ ಪುನಃ ಅವರು ಅನಾರೋಗ್ಯ ಪೀಡಿತರಾದ್ರು, ಮತ್ತೆ ಆಸ್ಪತ್ರೆಗೆ ಸೇರಿಸಿದ್ರು. ಕ್ಷೇಮದಿಂದ ಇಲ್ಲಿ ಆಗಲ್ಲ ಅಂತ ಹೇಳಿದ್ರು. ಮತ್ತೆ ನಾವು ಶಾರದಾ ಆಯುರ್ವೇದ ಆಸ್ಪತ್ರೆಗೆ ಸೇರಿಸ್ತು, ಅಲ್ಲಿ ಕೂಡ ಆಗಲ್ಲ ಅಂತ ಹೇಳಿದ ಮೇಲೆ ಮನೆಗೆ ಹೋಗಿ ಕರ್ಕೊಂಡು ಹೋದ್ರು. ಮತ್ತೆ ಪುನಃ ನೋಡೋಣ ಅಂತ SCS ಹಾಸ್ಪಿಟಲಿಗೆ ಕರ್ಕೊಂಡು ಬಂದರು. ಒಟ್ಟಿನಲ್ಲಿ ಮತ್ತೆ ಮನೆಗೆ ವಾಪಸ್ ಹೋಗೋಣ, ಇನ್ನಿಲ್ಲಿ ಬೇಡ ಅನ್ನುವ ತೀರ್ಮಾನವನ್ನು ಅವರು ತಗೊಂಡು ಪ್ರಾಯಶಃ 3-4 ತಿಂಗಳ ಮೊದಲೇ ನನ್ನ ಜೀವನದ ಅಂತ್ಯ ಆಗ್ತಾ ಇದೆ ಅನ್ನುವಂಥದ್ದು ನಾವು ನಿಶ್ಚಯ ಮಾಡಿದ್ರು ಅಂತ ಕಾಣುತ್ತೆ. ಇತ್ತೀಚೆಗೆ ನಮಗೆ ಕೃಷ್ಣಮೋಹನ್ ಸಿಕ್ಕಿದ್ರು. ಅವರು ಪುಸ್ತಕದಲ್ಲಿ ಅವರು ಬರೆದಿರತಕ್ಕಂಥ ಅನೇಕ ವಿಚಾರಗಳನ್ನು ಉಲ್ಲೇಖ ಮಾಡಿದಾಗ ನಮಗೆ ಗೊತ್ತಾಗುವಂಥದ್ದು ಅವರು ತಮ್ಮ ಜೀವನ ಮುಗಿಯಿತು ಅನ್ನುವಂಥದ್ದು 3-4 ತಿಂಗಳ ಮೊದಲೇ ನಿಶ್ಚಯ ಮಾಡಿದ್ರು ಅನ್ನುವಂಥದ್ದು. ಯಾಕಂದ್ರೆ 3-4 ತಿಂಗಳಿಂದ ಅವರು ಮುಂದಿನ ದಿನ ಏನೇನು ಹೇಗೆ ಅನ್ನುವಂಥ ಅನೇಕ ಸೂಚನೆಗಳನ್ನು ಬರೆದಿದ್ರು ಆ ಡೈರಿಯಲ್ಲಿ ಅಂತ ಹೇಳುವಂಥದ್ದನ್ನು ಗೊತ್ತಾಯ್ತು. ದೇಹದಾನವನ್ನು ಮಾಡಿದರು, ಅದನ್ನು ಡೈರಿಯಲ್ಲಿ ಬರೆದಿಟ್ಟಿದ್ರು, ಅದನ್ನು ಒಬ್ಬರಿಗೆ ತೋರಿಸಿದ್ರು. ಆದರೆ ಅವರ ಈ ರೀತಿಯ ಪರಿಸ್ಥಿತಿಯಿಂದಾಗಿ ಮತ್ತು ಇಷ್ಟು ವಿಷಮ ಪರಿಸ್ಥಿತಿಯಿಂದಾಗಿ ಅವರ ದೇಹ ದಾನಕ್ಕೆ ಯೋಗ್ಯ ಆಗಲ್ಲ ಎನ್ನುವಂತ ಒಂದನ್ನು ಡಾಕ್ಟರ್ ವೈದ್ಯರು ತಿಳಿಸಿರುವುದರಿಂದಾಗಿ ಮತ್ತೆ ಅಂತ್ಯಕ್ರಿಯೆಯಲ್ಲಿ ಅವರ ದೇಹವನ್ನು ಉಳಿಸಲಾಯಿತು. ಒಟ್ಟಿನಲ್ಲಿ ನನಗಿರತಕ್ಕಂಥ ಒಂದು 19-20 ವರ್ಷಗಳ ಅವರ ಜೊತೆಯ ಅನುಭವ ಅಂತ ಹೇಳಿದ್ರೆ ಒಳ್ಳೆಯ ವ್ಯಕ್ತಿಯನ್ನು ನಾವು ಕಳ್ಕೊಂಡ್ವಿ ಅಂತ ನನಗೆ ಅನಿಸುತ್ತೆ. ಯಾವುದೇ ರೀತಿಯ ಒಳಗಡೆ ಒಂದು ಹೊರಗಡೆ ಒಂದು ಇಲ್ಲದಂತಹ, ಹಿಂದೆ ಒಂದು ಮುಂದೆ ಒಂದು ಆಡದಂತಹ, ಒಂದು ರೀತಿಯಲ್ಲಿ ಪ್ರೇರಣೆಯಾಗಬಲ್ಲ, ಅದರಲ್ಲಿ ವಿಶೇಷವಾಗಿ ಯುವ ಪತ್ರಕರ್ತರಿಗೆ ಪ್ರೇರಣೆಯಾಗಬಲ್ಲಂತಹ ಬರಹಗಳನ್ನ, ಜೀವನದ ಅನುಭವಗಳನ್ನು ಕೊಟ್ಟಿರತಕ್ಕಂಥ ಬಾಳೆಪುಣಿಯವರು ಇವತ್ತಿಗೂ ಒಂದೇ ಒಂದು ಕೆಟ್ಟ ನುಡಿ ಯಾವುದೇ ವ್ಯಕ್ತಿಗಳ ಕಡೆಯಿಂದ ಅವರ ಜೀವನದ ಬಗ್ಗೆ ಬಾರದಿರುವ ರೀತಿಯಲ್ಲಿ ಬದುಕಿದರು. ಪ್ರೆಸ್ ಕ್ಲಬ್ ಅನ್ನು ಕೂಡ ತುಂಬಾ ಪ್ರೀತಿಸ್ತಾರೆ. ಇಲ್ಲಿರ್ತಕ್ಕಂಥ ಬೆಳವಣಿಗೆಯನ್ನು ಅನೇಕ ಬಾರಿ ನನ್ನ ಹತ್ರ ಬಂದು ಮಾತಾಡಿದ್ದಾರೆ. ಮಂಗಳೂರು ಪ್ರೆಸ್ ಕ್ಲಬ್ ಹೇಗೆ ಬೆಳೀತಾ ಇದೆ, ಇಲ್ಲಿಯ ಪತ್ರಕರ್ತರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ನಾವು ಒಟ್ಟಾಗಿದ್ದೇವೆ. ಅನೇಕ ಸಂದರ್ಭ ನನಗೆ ಇಲ್ಲಿ ನೇರವಾದಂತ 2-3 ಸಾರಿ ನಾನು ಬಂದಿರ್ಬೋದು. ಆದರೆ ಬಾಳೆಪುಣಿಯವರು ವಿಶೇಷವಾಗಿ ಇಲ್ಲಿಯ ಪ್ರೆಸ್ ಕ್ಲಬ್ ಅನ್ನು, ಇಲ್ಲಿರತಕ್ಕಂಥ ಎಲ್ಲ ಮಿತ್ರರನ್ನ ಬಹಳ ಗೌರವದಿಂದ ಪ್ರೀತಿಯಿಂದ ಮಾತನಾಡಿಸಿದಂತ ಅನೇಕ ಸಂಗತಿಗಳು ನನಗಿದೆ. ಒಟ್ಟಿನಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ, ಒಬ್ಬ ಒಳ್ಳೆಯ ಪತ್ರಕರ್ತ, ಹೊಸತನ್ನು ಹುಡುಕುವ, ಯಾರಿಗೂ ಕಾಣದ್ದನ್ನ ಹೊರಗೆ ತರುವಂತ ಒಬ್ಬ, ಮಾನಸಿಕವಾಗಿಯೂ ಎಲ್ಲ ವಿಷಯದಲ್ಲಿಯೂ ಉತ್ತಮವಾದಂತ ವ್ಯವಸ್ಥೆಯನ್ನ ರೂಪಿಸಿರತಕ್ಕಂಥ ಬಾಳೆಪುಣಿಯವರು ಇವತ್ತು ನಮ್ಮನ್ನು ಅಗಲಿರುವಂಥದ್ದು ತುಂಬಾ ದುಃಖದ ವಿಚಾರ. ಅವರ ದುಃಖವನ್ನ ದೂರ ಮಾಡಿಸುವ ಶಕ್ತಿಯನ್ನು ಭಗವಂತನಲ್ಲಿ ನಾವು ಕೇಳ್ತೇವೆ. ಆದರೂ ಅವರು ಹಾಕಿಕೊಟ್ಟಂತ ಅನೇಕ ಒಳ್ಳೆಯ ಗುಣಗಳನ್ನ ಇನ್ನನೇಕ ಯುವ ತರುಣರಲ್ಲಿ ಮೂಡಿಸುವಂತ ಆಗ್ಬೇಕು. ಆ ದಿಕ್ಕಿನಲ್ಲಿಯೂ ನಾವು ಯೋಚನೆ ಮಾಡೋಣ. ಮತ್ತು ಅವರ ಬಂಧುಗಳಿಗೆ, ಅವರ ಮಕ್ಕಳಿಗೆ, ಅವರ ಸ್ನೇಹಿತರಿಗೆ, ನಮ್ಮೆಲ್ಲರಿಗೂ ಕೂಡ ಈ ದುಃಖವನ್ನ ಭರಿಸುವಂತ ಶಕ್ತಿ ಭಗವಂತ ಕೊಡ್ಲಿ ಅಂತ ಹೇಳ್ತಾ, ಅವರ ನೆನಪು ನಮ್ಮ ಜೀವನದಲ್ಲಿ ಯಾವತ್ತೂ ಅವಿಸ್ಮರಣೀಯವಾಗಿ ಅದು ಇರಲಿ. ಸಾಮಾನ್ಯವಾಗಿ ಒಂದು ಉದಾಹರಣೆಯನ್ನು ಕೊಡ್ತಾರೆ, ರೈಲ್ವೆ ರಿಲೇಶನ್ಶಿಪ್ ಅಂತ. ರೈಲಲ್ಲಿ ಪ್ರಯಾಣ ಮಾಡ್ತಾ ಇರುವಲ್ಲಿವರೆಗೆ ರಿಲೇಟಿವ್ಸ್, ಯಾವ ಸ್ಟೇಷನ್ ಅವರು ಇಳಿತಾರೋ ಅವನು ಯಾರೋ ನಾವು ಯಾರೋ. ಅದು ನಮ್ಮ ಬದುಕು ಯಾವುದು ರೈಲ್ವೆ ರಿಲೇಶನ್ಶಿಪ್ ಅಲ್ಲ. ನಮ್ಮದು ಜೀವನ ಪರ್ಯಂತ ನಮ್ಮ ಪ್ರಯಾಣ, ಬಹಳ ಪ್ರಯಾಣದ ಮುಗಿಯುವ ತನಕವೂ ಇಂಥ ಹಲವಾರು ಒಳ್ಳೆಯ ಸಂಗತಿಗಳು ನಮ್ಮ ಜೊತೆಯಲ್ಲೇ ಬದುಕಬೇಕು. ಆಗ ಮಾತ್ರ ನಮ್ಮ ಜೀವನಕ್ಕೆ ಅರ್ಥ. ಅಂತಹ ಭಾವನೆಗಳಿಗೆ ಬೆಲೆ ಕೊಟ್ಟು ಬಾಳೆಪುಣಿಯವರಿಗೆ ಗೌರವದ ಪ್ರೀತಿಯ ಕಂಬನಿ ತುಂಬಿದಂತಹ ಬೀಳ್ಕೊಡುಗೆ ನಾವು ಮಾಡುವಂತಹ ಪರಿಸ್ಥಿತಿಯಲ್ಲಿದ್ದೇವೆ. ಅದಕ್ಕೋಸ್ಕರ ಅವರಿಗೆ ನಾನು ಆ ಭಗವಂತನ ಜೊತೆ ಏನಾಗುವಂತ ಎಲ್ಲ ರೀತಿಯ ಸೌಭಾಗ್ಯಗಳನ್ನ ಭಗವಂತ ಕರುಣಿಸ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.
ಶುಕ್ರವಾರ 3 ಗಂಟೆ ಅವರ ಮನೆಗೆ ಹೋಗಿ ಒಂದು ಅರ್ಥ ಮಾಡಿ ಅದೇ ಪತ್ರಕರ್ತ ಇಲ್ಲ ನನ್ನ ಹೆಸರು ಕೊಟ್ಟು ಯಾರು ನಮ್ಮ ತಮ್ಮ ಮಗ ಆಗ ನಾವು ಹೋದೆ 3 ಗಂಟೆ 4 ಗಂಟೆ ಅಲ್ಲಿ ಹೋಗ ಮನೆ ಹೋಗುವಾಗ ಅವರ ಸಂಬಂಧಿಗಳು ಬಾಯಲ್ಲಿ ನೀರು ಇಟ್ಟಿದ್ರು. ನಾನು ಅದನ್ನು ಕಂಡೆ. ಅದರಲ್ಲಿ ನೀವು ಬಾಲಕಿನವರು ವೃತ್ತದಾರನ್ನು ನಡೆಸ್ಕೊಂಡು ನಾನು ಇಲ್ಲಿಂದ ಬಿಟ್ಟು ಸಾಯಂಕಾಲ ಬೇರೆ ಬಿಟ್ಟು ಹೋದೆ. ಮರುದಿವಸ 6 ಗಂಟೆ 6:30 ಗಂಟೆ ಅವರ ಮನೆಗಾರರು ಬಂದೆ. ಆಗ ಬಾಲಕಿಗೆ ನಾನು ಈ ಸಂದರ್ಭದಲ್ಲಿ ನನ್ನನ್ನು 2004 ಸೆಪ್ಟೆಂಬರ್ 16 ತಾರೀಕಿಗೆ ಒಂದು ಲೇಖನ ಚುಟುಕದಲ್ಲಿ ಸಂಸ್ಕೃತಿ ಪುಸ್ತಕದಲ್ಲಿ ನಾನು ನಿಂತಂದ್ರೆ ನನ್ನ ಜೀವಮಾನದಲ್ಲಿ 70 ವರ್ಷ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆಸಿ ಮಕ್ಕಳಲ್ಲಿ ವಿಜ್ಞಾನಗಳು 78 ಸಾಲ ತಗೊಂಡು ಹೋಗೋರು ಪತ್ರಕರ್ತರಲ್ಲಿ ಎದುರಲ್ಲಿ ಇಂಥೊಂದು ಮೌನ ಪ್ರಾರ್ಥನೆಯಲ್ಲಿ ಬಾಲಕಿನವರ ಮೌನ ಪ್ರಾರ್ಥನೆ ನಾನು ಮಾಡಿಕೊಂಡು ನನ್ನ ಜೀವಮಾನದಲ್ಲಿ ಕೂಡ ಎಂತೂ ಕಾಣಲಿಲ್ಲ. ಆದ ಕಾರಣ 2004 ಸೆಪ್ಟೆಂಬರ್ 16 ತಾರೀಕಿಗೆ ನನ್ನನ್ನೊಂದು ಜಿಲ್ಲಾ ಪಂಚಾಯತಿ CO ಶಿವಾನಂದ ಮೂರ್ತಿ ಕಾಣ್ತದೆ. 2004 ಒಬ್ಬರು ಪರಿಚಯ ಮಾಡಿಕೊಟ್ಟು ಗುರು ಕುಂಬಾಲಪುರವರಿಗೆ, ಯೋಗೀಶ್ ಅವರಿಗೆ, ಕಿರಣ್ ಅಂಕಾರ್ಗೆ, ಡ್ಯಾನ್ಸ್ ಅವರು ಕೂಡ ನನ್ನ ಕಾಣದಲ್ಲಿ ಇವತ್ತು ನನ್ನ ಅವರು 2004 ಸೆಪ್ಟೆಂಬರ್ 13 ತಾರೀಕಿಗೆ ಎಲ್ಲರನ್ನು ಬರೆಯುತ್ತೆ. ಒಂದು ಬಡವನು ಬರೆಯುವುದನ್ನು ಬಾಲಕನ್ನು ಅವರ ಮುಖಂಡ 4 ಮಂದಿ ಶಿವನಂದ ಅವರು ಕೂಡ ನನ್ನ ಕಾಣಲಿಲ್ಲ. ನನ್ನ ಮನೆಗೆ ಬರುವಾಗ ಸತ್ಯ ಹೇಳ್ತಾನೆ, ಇವರನ್ನು ದುಃಖ ಸೂಚನೆಯಲ್ಲಿ ಅಂತ ಇಷ್ಟಪಡ್ತೇನೆ. ಪತ್ರಕರ್ತಾರೆ ನನ್ನನ್ನು ಲೋಕ ತೋರಿಸಿದ ಪತ್ರಕರ್ತರಿದ್ದಾರೆ, ನನ್ನ ದಂಡಭೋಗದ ಐಕ್ಯ ಮಾಡಿದ ಪತ್ರಕರ್ತರು, ಎಲ್ಲ ಸಂಪರ್ಕದಲ್ಲಿ ಎಲ್ಲ ಪತ್ರಕರ್ತರು ನನ್ನ ಮನೆಯಲ್ಲಿ ಒಂದು 100 ರೂಪಾಯಿ ಗುರ್ಸು ಕೂಡ ಇರಲಿಲ್ಲ. 2004 ಸೆಪ್ಟೆಂಬರ್ 13 ತಾರೀಕು ಬಂದದ್ದು. ಒಂದು 100 ರೂಪಾಯಿ ಗುರ್ಸು ಕೂಡ ಇರಲಿಲ್ಲ. ಇವತ್ತು ಏಕೆ ಹೇಳ್ತಾನೆ ಸರ್, ಒಂದು ಗುರ್ಸು ಕೂಡ ಇಲ್ಲ. ಅದೇ ವರ್ಷ ಎಲ್ಲ ರಾಜ್ಯೋತ್ಸವ ಕೊಟ್ಟು 2000 ನಂತರ ಡಿಸೆಂಬರ್ 2004 ಸೆಪ್ಟೆಂಬರ್ 16, 23, 24 ತಾರೀಕಿಗೆ ತನಕ ಸಿತಂಬರ ಬೈಕಂಬಾಡಿನ ರಾಜ್ಯೋತ್ಸವ ಪರಿಚಯ ಮಾಡಿ ನನ್ನ ಮನೆಗೆ ಬರುವ ಕನ್ನಡ ಭಾಗದ 3 ಮಂದಿ ಮಗಳಿನ ಸನ್ಮಾನ್ಯ ಬಾಲಪ್ಪನವರ ಮುಖಾಂತರ ನಿಮ್ಮ ಪತ್ರಕರ್ತರಿಗೆ ನನ್ನ ಪ್ರೀತಿಯ ದುಃಖ ಸೂಚನೆಯಾಗಿ ನಿಮ್ಮ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ ಕಾರಣ ತುಂಬ ನಾನು ಏನು ಕಳಿಕೊಂಡವರಲ್ಲ. ಇವತ್ತು ವೇದಿಕೆಯಲ್ಲಿ ನನ್ನನ್ನು ಹಿರಿಯರು ಕೂತ್ಕೊಂಡ ಪತ್ರಕರ್ತರು ಪೌರಾಣಿಕ ವಾರ್ತಾಪತ್ರಿಕೆಯವರು ಇದ್ದಾರೆ, ಅಲ್ಲ ಅಧಿಕಾರಿ ಇದ್ದಾರೆ, ಹಿರಿಯ ಪತ್ರಕರ್ತರು ಹೊಸದಿಗೆ ಅಂತ ಮ್ಯಾನೇಜರ್ ಇದ್ದಾರೆ. ನಮ್ಮ ಕನ್ನಡ 5 ಪತ್ರಕರ್ತರ ಸಂಘದ ಅಧ್ಯಕ್ಷರು ಒಂದು ಈ ಸಂದರ್ಭದಲ್ಲಿ ಹೇಳಿಕೆ ಬಿಡ್ತೇನೆ. ನಾನು ಪತ್ರಕರ್ತರ ಸಂಘದ ಅಧ್ಯಕ್ಷರು ಅವರ ಮದುವೆಗೆ ನನ್ನನ್ನು ಅವರ ಮದುವೆ ಕುದುರೆಯಲ್ಲಿ ಗೋಕರ್ಣನಾಥ ಸಂದರ್ಭದಲ್ಲಿ ಅವ್ರ ತಂದೆ ಕೂಡ ಅವ್ರ ತಂದೆ ಕೈಯಲ್ಲಿ ಕೂಡ ಒಬ್ಬ 3 ರೂಪಾಯಿ ಬೆಲೆ ಇಲ್ಲದ ಮನುಷ್ಯ 10,000 ರೂಪಾಯಿ ಅವರ ಮದುವೆ ಸಂದರ್ಭ ಅವರ ತಂದೆ ಕೈಯಲ್ಲಿ ಕೊಟ್ಟು ನೆನಪಾಗ್ತದೆ. ಅದೇ ಒಂದು ಕಿಟ್ಲಿ ಹಣ್ಣು ಸರಿತಂದು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಆದ ಕಾರಣ ತುಂಬ ಮಾತಾಡಿಲ್ಲ. ನಾನು ಮೊನ್ನೆ ಇದು ಯಾಕೆ ಅಂತ ಹೇಳ್ತಾನೆ, ನಾನು 6 ಗಂಟೆ 6:30 ಗಂಟೆ ಅವರ ಮನೆಗೆ ಹೋಗಿದ್ದೇನೆ. ಮರು ದಿವಸ 3 ನನ್ನ ಆಹ್ವಾನ ಪತ್ರ ಇತ್ತು ಜಿಲ್ಲೆಯಲ್ಲಿ. ಗಣರಾಜ್ಯೋತ್ಸವ ದಿವಸ ಒಂದು ಕರ್ನಾಟಕ ಸರ್ಕಾರ ಉಳ್ಳಾಲದಲ್ಲಿ ಇಟ್ಟು ನಮ್ಮ ಜಿಲ್ಲೆಯಲ್ಲಿ ಇದನ್ನು ನಾನು ಮುಟ್ಕೊಂಡು ನನಗೆ ಓಡಲ್ಲಿ 1ರಲ್ಲಿ ಮುಟ್ಕೊಂಡು ನಾನು ಸೀರಾ ನನಗೆ 2 ತಿಂಗಳ ಮುಂದೆ ನಾನು ದೂರದ ಗೋವಾಗೆ ಒಂದು ಆಹ್ವಾನ ಪತ್ರ ಇತ್ತು. ಆಗ ಆಹ್ವಾನ ಪತ್ರಿಕೆ ನಾನು 5 ಗಂಟೆ 3 ಗಂಟೆ ಮುಟ್ಟು 5 ಗಂಟೆ ಮುಟ್ಟು ಅಲ್ಲಿ ಗೋವಾದಲ್ಲಿ ಭಾಗ ಪ್ರೋಗ್ರಾಮ್ ಮುಗಿಸ್ಕೊಂಡು ನಾನು ಈಚೆ ಬರುವಾಗ ನನ್ನ ಸ್ನೇಹಿತರು ವಿಜಯ ಕರ್ನಾಟಕ ಪತ್ರಿಕೆಯಿಂದ ನಾನು ಫೋನ್ ಮಾಡಿದೆ. ಆರಿಫ್ ಅವರು ಫೋನ್ ಮಾಡುವಾಗ ನನ್ನ ಗಾಡಿಯಲ್ಲಿ ನಾನು ಬರ್ತಾ ಇದ್ದೀನಿ. ನನಗೆ 6 ಗಂಟೆ ಆದರೂ ದೂರದ ಪಯಣ ಬೇಕು, ಯಾಕೆಂದ್ರೆ ನನ್ನ ಅಂಥೊಂದು ಪಯಣ ಆಗಿದೆ ಈಗಿನ ದಿನ 70 ವರ್ಷ ಮಾಡಿದೆ. ಆ ಪಯಣದಲ್ಲಿ ನಾನು ಫೋನ್ ಮಾಡುವಾಗ ಪತ್ರಕರ್ತರು 7 ಗಂಟೆ ನಿಮ್ಮ ಸ್ನೇಹಿತರು ಬಿಟ್ಟು ಹೋಗಿ ಮಾರ ಕಣ್ಣಲ್ಲಿದ್ದೆ.
ಕಣದಲ್ಲಿರ್ತೇನೆ. ಅದು ನನಗೆ ಬೆಳಿಗ್ಗೆ 6 ಗಂಟೆಗೆ ನಾನು ಪುನಃ ನಾನು ಮನೆಗೆ ಹೋಗ್ತಾನೆ. ಇವತ್ತು ನನ್ನನ್ನು 2015ರಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಜಿಲ್ಲಾಧಿಕಾರಿ AB ಇಬ್ರಾಹಿಂ ಅವರು ಆಚೆ ಬಂದಿನಿ, ಎಲ್ಲಿದ್ದೀ ಕೇಳುವಾಗ, ಸರ್ ನನ್ನ ಮನೆಯಲ್ಲಿ ನಾನು ದೂರ ಇದ್ದೇನೆ, ಈ ಸೀದಾ ನೀನು ಎಲ್ಲಿಯಾದರೂ ಸಿಕ್ಕು, ನಾನು ನಿಮ್ಮ ಗುರುಪುರ ಪಾಲಿಪುಣಿಗೆ ಹೋಗ್ತಾ ಇದ್ದೆ, ನಾನು ಒಟ್ಟಿಗೆ ಹೋಗ್ಬಾರಣ್ಣ. ನನ್ನ ದೇಶದ ಪ್ರಧಾನಮಂತ್ರಿ ರೆಕ್ವೆಸ್ಟ್ ಮಾಡಿದ AB ಇಬ್ರಾಹಿಂ ಜಿಲ್ಲಾಧಿಕಾರಿ ಮಾಜಿ AB ಇಬ್ರಾಹಿಂ ಅವರು ಹೇಳಿದ್ರು. ಅದ ಕಾರಣ ನಾನು ಅವರ ಮನೆಗೆ ಅವರು ಒಟ್ಟಿಗೆ ಜೊತೆಯಲ್ಲಿ ನಾನು ಅವರನ್ನು ಮನೆಗೆ ಹೋದೆ. ಅವರ ಅಂತಿಮ ವಿಧಿ ಇದೆ, ಅವರವರ ತಮ್ಮ ಅಣ್ಣನ ಹತ್ತಿರ ಹೋದೆ, ಅವರ ಕುಟುಂಬದಲ್ಲಿ ಹೋಗಿ ಮಾತನಾಡಿ. ಈ ಕಾರಣಾಗ ನಿಮ್ಮ ಈ ಸಂದರ್ಭದಲ್ಲಿ ಪತ್ರಕರ್ತರ ಸದನದಲ್ಲಿ ಸಂದರ್ಭದಲ್ಲಿ ನನ್ನನ್ನು ಈ ಪತ್ರಕರ್ತರ ಅವಕಾಶ ಕೊಟ್ಟಿದ್ದೀನಿ. ನನ್ನ ಕಣ್ಣ ಮುಂದೆ ಅವರ ಹೊಟ್ಟೆಟ್ಟಿ ದುಃಖ ಸಹಜವನ್ನು ಕೊಟ್ಟ ಎಲ್ಲ ನನ್ನ ಸ್ನೇಹಿತರವರಿಗೆ ಪತ್ರಕರ್ತರ ಅಧ್ಯಕ್ಷರಿಂದ ಇದು ವಸಂತಕಾಂತ ಪತ್ರಿಕೆಯವರ ಈಗಲೇ ನುಡಿ ಮಾತು ಹೇಳಿದರು. ಅದ ಕಾರಣ ಈ ಸಂದರ್ಭದಲ್ಲಿ ನಾನು ನಿಮಗೆ ಋಣಿಯಾಗಿದ್ದೇನೆ. ನಾನು ಎಂಥ ಬೆಲೆ ಇದೆ, ಎಂಥ 1 ರೂಪಾಯಿ ಬೆಲೆ ಇಲ್ಲದ ಎಂಥ ದೊಡ್ಡ ಪತ್ರಿಕೆ ತೋರಿಸಿದಲ್ಲಿ ಈ ಸಂದರ್ಭದಲ್ಲಿ ಇದೇ ಇವತ್ತು ಸಾಕ್ಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಅವರನ್ನು ಕೆಲಸದಿಂದ ತೆಗೆದು ಸುಮಾರು 26 ವರ್ಷ. ಆಗ ಇದೇ ಬಾಳಪುಣಿ ವಾರ್ತಾಧಿಕಾರಿಯ ಕಚೇರಿಗೆ ಬಂದೆ. ಆಗ ನಾನು ಮತ್ತು ರಾಮಿಗೌಡ ಇಬ್ಬರಿದ್ದೇವೆ. ಏನು ಬಾಳಪುಣಿ ಬಾರಿ ಬೇಸರದಲ್ಲಿದ್ದೀವಿ, ಎಂತ ಹೇಳಿದ್ರು ಈ ಸಮಾಜವೇ ಈಗ ಎಂತ ಆಯ್ತು ಮಾಡಿ ನಿಮ್ಮ ಸಮಾಜ ಯಾಕೆ ಬೈತೀರಿ? ಇಲ್ಲ ಏನೆಲ್ಲ ಸಾಯಿ ಬಿಟ್ಟಿರ್ತೀರಿ, ಏನು ಹೇಳಿ ಹೇಗೆ ಹೇಳಿ ಮಾರಿ ನೀನು ಅಂತ ಹೇಳಿ ಇವರು ರಾಮನಿಗೌಡ ಅವ್ರು ಮಾತಾಡಿದಾಗ ನನಗೆ ಕೆಲಸ ಇಲ್ಲ. ಸರಿ ಚಹಾ ಕುಡ್ದೆವು, ಎಲ್ಲ ಮಾತಾಡಿ ಕೆಲಸ ಇಲ್ಲ ಅಲ್ಲ ಅವ್ರ ಜೊತೆಗೆ ಲೋಕಾಗ್ರಾಮ ಮಾತಾಡಿ ಆಯ್ತು ಹೋಗಿ ನೀವು ಅಂತ ಹೇಳಿ ಆಯ್ತು ಹೋಗ್ತೇನೆ ಅಂತ ಹೇಳಿ ಅವ್ರು ಹೋದ ನಂತರ ನಾನು ಮತ್ತು ರಾಮನಗೌಡ ಇದ್ದೆ ಮಾತಾಡಿದ್ದೆ. ಇವ್ರಿಗೆ ಏನಾದ್ರು ಮಾಡಬೇಕು ಮಾಡ ಆಯ್ತು ಇವನು ಮಾಡಿದರೆ ಹೇಗೆ ಮಾಡಿದ ಇವ್ರು ನಿಲ್ಲುವುದಿಲ್ಲ. ಅವನದೇ ಮಾತು, ಅವನು ಹೇಳಿದ್ದೇ ಆಗಬೇಕು, ಅವನು ಹೇಳಿದ್ದೇ ಸರಿ, ಇನ್ನೊಬ್ಬರು ಮಾತವ ಕೇಳೋದಿಲ್ಲ. ಹೇಗಿದ್ದು ಮಾಡೋದು? ಅದಕ್ಕೆ ನಾನು ಹೇಳಿದೆ ಈ ಸಲ ನಾವಿಬ್ಬರು ಕೂಡ ಒಂದು ನಿರ್ಧಾರ ಮಾಡಿ ಅವನಿಗೆ ಒಪ್ಪಿಸ್ತೇನೆ ನಾನು. ನೀನು ನಾವು ಕೆಲಸ ತೆಗೆದುಕೊಟ್ರೆ ನೀವು ಎಲ್ಲೂ ಬಿಡಬಾರ್ದು ಅಂತೇಳಿ ನಾನು ಹೇಳ್ತೇನೆ ಅಂತ. ಆಯಿತು ಹಾಗಾದರೆ ಏನು ಮಾಡುವ? ಆಗ ಆನಂದ್ ಶೆಟ್ಟರಿಗೆ ಫೋನ್ ಮಾಡಿದ್ದೆ ನಾನು. ಶೆಟ್ರೆ ಹೋಗಲ್ಲ ಏನು ಹೇಳಿ ಶೆಟ್ರಿ ಹೇಳಿ ಸರಿ ಎಲ್ಲ ಕಾಂಡ ರಾಮನಗೌಡರ ಆಫೀಸಿಗೆ ಬರಬಲ್ಲ ಬಂದು ಆನಂದ್ ಶೆಟ್ಟರು, ನಾನು, ರಾಮನಗೌಡ 3 ಜನ ಮಾತ್ರ. ಶೆಟ್ರೆ ಈಗೊಂದು ಹೆಲ್ಪ್ ಆಗ್ಬೇಕು ನಾನು ಹೇಳಿ ಮಾರಿ ಮಾತ್ರ ನಮ್ಮ ದೋಸ್ತಿ ಅಲ್ಲ ರಾಮನಗೌಡ. ಅದೇ ಏನಿಲ್ಲ ಶೆಟ್ರೆ, ಈ ಬಾಳೆಪುಣಿಯವ್ರಿಗೆ ಕೆಲಸ ಇಲ್ಲ ಅಂತ ನೀವು ಹೇಗಾದರೂ ಒಂದು ಅವಕಾಶ ಮಾಡಬೇಕು, ಬಸ್ಸಿಗಂತ ತಿಳಿಸ್ಕೊಟ್ಟಿದೆ. ಅಯ್ಯೋ ಇಜ್ಜಿ ಮಾರ ಆಯ್ ಮಕ್ಕ ಆಯಲ್ಲ ಏನು ಮತ ಕೇಳಿದ್ವಿ ಹಾಕಿದ್ವಿ ಅದಕ್ಕೆ ಭಾರಿ ಬಂದ ಇಲ್ಲ. ಅದಕ್ಕೆ ನಾನು ಹೇಳಿದೆ ಈ ಸಲ ಒಂದು ಗ್ಯಾರಂಟಿ ಅವ ಏನೂ ಇಲ್ಲ, ನಾವು ಹೇಳಿದಾಗೆ ಇರ್ತಾನೆ, ನೀವು ಹೇಳ್ತೀರಲ್ಲ ನಿಮ್ಮ ಜೊತೆಲೇ ಇರ್ತಾನೆ ತೂಕ ಬರೋ ಕೆಲಸ ಮಾಡಿ ನಾವು ಭೇಟಿ ಮಾಡಿ ಅದೇ ಒಂದು ಭೇಟಿ ಅವ್ರನ್ನ ಮಾಡಿಸಿಬಿಟ್ಟು ಆ ಶೆಟ್ಟರು ಹೊಸಗಂದಲ್ಲಿ ಕೆಲಸ. ಆ 26 ವರ್ಷ ಆ ದಿನ ಕೆಲಸ ಸೇರಿದ ಮನುಷ್ಯ ಕೊನೆ ತನಕ
ವಸ್ತಿಗಂತಲ್ಲೇ ಎಲ್ಲಿವರೆಗೆ ಅಂದರೆ ಅವನು ನಿಷ್ಠುರವಾದಿ. ಆದರೆ ಇದು ನೀವು ಕೆಲಸ ಮಾಡೋದು, ಈ ಸಂಸ್ಥೆ ಮುಖ್ಯ. ನಿನ್ನ ಸಿದ್ಧಾಂತ ಏನೇ ಇರ್ಬೋದು, ಸಂಸ್ಥೆ ಮುಖ್ಯ. ಅದು ಬಿಟ್ಟು ಸಂಸ್ಥೆಗೆ ವಿರುದ್ಧವಾಗಿ ನೀನು ಎಲ್ಲೂ ಕೂಡ ಬರೀಲಿಲ್ಲ. ಇಲ್ಲ ನಾನು ಬರೀಲ್ಲ, ಖಂಡಿತ ಇಲ್ಲ. ಆ ಹೇಳಿದ ಮನುಷ್ಯ ಕೊನೆಯ ತನಕ ಆ ಮಾತನ್ನು ಉಳಿಸಿಕೊಂಡ. ಮತ್ತು ಶೆಟ್ರು ಒಂದು 15-20 ದಿವಸ ಆದಮೇಲೆ ಕೇಳಿದೆ, ಹೇಗೆ ಇದ್ದವಲ್ಲೇ ಮಗು ಗೊತ್ತಿಲ್ಲ ಮತ್ತು ನಮ್ಗೆ ಕೂಡ ಧೈರ್ಯ ಇಲ್ಲ ಅಂದು. ಮತ್ತು 1-2 ತಿಂಗಳಾಯಿತು. ತೊಂದರೆ ಇದ್ದಿತ್ತೆ, ಅದೆಷ್ಟಾಗ್ತಿತ್ತು ನೋಡಿ. ಒಬ್ಬ ಮನುಷ್ಯ ತನಗೆ ಉದ್ಯೋಗ ಮುಖ್ಯ. ಏಕೆಂದರೆ ಆಗ ಹೆಂಗಲ್ಲ, ಉದ್ಯೋಗ ಮುಖ್ಯ. ತನ್ನ ನಂಬಿಕೆ, ವಿಚಾರ, ಸಿದ್ಧಾಂತ ಎಲ್ಲವನ್ನು ಒಂದು ಬದಿಗಿಟ್ಟು ಆ ಸಂಸ್ಥೆಯ ತತ್ವ, ಸಿದ್ಧಾಂತ, ಬದ್ಧತೆಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ. ಇದು ನಾನು ಕೂಡ ಎಣಿಸಿರಲಿಲ್ಲ. 26 ವರ್ಷ ವಸ್ತಿಗಂತ ಅಲ್ಲ, ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ವಸ್ತಿಗಂತ ಬೇರೆ, ಮಂಗಳೂರು ಮಿತ್ರ ಬೇರೆ, ಕರಾವಳಿ ಅಲೆ ಬೇರೆ. ಈ 2 ಪತ್ರಿಕೆಯಲ್ಲಿ ಒಂದು 4 ವರ್ಷವಾಗಿ ಏನೋ ಇನ್ನೂ ಕೆಲವು ಪತ್ರಿಕೆಯಲ್ಲಿ ಓದಾಡ್ತೀನಿ ಗೊತ್ತು, ಗೊತ್ತಿಲ್ಲ, ನನಗೆ ನೆನಪಿರೋದಿಲ್ಲ. ಕ್ಷಿಪ್ರವಾಗಿ ಬದಲಾದ ವ್ಯಕ್ತಿ 26 ವರ್ಷಗಳ ಕಾಲ ಸುದೀರ್ಘವಾಗಿ ಅಲ್ಲಿ ಕೆಲಸ ಮಾಡಿದ ಅಂತ ಹೇಳಿದರೆ ನೀವೆಲ್ಲ ತಿಳ್ಕೊಳ್ಳಿ ಎಷ್ಟು ಬದಲಾವಣೆಯನ್ನು ವ್ಯಕ್ತಿ ಮಾಡಿಕೊಂಡ. ಮತ್ತು ಆ ದಿನ ನಮ್ಗೆ ಏನು ಮಾತು ಕೊಟ್ಟಿದ್ದ, ಇದೇ ರಾಮೇಗೌಡರು ಮತ್ತು ನನಗೆ ಅದನ್ನು ಉಳಿಸ್ಕೊಂಡು ನಾನು ಇಲ್ಲಂದ್ರೆ ಆ ಮನುಷ್ಯ ಯಾರ ಮಾತನ್ನು ಕೇಳೋನಲ್ಲ. ಆದರೆ ನನಗೆ ಕೂಡ ಒಂದು ಪ್ರಾಮಾಣಿಕವಾಗಿ ಒಂದು ವಿಶ್ವಾಸ ಇದೆ. ಏನು ಅಂತ ಹೇಳಿದರೆ, ಆ ದಿನ ಯಾವ ರೀತಿಯ ಗೌರವ ಇತ್ತೋ ಅದೇ ರೀತಿಯ ಗೌರವ, ವಿಶ್ವಾಸ ಅವನು ಕೊನೆಯ ತನಕ ಕೂಡ ತೋರಿಸಿದ. ನಾನು ಇಲ್ಲೇ ಸಿಗಲಿ, ನನ್ನ ಕಂಡ ತಕ್ಷಣ ಕೈ ಹೀಗೆ ಒಂದು ಇತ್ತಲ್ಲ ವ್ಯಕ್ತಿಯನ್ನು ಮಾತಾಡಿ, ಅವ್ರಿಗೆ ಏನು ಮಾತಾಡೋದಿಲ್ಲ, ಹೀಗೆ ಸರಳವಾದ ರೀತಿಯಲ್ಲಿ. ಹಾಗೆ ಈ ಮಾತನ್ನು ಕೂಡ ಅನೇಕ ತಂಡದಲ್ಲಿ ಆನಸೆಟ್ ಕೂಡ ಹೇಳಿದ್ದಾರೆ. ಎಂಥ ಹೇಗಿದ್ದ ವ್ಯಕ್ತಿ ಹೇಗಾದ ಅಂತೇಳಿ ಅದು ನಾವು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಈ ಮಾರ್ಗದರ್ಶನದ ರೀತಿ ನಾವು ನಡ್ಕೊಳ್ಬೇಕು ಅಂತ ಹೇಳುವ ಅದನ್ನು ಬಾಳೆಕೊನೆ ತೋರಿಸ್ತದೆ. 2004ರಲ್ಲಿ ವಸ್ತಿಗಂತಲ್ಲಿ ಒಂದು ಆಜಾಪುರ ಬಗ್ಗೆ ಬಂದಿದೆ. ಮತ್ತು 2005ರಲ್ಲಿ 2004 ಡಿಸೆಂಬರಲ್ಲಿ ನಮಗೆ ಅದೇ ಸಂದರ್ಭದಲ್ಲಿ ಹೊಸದೊಂದು ಪ್ರಶಸ್ತಿ ಆಯ್ಕೆ ಮಾಡೋದು ವರ್ಷದ ವ್ಯಕ್ತಿ ಅಂತೇಳಿ ಫಸ್ಟ್ ಟೈಮ್ ಕಂಡು. ಆಗ ನಾನು ಮತ್ತು ವೇಣು ಯಾರಿಗೆ ಇದು ಮಾಡೋದು, ನಮಗೆ ಸರಿ ಸಿಗುದಿಲ್ಲಲ್ಲ, ಇಷ್ಟು ಪರಿಚಯ ಇರಬಾರ್ದು ಇಲ್ಲಿ ಕೂಡ, ಅಂಥ ವ್ಯಕ್ತಿ ಆಗಬೇಕು ಅಂತೇಳಿ ಇದ್ದಾರೆ. ಯಾರು ಮಾಡಿ ಇಲ್ಲಿ ಆಜಪ್ಪ ಅಂತೇಳಿ ಇದ್ದಾರಲ್ಲ, ಅದು ಹೊಸಗಂತ ಬಂತಲ್ಲ ಮಾಡಿ ಇನ್ನೇ ಆಗ್ತದೆ ಬಂದರೆ ಯಾಕೆ ಇನ್ನೊಮ್ಮೆ. ಅದಕ್ಕೆ ವೇಣು ಹೇಳಿದ ಇಲ್ಲ ಸರ್, ಅದು ಬರೀಬೋದು, ಅದೇನೋ ಅಷ್ಟಕ್ಕೆ
ಕ್ಲಿಕ್ಕಾಗಲಿಲ್ಲ ಮತ್ತು ನಾವು ಅದನ್ನು ಮಾನಿಟ್ ಮಾಡಿದ್ವಿ ವರ್ಷದ ವ್ಯಕ್ತಿ ಆಗಿಲ್ಲ. ಅದು 2005 ಜನವರಿ 1 ತಾರೀಕಿಗೆ ವರ್ಷದ ಆ ಪತ್ರಿಕೆಯಲ್ಲಿ ಬಂದ ನಂತರ ಮತ್ತು ಆಗ ಬಾಳೆಪುಣಿ ಎಡ್ಡೆ ಕಥೆಗಳಂತ ಜ್ಞಾನ ಮಂತ್ರಿನೇ ವ್ಯಕ್ತಿ ಅವೇ ಇನ್ನ ವ್ಯಕ್ತಿ ಬಂದ ವ್ಯಕ್ತಿ ಅದೇ ನೀವು ಮಾಡಿದ್ದನ್ನೇ ಮುಂದುವರಿಸಿದ್ದು. ಸೊ ಈ ಒಂದು ನಂಬಿಕೆ ವಿಶ್ವಾಸವನ್ನು ಆ ವ್ಯಕ್ತಿ ಉಳಿಸಿಕೊಂಡ. ಯಾಕೆಂತಂದರೆ ನಾನು ಮಾಡಿದ ವ್ಯಕ್ತಿಗೆ ನೀವು ಪ್ರಶಸ್ತಿಗೆ ಆಯ್ಕೆ ಮಾಡಿದ್ರಲ್ಲ, ಯಾಕೆ ಈ ರೀತಿಯ ಪ್ರಶಸ್ತಿ ಅಂತೇಳಿ ಏನು ತಕರಾರಿಲ್ಲ. ಯಾಕಂದರೆ ಹೆಚ್ಚಿಗೆ ಏನೂ ಇಲ್ಲ ಬಿಡಿ, ಅಂದರೆ ಒಳ್ಳೆಯದು ಅಂತ ಹೇಳಿದ್ರು. ಇದು ಪತ್ರಕರ್ತ, ಪತ್ರಿಕೆ, ಸಮಸ್ಯೆ ಈ ಮೂರನ್ನು ಕೂಡ ಯಾವ ರೀತಿ ನೋಡ್ತೇವೆ, ಯಾವ ರೀತಿ ಅದನ್ನು ಮುಂದುವರಿಸಬೇಕು ಅಂತ ಹೇಳೋದರ ಬಗ್ಗೆ ಬಾಳೆಪುಣಿಯವರು ತುಂಬ ಅರ್ಥಪೂರ್ಣವಾಗಿ ತೋರಿಸ್ಕೊಡ್ತಾರೆ. ಆ ಬಾಳೆಪುಣಿಯವರಿಗೆ ಕೃಷ್ಣ ಶೆಟ್ಟಿ ಮತ್ತು ಶೀನ ಶೆಟ್ಟಿ ಮತ್ತು ಕೃಷ್ಣಮೂರ್ತಿ ಅವ್ರು ಭಾರಿ ಸ್ನೇಹಿತರು. ಅವರಿಬ್ಬರು ಅವ್ರಿಗೆ ಇವರು ಸ್ನೇಹಿತರು, ಅಂದರೆ ಅವ್ರ ಸ್ನೇಹಿತರು ಅವ್ರಿಗೆ ನಮ್ಮ ಸ್ನೇಹಿತರು ಅಂತ ಲಿಂಕ್ ಅದು. ಇವರಿಗೆ ಈ ಸಾಮಾಜಿಕವಾದ ಈ ಲೇಖನಕ್ಕೆಲ್ಲ ಬೇಕಾದ ಆಕಾರ ಗ್ರಂಥಗಳನ್ನು ಅವರೇ ಸಹಾಯ ಮಾಡ್ತಿದ್ರು. ಅದು ನಮಗೆಲ್ಲರಿಗೂ ಗೊತ್ತಿದ್ರು ಕೂಡ ಅವರೇನು ನಮಗೆ ಹೇಳಲಿಲ್ಲ, ನಾವು ಅವ್ರಿಗೆ ಹೇಳಲಿಲ್ಲ. ಆದರೆ ಒಂದೇ ಒಂದು ವಿಷಯ ತಿಳಿಸ್ತೇನೆ. ಇವರನ್ನು ಸೇರಿಸಿದಲ್ಲ ಹೊಸಗಂತದಲ್ಲಿ ಈ ನಮ್ಮಲ್ಲಿ ಶಾರ್ಟ್ ಟೆಂಬರ್ ಪಾಲಿಟಿಷಿಯನ್ ಇರ್ತಾರೆ. ಶಾರ್ಟ್ ಟೆಂಬರ್ ತಕ್ಷಣ ಸಿಟ್ಟು ಬರೋದು, ಯಾಕೆ ಏನು ಅಂತ ಹೇಳಿಲ್ಲ. ಆ ಸಿಟ್ಟು ಬರೋದ್ರಲ್ಲಿ ನಮ್ಮ ಅಭಿಚಂದ್ರನಿಗೆ ಇವರೊಮ್ಮೆ ಸಿಕ್ಕೊಟ್ಟು ಇವ್ರಿಗೆ ಮತ್ತು ಅವ್ರಿಗೆ ದೊಡ್ಡದು ಹಾಗೆ ಹೀಗೆ ಅಂತ ಸಿಕ್ಕಾಬಿಟ್ಟೆ ಒಂದಕ್ಕೊಂದು ಇಬ್ಬರು ಮಾತಾಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತ್ ನಾನು ಅದೇ ಸಭೆಗೆ ಹೋಗಿದ್ದು, ನಾನು ಆಕೆ ಹೋಗಲಿಲ್ಲ. ಇವ್ರು ಗಲಾಟೆ ನನಗೆ ಹೇಳುತ್ತೆ, ನಾನು ಹೊರಗೆ ಮತ್ತು ಇವ್ರು ಗಲಾಟೆ ಆಗದ ನಂತರ ಏನು ಗಲಾಟೆ ಹೀಗೆ ಅಂತ ಮತ್ತು ನಾನು ಬಂದೆ. ಇಬ್ಬರು ಮಾತಾಡ್ತಾ ಇದ್ದಾರೆ. ನಾನು ಇವರನ್ನು ಜಗನ್ನಾಥನೇ ಇವರನ್ನು ಅಭಯಚಂದ್ರ ಮತ್ತು ಇವರನ್ನು ಸಮಾಧಾನ ಮಾಡಿ ಮತ್ತು ಇಬ್ಬರಿಗೆ ಸೆಕೆಂಡ್ ಕೊಡಿಸಿ ಒಂದು ವಿಷಯ ಬಿಟ್ಟರೆ ಒಂದು ಸಲ ಮತ್ತು ಆಗಲೂ ಕೂಡ ಹೇಳಿದ್ದು, ಅದೇ ನೀವು ಹೊಸಗೆ ಸೇರಿದ್ದೀವಿ ತಪ್ಪು ಕೂಡ ಇದು ಮಾಡಬೇಕಂತ ಏನೋ ನಮ್ಮ ತಪ್ಪು ಐತಂತೇಳಿ ಅದೊಂದು ವಿಷಯ, ಒಂದು ಸಂದರ್ಭವನ್ನು ಬಿಟ್ಟರೆ ಮತ್ತು 26 ವರ್ಷಗಳಲ್ಲಿ ಯಾವುದೇ ಒಂದು ವ್ಯತಿರಿಕ್ತವಾದಂಥ ಮಾತುಗಳನ್ನು ಅಥವಾ ನಡತೆಗಳನ್ನು ಬಾಳೆಪುಣಿಯವರು ಕಾಣಲಿಲ್ಲ. ಅದೇ ರೀತಿ ಕೊನೆ ತನಕ ಬಾಳೆಪುಣಿ ನಡ್ಕೊಂಡು ಸಂಸ್ಥೆ ಕೂಡ ಅವ್ರ ಬಗ್ಗೆ ವಿಶ್ವಾಸ ಇಟ್ಟು ದುಡಿಸಿದೆ. ಅವರು ದುಡಿದಿದ್ದಾರೆ. ಆ ಸಂಸ್ಥೆಗೂ ಬಾಳೆಪುಣಿಗೂ ನನಗೆ ಆತ್ಮೀಯವಾದ ನಮನಗಳು ಸಲ್ಲಿಸ್ತಾ
ಈ ಸಂದರ್ಭದಲ್ಲಿ ಬಾಳಕಣಿಯವರು ನಮ್ಮ ಎದುರಿಗಿಲ್ಲ. ಈ ಚಿನ್ನನ ಒಂದು ಅವಸ್ಥೆ, ಚಿನ್ನ ನನಗೆ ಒಂದು ಫೋನ್ ಮಾಡ್ತಾನೆ ಸಂಜೆ ಹೊತ್ತು. ಚಿನ್ನ ಫೋನ್ ಮಾಡಿದರೆ ನಮಗೆ ಇಲ್ಲಿ ಎಲ್ಲೆಲ್ಲ ಒಂದು ಭಾಷಣ ಇರ್ತದೆ ಅಂತ ಗ್ಯಾರಂಟಿ, ನಾನು ಅದಕ್ಕೆ ಮಾಡೋದು. ಅದು ಬಿಟ್ಟು ನಮಗೆ ಇವತ್ತಿನವರೆಗೂ ಮಾಡಿಲ್ಲ. ಇನ್ನೆಲ್ಲ ಅದು ಬಂದಾಗ ಏನು ಅಂತ ಹೇಳಿ, ಏನು ಚಿನ್ನ ಅಂತ ಹೇಳಿ, ನಾಳೆ ಬಾಳೆಕುಣಿಯವ್ರದ್ದು ಸ್ವಲ್ಪ ನೋಡಿದ ಅಂತ ಆಯ್ತಾಯ್ತು ಬರ್ತೇನೆ ಅಂದರೆ ಚಿನ್ನ ಎಂದಿಗೂ ನನ್ನನ್ನು ಪತ್ರಕರ್ತನಾಗಿ ಅವರು ನೆನ್ಪಿಟ್ಕೊಂಡಿದ್ದಾರೆ ಅಂತೇಳಿ ವಿಶ್ವಾಸದಿಂದ ಈ ಮಾತನ್ನು ಹೇಳಿದ್ರೆ ಇನ್ನೇನು ಕಾಲ. ಹಾಗಾಗಿ ಪತ್ರಕರ್ತರು ಪತ್ರಿಕೋದ್ಯಮದ ನಡುವೆ ನಾವೆಲ್ಲ ಕೆಲಸ ಮಾಡಿದ್ದೆವು. ನನಗಿಂತ ಹೆಚ್ಚಾಗಿ ಹೊಸಗಂತದವರು ಮಿತ್ರ ಬಾಳೆಕುಣಿಯ ನಡೆದುಕೊಂಡಿದ್ದಾರೆ. ಅವರಿಗೆ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತು. ಬಾಳೆಕುಣಿಯ ಮತ್ತು ನನ್ನ ಒಡನಾಟ ಸುಮಾರು 25ರಿಂದ 30 ವರ್ಷ. ಅವರು ಕರಾವಳಿ ಅಲೆಯಲ್ಲಿ ಕೆಲಸ ಆರಂಭ ಮಾಡಿದ್ದರಿಂದ ತೀರ ಇತ್ತೀಚಿನವರೆಗೆ ಸಹ ನಾವು ಆತ್ಮೀಯವಾಗಿ ಮಾತಾಡಿಕೊಂಡಿದ್ದಂತಹ ಒಬ್ಬ ವ್ಯಕ್ತಿ ಶೂನ್ಯದಿಂದ ಯಾವ ಹಂತಕ್ಕೆ ತಲುಪಬಹುದು ಅನ್ನೋದನ್ನ ಬಾಳೆಕುಣಿಯವರು ತೋರಿಸಿಕೊಂಡಿದ್ದಾರೆ. ಬಹುಶಃ ನಮ್ಮನ್ನು ಬಿಟ್ಟು ತುಂಬಾ ಜನರಿಗೆ ಅವರ ಹೆಸರು ಗೊತ್ತಿಲ್ಲ, ಗುರುವಪ್ಪ ಅಂತ ಹೇಳಿ. ಬಾಳೆಕುಣಿ ಅನ್ನುವಂತಹ ಒಂದು ಊರಿಗೆ ಒಂದು ಹೆಸರು ತಂದುಕೊಂಡು ತಮ್ಮ ವ್ಯಕ್ತಿತ್ವವನ್ನು ಅವರು ತೋರಿಸಿಕೊಂಡಿದ್ದಾರೆ. ಬಾಳೆಕುಣಿಯವರ ಬಗ್ಗೆ ಒಂದೇ ವಾಕ್ಯದಲ್ಲಿ ಹೇಳುವುದು, ನೇರ, ನಿಷ್ಠ, ಸತ್ಯ ಮತ್ತು ಪ್ರಾಮಾಣಿಕ. ಒಬ್ಬ ವ್ಯಕ್ತಿ ಬಹಳ ಮೇಲೆ ಏರ್ಬೇಕಾದ್ರೆ ಅವನಿಗೆ ಒಬ್ಬ ಗಾಡ್ ಫಾದರ್ ಬೇಕು, ಇಲ್ಲದಿದ್ರೆ ಅಷ್ಟು ಸುಲಭದಲ್ಲಿ ಮೇಲೆ ಹೋಗ್ಲಿಕ್ಕೆ ಆಗುದಿಲ್ಲ. ಬಾಳೆಕುಣಿಯವರಿಗೆ ಬಹುಶಃ ಅವರ ಪ್ರಾಮಾಣಿಕತೆಯೇ ಗಾಡ್ ಫಾದರ್. ತೀರಾ ಇತ್ತೀಚಿನವರೆಗೆ ನನಗೆ ಅವರು ಮೆಸೇಜ್ ಮಾಡಿದ್ದು ಕಳೆದ ದೀಪಾವಳಿಯಲ್ಲಿ ಅವರು ದೀಪಾವಳಿಯ ಶುಭಾಶಯವನ್ನ ಮೆಸೇಜ್ ಆಗಿ ಕಳಿಸಿದ್ದಾರೆ. ಅಷ್ಟು ಆತ್ಮೀಯರಾಗಿದ್ದಂತಹ ಗುರುವಪ್ಪ ಬಾಳೆಕುಣಿಯವರು ಇವತ್ತು ಇಲ್ಲ. ನಿಮ್ಗೆಲ್ಲರಿಗೂ ತಿಳಿದ ಹಾಗೆ ಅವರಿಗೆ ಒಂದು ಹೆಸರು ತಂದುಕೊಟ್ಟಂತಹ ಒಂದು ಲೇಖನ ಅಂತ ಹೇಳಿದ್ರೆ ಪದ್ಮಶ್ರೀ ಪ್ರಶಸ್ತಿ ಪಡೆದಂತಹ ಹಾಜಬ್ಬರ ಅವರ ಬಗ್ಗೆ ಬರೆದಂತಹ ಲೇಖನ. ಈ ಲೇಖನ ಬಂದ ಮೇಲೆ ನಮ್ಮಲ್ಲಿ ಒಂದು ಲೇಖನ ಬಂತು. ಆಗ ನಾನು ಅವರಿಗೆ ಫೋನ್ ಮಾಡಿ, ಈ ವ್ಯಕ್ತಿಯ ಬಗ್ಗೆ ನನಗೆ ಗೊತ್ತಿಲ್ಲ, ಇವರು ಎಲ್ಲಿ ಸಿಗ್ತಾರೆ ಈ ಹಾಜಬ್ಬ ಅವರು ಅಂತ ಹೇಳಿ. ಹಾಗೆ ಹಾಜಬ್ಬ ಅವರ ಬಗ್ಗೆ ಅವರು ಹೇಳಿ ನಾನು ಬಹುಶಃ ಹಂಪನಕಟ್ಟೆಯಲ್ಲಿ ಇವರು ಕಿತ್ತಳೆಯನ್ನ ಮಾರುವಂತಹ ಒಂದು ಚಿತ್ರವನ್ನು ನಾನು ಆ ಸಂದರ್ಭದಲ್ಲಿ ತೆಗೆದಿದ್ದೆ. ಅವರು ಹಂಪನಕಟ್ಟೆಯಲ್ಲಿ ಕಾರುಗಳ ಹತ್ರ ಅಲ್ಲಿ ಹೋಗಿ ಬುಟ್ಟಿಯನ್ನು ಹೀಗೆ ಹಿಡಿದುಕೊಂಡು ಹೋಗಿ. ಬಾಳೆಕುಣಿಯವರ ಮನೆಗೆ ಸಹ ನಾನು ಕೆಲವು ಸಲ ಭೇಟಿ ಕೊಟ್ಟಿದ್ದೇನೆ. ಅದರಲ್ಲಿ ಒಮ್ಮೆ ಭೇಟಿ ಕೊಟ್ಟದ್ದನ್ನು ನಿಮಗೆ ತಿಳಿಸಲೇಬೇಕು. ಯಾಕೆಂತ ಹೇಳಿದ್ರೆ ನಾವೆಲ್ಲ ಇಲೆಕ್ಷನ್ ಡ್ಯೂಟಿಯಲ್ಲಿ ಇದ್ದೆವು. ಅಧಿಕಾರಿ ಕಾಲರ್ಷ ಅವರ ವಾಹನದಲ್ಲಿ ನಾವೊಂದು 30 ಜನ ಇದ್ದರು ಇಲೆಕ್ಷನ್ ಅನ್ನು ಕವರ್ ಮಾಡಿಕೊಂಡು. ಹಾಗೆ ಅದೇ ಏರಿಯಾದಲ್ಲಿ ಹೋಗುವಾಗ ಅವ್ರದ್ದು ಒಂದೇ ಇಲ್ಲರೂ ಪೋಡು ನಾಮ ಅಂತ. ಹಾಗೆ ನಾವೊಂದು 30ರಷ್ಟು ಜನ ಅವರ ಮನೆಗೆ ಹೋಗಿದ್ದೆವು. ಬಹುಶಃ ಅವರಿಗೆ ಮೊದಲು ಯಾರು ಹೇಳಿರಲಿಲ್ಲ. ಹೋದ ಕೂಡಲೇ ನಮಗೆ ಉಪಹಾರದ ವ್ಯವಸ್ಥೆ ಅವರ ಮನೆಯಲ್ಲಿ ಸರಿ ಚೆನ್ನಾಗಿ ನೆನಪಿದೆ. ಊಟ 8ನೇ ಕ್ಲಾಸಲ್ಲಿ ಇದ್ದ ಹುಡುಗ. ಎಲ್ಲರಿಗೆ ಉಪಹಾರದ ವ್ಯವಸ್ಥೆ ಮಾಡಿ ಎಷ್ಟು ಆತ್ಮೀಯತೆ ಅಂತ ಇದ್ರು ಅಂತ ಹೇಳಿದ್ರೆ ನನಗೆ ಅದು ಇನ್ನೂ ಕಣ್ಣಿಗೆ ಕಟ್ತಾ ಇದೆ. ಯಾಕಂದ್ರೆ ಸತ್ಯ ಮೇಡಮ್ ಇದ್ದು ನನಗೆ ಆ ದಿವಸ ನನಗೆ ನೆನಪಿದೆ. ಅಷ್ಟು ಒಂದು ಒಳ್ಳೆಯ ವ್ಯಕ್ತಿತ್ವದ ವ್ಯಕ್ತಿ. ಮತ್ತು ಅವರಿಗೆ ಎಲ್ಲರೂ ಜೊತೆಯಲ್ಲಿ ಬಹಳ ಒಳ್ಳೆಯ ಒಂದು ಒಡನಾಟ. ಯಾಕೆ ಹೇಳ್ತೇನೆ ಅಂತಂದ್ರೆ ಅವರಿಗೆ ಹಲವಾರು ಭಾಷೆ ಗೊತ್ತಿತ್ತು. ಕನ್ನಡ, ತುಳು, ಬ್ಯಾರಿ ಭಾಷೆಯಲ್ಲಿ ಲೀಲಾಜಾಲವಾಗಿ. ನನ್ನ ಹತ್ರ ಅವ್ರು ಮಾತಾಡ್ತಾ ಇದ್ದರು ಹವ್ಯಕ ಭಾಷೆಯಲ್ಲಿ. ಅಂದ್ರೆ ಅವರು ಯಾರ ಜೊತೆಯಲ್ಲಿ ಹೇಗೆ ಮಾತಾಡಬೇಕು ಅನ್ನೋದನ್ನ ಮತ್ತು ಆ ಒಂದು ಆತ್ಮೀಯತೆಯನ್ನ ಅವರು ಹೊಂದಿದ್ರು. ಅವರಿಗೆ ಇತ್ತೀಚೆಗೆ BR ಅಂಬೇಡ್ಕರ್ ಪ್ರಶಸ್ತಿ ಬಂದಿದೆ. ಆಗ ನಾನು ಅವರಿಗೆ ಶುಭಾಶಯ ಹೇಳಿಕೆ ಫೋನ್ ಮಾಡಿದಾಗ ಒಂದು ಹೇಳಿದೆ, ಅದ್ರ ಜೊತೆಯಲ್ಲಿ ಸ್ವಲ್ಪ ಅಮೌಂಟ್ ಬಂದಿದೆ. ನಾನು ಅವರಿಗೆ ಒಂದು ಮಾತು ಹೇಳಿದೆ,
ನೀವು ಈ ಬಂದ ಹಣವನ್ನು ಬೇರೆಯವರಿಗೆ ಕೊಡ್ಲಿಕ್ಕೆ ಹೋಗ್ಬೇಡಿ ಮಾರೆ. ಯಾಕೆ ಹೇಳಿದ್ರೆ ಅವರಿಗೆ ಅದು ಬಂದದಲ್ಲಿ ವಾಪಸ್ ಕೊಡುವ ಒಂದು ಅಭ್ಯಾಸ ಇತ್ತು. ನಾನು ಹೇಳಿದೆ ಈರ್ನ ಇಲ್ಲದ ಒಂದು ಸಾರಣೆ ಮಲ್ಕಲೆ ಎಕ್ಲ ಅಲ್ಲಿ ಬಂದಾಗ ಸಾರಣೆ ಆತಿಜ್ಜಾಗ ಇನ್ನೊಂದು ಮಲ್ಕಲೆ ಅಂತೇಳಿ ಅನ್ನೋದು ನಾವು ಮಲ್ಕ ಹೇಳಿ ನಮಗೂ ಆಮೇಲೆ ಏನಿಲ್ಲ. ಈ ಸಂದರ್ಭದಲ್ಲಿ ಅವರಿಗೆ ಚಿರಶಾಂತಿಯನ್ನು ಕೋರುತ್ತಾ ಅವರ ಮಗ LLB ಮಾಡ್ತಾ ಇದ್ದಾನೆ, ಒಬ್ಬ ಉನ್ನತ ಅಡ್ವೊಕೇಟ್ ಆಗಲಿ ಅಂತೇಳಿ ಹಾರೈಸ್ತಾ ಇದ್ದಾನೆ. ಶುಭಮಸ್ತು. ಮಾನ್ಯ ಬಾಳೆಪುಣ್ಯ ಪತ್ರಕರ್ತರು ಮಾತ್ರ ಅಲ್ಲದೆ ಅವರ ಊರು ಅಥವಾ ಗ್ರಾಮೀಣ ಪರಿಸರದಲ್ಲಿ ಒಂದಷ್ಟು ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡದ್ದು, ಆಮೇಲೆ ಯುವಕ ಮಂಡಲದಲ್ಲಿ ಮತ್ತೆ ನಾಟಕ ರಂಗದಲ್ಲೆಲ್ಲ ಭಾರಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ಅವರ ಅಣ್ಣ ಮಂಗಳೂರಿನ ತಾಲೂಕು ಆಫೀಸಲ್ಲಿ ಇದ್ದರು. ಅವರ ಅಣ್ಣ ಮಗ ಇದ್ದ ಕೊಯ್ಲಾ ಬಾಳೆಪುಣ್ಯ. ಅವತ್ತು ನಾನು 10-25 ವರ್ಷಗಳಿಂದ ಅವರಿಬ್ಬರು ಸಂಜೆ ಹೊತ್ತಿಗೆ ಒಂದು 5 ಗಂಟೆ ನಂತರ ಪರಸ್ಪರ ಎದುರೆದುರು ಚೇರಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಿದ್ರು ಸಂಜೆ ಹೊತ್ತಿಗೆ. ಎಷ್ಟೋ ಬಾರಿ ಒಂದು ಬಾರಿ ನಾನು ಸುಮ್ಮನೆ ಅಕ್ಕಪಕ್ಕ ಹೋಗಿ ನಿಂತ್ಕೊಂಡು ಹಾಗೆ ಇವರು ಏನ್ ಚರ್ಚೆ ಮಾಡ್ತಾ ಇದ್ರು ಅಂತ. ಇವರು ಮುಂದಿನ ತಿಂಗಳು ಅವರ ಊರಿನಲ್ಲಿ ಆಗೋ ನಾಟಕದ ರಿಹರ್ಸಲ್ ಬಗ್ಗೆ ಮಾತಾಡೋದು, ಅಣ್ಣನಿಗೆ ಇರುವ ರೋಲ್ ಮತ್ತೆ ಇವರಿಗೆ ಇರುವ ರೋಲ್ ಇದರ ಬಗ್ಗೆ ಮಾತಾಡೋದು. ಅಂದ್ರೆ ಆ ಮಟ್ಟಿಗೆ ಅವರಿಗೆ ಒಂದು ಬಾಂಧವ್ಯ ಮತ್ತು ಒಂದು ಊರಿನಲ್ಲಿ ನಮ್ಮ ವೃತ್ತಿಯ ಆಚೆಗೆ ನಿಂತು ಮಾಡುವಂತ ಆ ಒಂದು ಸೇವೆ ಅಥವಾ ಕರ್ತವ್ಯ ಏನು ಅದರಲ್ಲಿ ಕೂಡ ತುಂಬವಾಗಿ ತೊಡಗಿಸಿಕೊಂಡರು. ಬಹುಶಃ ಆನಂದ ಯುವಕ ಮಂಡಲ ನನಗೆ ಗೊತ್ತಿಲ್ಲ, ಹೌದಾ? ಮಂಗಳೂರು ಮಿತ್ರವನ್ನು ಚಿದಂಬರ ಅವರು ಉಲ್ಲೇಖ ಮಾಡಿದರು. ಈ ಬಾಳೆಪುಣ್ಯ ಅವರು ಮಂಗಳೂರು ಮಿತ್ರ ಬಿಟ್ಟು ಒಂದು 2-3 ತಿಂಗಳು ಆಗಿರ್ಬೋದು. ನಾನು ಅಲ್ಲಿ ಒಂದು ದಿವಸ ದಿಢೀರಾಗಿ ಬಂದರು. ಅದೇ ನಾವು ನೇರ ನಿಷ್ಠುರ ಅಂತ ಹೇಳ್ತೇವಲ್ಲ, ಅದೇ ವೇಗದಲ್ಲಿ ಬಂದರೂ ಏನಾಗಿತ್ತು ಅಂತಂದ್ರೆ ಮಂಗಳೂರು ಮಿತ್ರದಲ್ಲಿ ಪತ್ರ ಪ್ರಕಟ ಆಗಿತ್ತು. ಅದು ಅವರ ಈ ಆನಂದ ಯುವಕ ಮಂಡಲದ ಬಗ್ಗೆ ಯಾರೋ ಅದೇ ಊರಿನವರು ಯಾರೋ ಬರೆದದ್ದು ನೆನಪಾಗಿರ್ಬೋದು. ಬಂದು ಎಲ್ಲರನ್ನು ಲೆಫ್ಟ್ ರೈಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಎಂಕಿ ಗೊತ್ತು ಒಂದು ಏನು ಬರೀತೇನೆ ಅಂತ ಅವ್ರ ಊರಿನವರೊಬ್ಬರಲ್ಲಿ ಇದ್ದರು. ಎಷ್ಟು ರಭಸದಲ್ಲಿ ಬಂದ್ರು ಅಷ್ಟು ಪಡ 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 ಅಂತ ಮಾತಾಡಿದ್ರು, ನೇರವಾಗಿ ಬಿಟ್ಟು ಯಾವತ್ತಾವತ್ತು ಆಯಾ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡೋದು ಬೇಕು. ಹೇಗೆ ಅಂತ ಆನಂದ್ ಅಂತ ಹೇಳುವಾಗ ಅವರು ಏನ್ ಮಾತಾಡಿ ಮುಗಿನ ಮೇಲೆಗೆ ಕೈ ಕೊಟ್ಟಿದ್ರು. ಅಂದ್ರೆ ನಿಮ್ಮ ಇಷ್ಟ ಅಂತ. ನಿರಾಕರಣೆ ಅಲ್ಲ, ನಾಳೆ ಸಂಭಾಳಿಸ್ಬೇಕಲ್ಲ. ಅವ್ರ ಹತ್ರ ಬೇರೆ ಏನು ಆಶಯ ಆಕಾಂಕ್ಷೆ ಯಾವ್ದು ಇರ್ಲಿಲ್ಲ. ನಾವು ಮಾಡುವಂತ ಕೆಲಸ ಅದು ಬಾರಿ ಪ್ರಾಮಾಣಿಕವಾಗಿರಬೇಕೆನ್ನುವಂತ ಕಾಳಜಿ. ಬಹುಶಃ ಅವರು ಈ ಸಂಘದಲ್ಲಿ ಸಕ್ರಿಯ ಆಗಿರುವಷ್ಟು ಸಮಯ ಕೂಡ ಬಹುಶಃ ಅಂತ ಒಂದು ಏನು ನಾವು ವಿಸಿಲ್ ಬ್ಲೋವರ್ ಅಂತ ಹೇಳ್ತೇವೆ ಅಂತ ಒಂದು ಕಣ್ಣೋಟ ಅಥವಾ ಒಂದು ಸೂಕ್ಷ್ಮತನವನ್ನು ಇಲ್ಲಿ ಇಟ್ಟುಕೊಂಡು ಉಳಿಸಿಕೊಂಡಿದ್ದಿರೋದು ನಿಮಗೆಲ್ಲ ಗೊತ್ತಿರೋ ಅನ್ಸುತ್ತೆ. ಆಮೇಲೆ ಪ್ರಕಾಶ್ ಅವರು ಮಾತಾಡುವಾಗ ಒಂದು ಮಾತು, ಬಹುಶಃ ಬಾಳೆಪುಣ್ಯ ಅವರಿಗೆ ಅವರ ಬದುಕು ಇನ್ನೇನು ಕೊನೆ ಆಗ್ತಾ ಉಂಟಂತ ಇತ್ತೋ ಅವರ ಬರಹಗಳಲ್ಲಿ ಆ ರೀತಿಯ ಉಲ್ಲೇಖ ಕಾಣ್ತದೆ. ಅದು ಇದ್ದಿರಬಹುದು, ಆದರೆ ಅವರ ಒಳಗಿನ ಒಂದು ಬಂಡಾಯ ಮತ್ತು ಪ್ರಶ್ನೆ ಆಕ್ರೋಶ ಅದು ಸದಾ ಇತ್ತು ಅವರ ಹತ್ರ. ನನಗೆ ಇತ್ತೀಚೆಗೆ ಕೂಡ ಕೆಲವು ದಿವಸಗಳ ಹಿಂದೆ ಅಂತ ಹೇಳಿದ್ದು, ನಾನೊಂದು ಅರ್ಜಿ ಹಾಕಿದ್ದೇನೆ ಅಂತ. ಕೆಲವರದೆಲ್ಲ ಬೆವರಿಸಲಿಕ್ಕೆ ಉಂಟು ಅಂತ ಬಾಕಿ ಏನೋ ಒಂದು ಇತ್ತೀಚೆಗೆ ಒಂದು ಘಟನೆ ನಡೆದಾಗ ಅದು ಬಹುಶಃ ಆ ಪ್ರಶ್ನೆ ಆಗಿ ಉಳಿದು ಹೋಗಿದೆ. ನೆನಪು ಮಾಡಿದ್ದೆ ರಾಮಲಿಂಗೇಗೌಡರು ಅವರ ಮದುವೆಗೆ ನಾವು ವಾರ್ತಾ ಇಲಾಖೆ ವಾಹನದಲ್ಲಿ ಹೋಗುವಾಗ ಯಾವಾಗಲೂ ಪಿಕಪ್ ಪಾಯಿಂಟ್ ಉಟ್ಲ್ಯಾಂಡ್ಸ್ ರಾಮಲಿಂಗೇಗೌಡರು ಒಬ್ಬರೇ ಹತ್ತಿಸಿ ಹೋಗುವಾಗ ಹೇಳುವಂತ ದಾರಿಯಲ್ಲಿ ಪಿಕಪ್ ಮಾಡೋ ಹೋಗ್ತಾರ, ಬಾ ಮಾರೆ ಬೇಗ ಬಾ, ನಾಳೆ ಬರದಿದ್ದರೆ ಅವನು ನೋಡಿ ಬಂದು ಹೇಳ್ತಾರೆ ಈ ವೈದ್ಯ ಮದುವೆಗಂತ. ಅಂದ್ರೆ ಆ ಪ್ರೀತಿ, ಆ ವಿಶ್ವಾಸ. ಹಾಗಾಗಿ ಇಲ್ಲಿಂದ ತುಕೋಟ ತನಕ ಹೋಗುವಾಗ ರಾಮಲಿಂಗೇಗೌಡರು ಇದನ್ನೇ ಹೇಳ್ತಾ ಇದ್ದೀವಿ, ಯಾರೆಲ್ಲ ಬರಲಿಲ್ಲ ಅವರಿಗೆಲ್ಲ ನಾಳೆ ಉಂಟು ಅಂತ. ಸೊ ಬಾಳೆಪುಣ್ಯ ಅನ್ನೊಂದು ಸ್ನೇಹ ಮತ್ತು ಅಂದ್ರೆ ನೇರವಾಗಿ ಹೇಳುವಂಥದ್ದು, ಇದ್ದದನ್ನು ಅದರಲ್ಲಿ ಯಾರಿಗೂ ಮುಖಸ್ತುತಿ ಮಾಡುವಂತ ಇಲ್ಲ. ಮತ್ತೆ ತುಂಬಾ ಓದುವಂತ, ಅವರ ಅಣ್ಣ ಅಧ್ಯಯನ ಮಾಡಿ ದುಡಿಯುವಾಗಿದ್ದಲ್ಲ ತುಳುನಾಡಿನ ದುಡಿಯೋದು. ಸೊ ರೀತಿಯಾಗಿ ಜನಪದ ಅನೇಕ ವಿಚಾರಗಳ ಬಗ್ಗೆ ಕೂಡ ತುಂಬ ಆಳವಾದಂಥ ಒಂದು ಒಳನೋಟ ಮತ್ತು ಜ್ಞಾನ ಇದ್ದಂಥ ಒಬ್ಬ ವ್ಯಕ್ತಿ. ನಮ್ಮ ಸದಾ ಪ್ರಶ್ನೆ ಮಾಡುವಂಥ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ
ಕಂಪ್ಲೀಟ್ ಕಾರ್ಪೊರೇಟ್ ಆಯಾಮವನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಕೂಡ ಪ್ರಶ್ನೆ ಮಾಡುವ ಅಂತಕ್ಕಂಥದ್ದನ್ನು ನೇರವಾಗಿ ಬರೆಯುವಂಥ ಚಾಪನ್ನು ಉಳಿಸಿಕೊಂಡಿದ್ದಂಥ ಒಬ್ಬ ಅಗ್ರಮಾನ್ಯ ಪತ್ರಕರ್ತ. ಅವರ ನೆನಪು ಸದಾ ಈ ಪ್ರೆಸ್ ಕ್ಲಬ್ನಲ್ಲಿ ನಮ್ಮ ಪತ್ರಕರ್ತರ ನಡುವೆ ಯಾವತ್ತಿಗೂ ಇರ್ತದೆ. ನಾನು ಈ ಸಂದರ್ಭದಲ್ಲಿ ಅವರ ಮಗನಿಗೆ ಕೂಡ ಭವಿಷ್ಯ ಒಳ್ಳೆಯದಾಗಿ ಇದೆ ಅಂತ ಹಾರೈಸ್ತೇನೆ. ಅದ್ರ ಬಗ್ಗೆ ಎಲ್ಲ ತುಂಬ ಬಾಲ್ಯದಲ್ಲಿ ತುಂಬ ಪರಿಚಯ ಇಲ್ಲ, ಅಣ್ಣನ ಮಗನಾದರೆ ತುಂಬ ಪರಿಚಯ. ಮಗನ ಬಗ್ಗೆ ಎಲ್ಲ ಮಾತಾಡ್ತಾ ಇತ್ತು ಅನೇಕ ಸಂದರ್ಭದಲ್ಲಿ, ಕನಸುಗಳ ಬಗ್ಗೆ. ಅದೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಈಗಾಗಲೇ ಭಾರತೀಯವರ ಬಗ್ಗೆ ಅವರ ದಿವಸ ಸಾಮಾಜಿಕ ಜಾಲತಾಣಗಳಲ್ಲೂ ಮತ್ತು ದಿವಸ ಬಹಳಷ್ಟು ಅಂತ ಹೇಳಿದ್ರೆ, ಮುಖ್ಯವಾಗಿ ಅವರು ಸರ್ಕಾರಿ ಇಲಾಖೆಯೊಂದಿಗೆ ಅವರು ಹೊಂದಿದ ಒಂದು ಒಡನಾಟ ಹಾಗೂ ಅವರೊಂದು ಪ್ರತಿರೋಧ ಅವರ ಮನಸ್ಸಿನ ಲಕ್ಷಣಗಳೊಂದಿಗೆ ಅವರನ್ನು ಬಹಳ ಹತ್ತಿರದ ಕಾರಣವನ್ನಾಗಿ ನಾನು ಎರಡು ಮಾತುಗಳು ಹೇಳಬೇಕು. ಪೇಪರ್ ಕಟ್ಟಿರ್ತಂದಿದೆ. ಇದು ನವೆಂಬರ್ 2ರಂದು ಹೊಸದಿಗಂತ ಪತ್ರಿಕಾ ಒಂದು ಲೇಖನ. ನವೆಂಬರ್ 2 ಗೊತ್ತಿದೆ ಯಾಕೆ, ಅದರ ಹಿಂದಿನ ದಿವಸ ಏನಾಗಿರುತ್ತೆ ಮತ್ತೆ ಈ ವರದಿ ಓದಿ ನಾನು ಬಹಳ ಮೆಚ್ಚಿಬಿದ್ದೆ. ಆಫೀಸರ್ ಕಚೇರಿ ಅಂದರೆ ಆಲ್ಮೋಸ್ಟ್ 1 ತಿಂಗಳವರೆಗೆ ನಾನು ಬಾಳಕುಂಡಿ ಅವರಿಗೆ ಕಂಟಾಗ ಮುಂದೆ ಎನ್ನದಂತ ಪರಿಸ್ಥಿತಿ ಇತ್ತು. ಯಾಕಂದ್ರೆ ಅವರ ಆಕ್ರೋಶ ಎಲ್ಲಿ ನನ್ನ ಕಡೆಗೆ ತಿರುಗಬಹುದಾ ಅಂತ ಇದೆ. ಬಹುಶಃ ಈ ಇದರಿಂದ ನಮ್ಗೆ 2015ರ ಒಂದು ಘಟನೆ ನೆನಪಾಗ್ತದೆ. ಆ ವರ್ಷದಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪ್ರಶಸ್ತಿ ರಾಜ್ಯೋತ್ಸವದಲ್ಲಿ ಜಿಲ್ಲಾ ಪ್ರಶಸ್ತಿ ಆಗಿದೆ. ಆಯ್ಕೆ ಸಮಿತಿಯವರು ಮಾಡಿದರು. ಆಯ್ಕೆ ಸಮಿತಿ ಮಾಡಿದ್ರು ಬಹುಶಃ ಯುವ ಕಡೆ ಈ ವರ್ಷ ಕೂಡ ಜಿಲ್ಲಾಧಿಕಾರಿ ಭದ್ರಾವತಿ ಆಯ್ಕೆ ಸಮಿತಿ ಮಾಡಬೇಕಂತ ಹೇಳಿ ಅದನ್ನು ಇಲ್ಲೇಜ್ ಮಾಡಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ಈ ವರ್ಷದ ಇಡೀ ಅಧ್ವಾನವನ್ನು ಯುವ ಕಡೆ ಅಧ್ಯಕ್ಷರ ಪತ್ರವನ್ನು ಅನೇಕಿಸುವಂತಿದ್ರು ಬರೆದಿದ್ದಾರೆ. 16ರಲ್ಲಿ ಆಯ್ಕೆ ಸಮಿತಿ ಮಾಡಿದ ಜಿಲ್ಲಾಧಿಕಾರಿಗಳು ನಮಗೆ ಮಾರ್ಗಸೂಚಿಯನ್ನು ಕೊಟ್ಟರು, ಈ ಪ್ರಕಾರ ಮಾಡುತ್ತಾರೆ. ನಮಗೆ ಆಮೇಲೆ ಗೊತ್ತೈತಿ ಮಾರ್ಗಸೂಚಿ ಕೊಟ್ಟದ್ದೇ ನಮ್ಮ ಬಾಳೆಕುಂಡಿಯವರು. ಸೊಗಸಾದ ಒಂದು ಮಾರ್ಗಸೂಚಿ. ಅದರಲ್ಲಿ ನಾನು ಓದಿದಾಗ ಮೊದಲ ಕಂಡೀಷನೇ ಅವರಿಗೆ ಕನಿಷ್ಠ 50 ವರ್ಷ ಆಗಿರ್ಬೇಕಂದ್ರೆ ಅರ್ಧಕ್ಕರ್ಧ ಜನ ಆ ನಿಯಮದಲ್ಲಿ ಡಿಲೀಟ್ ಆಯಿತು. ಎರಡನೇ ಕಂಡೀಷನ್ ಇರ್ತದೆ, ಅವರು ಯಾವ ಕ್ಷೇತ್ರದಲ್ಲಿ ಪ್ರಶಸ್ತಿ ಪಡೆಯುತ್ತಾರೆ ಆ ಪ್ರಶಸ್ತಿ ಪಡೆಯುವ ಕ್ಷೇತ್ರ ನಾವು ಕನಿಷ್ಠ ಒಂದು 10 ವರ್ಷ ಸೇವೆ ಸಲ್ಲಿಸಿರಬೇಕು. 10 ವರ್ಷ ಬಿಡಿ 10 ತಿಂಗಳು ಕೂಡ ಸೇವೆ ಸಲ್ಲಿಸಿದವರು ಅದರಲ್ಲಿ ಬಹುಶಃ ಇದರೆಲ್ಲ ಮನದಲ್ಲಿ ಇಟ್ಟು ನಾವು ಆ ವರ್ಷ ಭಾರಿ ಒಂದು 32 ಜನಕ್ಕೆ ಭಾರಿ ಒಂದು ಮಾಡೋದು ಅಧಿಕಾರಿಗಳು ಕೈಗೊಂಡು ಬೇರೆ ಬೇರೆ ಕ್ಷೇತ್ರದಲ್ಲಿ 3-4 ಜನ ಸಾಧಕರನ್ನು ಮಾಡಿ ಜಿಲ್ಲಾಧಿಕಾರಿ ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿ ನಾವು ಉತ್ಸವ ಮನವೊಲಿಸಿ ಆಲ್ಮೋಸ್ಟ್ ಒಂದು 80-90% ಆ ಪಟ್ಟಿ ಬಹುಶಃ ಆ ವರ್ಷ ಯಾವುದೇ ಗೊಂದಲ ಬೇಡ ಆಯ್ಕೆ ಆಗಿರೋದು ನಾನು ಒಂದೇ ವರ್ಷ. ಅದು ಬಹುಶಃ ಅನಂತರ ಯಾವ ರೀತಿ ಆಗಿದೆ ಅಂತ ನನಗೆ ಗೊತ್ತಿದೆ. ಇನ್ನೊಂದು ಕರಾವಳಿ ಉತ್ಸವ, ಆಮೇಲೆ ಹಬ್ಬಕ್ಕೆ ಉತ್ಸವವನ್ನು ಒಂದು ರೀತಿ ಒಂದು ಸ್ಟ್ರೀಮ್ಲೈನ್ ಮಾಡಲಿಕ್ಕೆ ಆಮೇಲೆ ಇನ್ನ ಕನ್ನಡ ಸಾಹಿತ್ಯ ಪರಿಷತ್ ಕೂಡ ಬಹಳ ವರ್ಷ ಒಂದು ಹೋರಾಟವನ್ನೇ ಮಾಡಿದ್ರು. ಬಹುಶಃ ಇತ್ತೀಚೆಗೆ ಕನ್ನಡ ಉತ್ಸವ ಭಾರಿ ಯಶಸ್ವಿಯಾಗಿದೆ. ಅದು ಪೂರ್ಣ ಪ್ರೇರಣೆ ನಮ್ಮ ಬಾಳಕುಂಡಿಯವರ ಒಂದು ಆಶಯ ಆಗಿರುವುದನ್ನು ನೋಡಿದ್ದೇನೆ. ಇನ್ನೊಂದು ಆಮೇಲೆ ಸಾಮಾನ್ಯ ಜನರ ಬಗ್ಗೆ ಇದ್ದಂದು ಅವರಿಗೆ ಒಂದು ಕಾಳಜಿ, ಯಾವ ಇಂತಹ ಸಾಮಾನ್ಯ ನನಗೆ ತಿಳಿದ ಮಟ್ಟಿಗೆ ಆ ಮುಡಿಕು ಆ ಬಾಳಕುಂಡಿ ಪರಿಸರದ ಜನಸಾಮಾನ್ಯರು ಯಾವುದೇ ಪಂಚಾಯತಿಗೆ ತಾಲೂಕು ಪಂಚಾಯತಿಗೆ ಒಂದು ಅರ್ಜಿ ಕೊಡಬೇಕಿದ್ರೆ ಅಥವಾ ಅರ್ಜಿ ಬಂದು ಆಮೇಲೆ ಬಾಳೆಕುಂಡಿ ಅವರಿಗೆ ತೋರಿಸುವ ಸಂಪ್ರದಾಯ ಹೆಚ್ಚಿನವರು ಸರಿ ಇದೆ ಇಲ್ವೋ ಹೇಗೆ ಬರೀಬೇಕಂತ ಒಂದು ಆ ರೀತಿ ಒಂದು ಕ್ರಮವನ್ನು ಇಟ್ಕೊಂಡಿದ್ರು. ಎಷ್ಟೋ ಸಲ ಅವರ ಆಫೀಸ್ ಮುಂದೆ ನಾನು ಎದುರಿದ್ದೀನಿ. ಅಂತಂದರೆ ಭಯದಿಂದ ಅವರು ಗೌರವದಲ್ಲಿ ನಮ್ಮ ಉದ್ದೇಶವರು ಮೊನ್ನೆ ಬರೆದಿದ್ರು ಅವರ ಬಗ್ಗೆ ಒಂದು ಗೌರವ ಯಾರು ಆಗ ನನಗೆ ಮುಂದೆ ಇದು ಆಫೀಸರ್ ಚಾರಿಟಿ ಪಡೆಯೋದು ಅಲ್ಲಿಗೆ ಅವರು ಕಲಿಸಿಕೊಂಡು ತಿಳಿಸಿದ್ರು. ಇನ್ನೊಂದು ಅವರು ಉದ್ಯೋಗ ಖಾತ್ರಿ ಯೋಜನೆ, ಬಹುಶಃ ಅವರು ಪತ್ರಕರ್ತರಾಗಿದ್ದರೂ ಕೂಡ ಉದ್ಯೋಗ ಖಾತ್ರಿ ಯೋಜನೆ ಸ್ವತಃ ಅವರು ಅವರ ಹೆಸರನ್ನು ನೋಂದಾಯಿಸಿಕೊಂಡಿದ್ರು. ಅವರ ಪತ್ನಿ ಹೆಸರನ್ನು ನೋಂದಾಯಿಸಿಕೊಂಡು ಒಂದ್ಸಲ ನನಗೆ ಅವರು ವಿಡಿಯೋ ಕಳಿಸಿದ್ರು. ಅವರು ಮನೆಯಲ್ಲಿ ಒಂದು ಇಂಗು ಗುಂಡಿ ಮಾಡಿದ್ರು. ಉದ್ಯೋಗ ಖಾತ್ರಿ ಯೋಜನೆ ಅಂದರೆ ಅವರ ಇಂಗು ಗುಂಡಿ ಮಾಡುವ ಒಂದು ಸ್ಕೀಮು ಉದ್ಯೋಗ ಖಾತ್ರಿ ಯೋಜನೆ ಅದನ್ನು ಬಳಸಿಕೊಂಡು ಯಾವ ರೀತಿ ಕೂಡ ಅವರು ಅದನ್ನು ಸರ್ಕಾರದ ಯೋಜನೆಯನ್ನು ಬಳಸಿಕೊಳ್ಬೋದು ಅಂತ ಅವರು. ಇನ್ನೊಂದು ಈ ಅವರು ಹೆಚ್ಚಿನ ಈ ಮೊನ್ನೆ ಸಂತಾನದ ಉಲ್ಲೇಖ ಆಗಿರಲಿಲ್ಲ. ಅವರು ಮೈಸೂರಿನಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಒಂದು ಸಂಸ್ಥೆ ಇತ್ತು. ಪಂಚಾಯತ್ ವಿಡಿಯೋಗಳಿಗೂ ಮತ್ತು ಈ ಅಧ್ಯಕ್ಷ ಪ್ರದೇಶಗಳಿಗೆ ಸದಸ್ಯರು ಟ್ರೈನಿಂಗ್ ಕೊಡೋ ಸಂಸ್ಥೆ. ಅಲ್ಲಿ ಕೂಡ ಒಂದು ಸಂಪನ್ಮೂಲ ವ್ಯಕ್ತಿ ಆಗಿದ್ದರು ಅವರು ಬಾಳಕುಂಡಿ. ಆ ಕಡೆಗೆ ತಿಂಗಳಿಗೆ 1 ದಿವಸ ಅವರು ಮೈಸೂರಿಗೆ ಹೋಗಿ ಬರ್ತಾ ಇದ್ರಲ್ಲ. ಆಮೇಲೆ ಎಷ್ಟೋ ವಿಡಿಯೋಗಳು ಇವಾಗ ಬಾಳಕುಂಡಿ ಅವರಿಗೆ ಫೋನ್ ಮಾಡಿ ಅವರ ಬಗ್ಗೆ ಅವರ ಒಂದು ಮಾಹಿತಿ ಕೇಳ್ತಾ ಇರೋದು.
ಅವರ ಒಂದು ಹುದ್ದೆಯಾಗಿದೆ. ಆಮೇಲೆ 2002ರಲ್ಲಿ ಕೂಡ ಮತ್ತೆ ಕೆಲವರು ಸಾಮಾಜಿಕ ಜನಸಾರ ಬಂದಿತ್ತು, ಸರ್ಕಾರ ಅವರಿಗೆ ಸೂಕ್ತವಾಗಿ ಗೌರವ ಪಡೆಯಿಲ್ಲ ಅಂತ ಹೇಳಿ 2000 ನಮ್ಮ ರೈತರಿಗೆ ಉಲ್ಲೇಖಿಸಿದೆ. 2022ರಲ್ಲಿ ಅಂದಿನ ಮುಖ್ಯಮಂತ್ರಿಯವರು ವಿಧಾನಸೌಧದ ಮುಂಭಾಗದ ಮೆಟ್ಟಿಲಲ್ಲೇ ನಿಂತವರಿಗೆ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿ, ರಾಜ್ಯ ಮುಖ್ಯಮಂತ್ರಿ ಸ್ವತಃ ಅಂದರೆ ಮುಖ್ಯಮಂತ್ರಿ ಬೊಮ್ಮಾಯಿಯವರೇ ಪ್ರಶಸ್ತಿ ಪ್ರದಾನ ಮಾಡಿ ಸರ್ಕಾರದ ಉನ್ನತ ಗೌರವವನ್ನು ಕೊಟ್ಟಿದ್ದು. ಕೊನೆಯದಾಗಿ ಹೇಳುತ್ತವ, ನೀವೊಂದು ದುಡ್ಡಕ್ಕೂ ಹೋರಾಟ ಮಾಡ್ತಾ ಬಂದಿದ್ದ ಬಾಳೆಪಲ್ಲಿಯವರು ಕೊನೆಯ ಹಂತದಲ್ಲಿ ಸಾವಿನೊಂದಿಗೆ ಅವರು ಹೋರಾಟ ಮಾಡಬೇಕಾಗಿದೆ. ಏಕೆಂದರೆ ಶುಕ್ರವಾರ ಅವರು ಆಲ್ಮೋಸ್ಟ್ ತೀರುವುದು ಅಂತ ಒಂದು ಮಾಹಿತಿ ಒಂದು ಬಂದಿದ್ದರಿಂದ ಅವರ ಮನೆಗೆ ಬಂದ ಸಾವಿಗೆ ಕೂಡ ಒಂದು ಥರ ಅಂಜಿಕೆ ಆಗಿರ್ಬೋದು. ಬಾಳೆಪಲ್ಲಿಯವರೊಟ್ಟಿಗೆ ಹೋರಾಟ ಮಾಡೋದು ಸಾವು ಕೂಡ ಬಂದು ಅವರು ಬಂದು ವಾಪಸ್ ಹೋಗಿ ಮತ್ತೆ ಬಂದಿರಬೇಕು ಅಂತ ನಾನು ವೈಯಕ್ತಿಕ ಅವರಿಗೆ ಭಾವಿಸಿ ಈ ಬಾಳೆಪಲ್ಲಿಯವರ ಹೆಸರನ್ನು ಶಾಶ್ವತವಾಗಿ ಇರುವಂಥ ಒಂದು ಯೋಜನೆಯನ್ನು ಕನ್ನಡ ಸಂಘ ಪ್ರಸ್ತಾಪನೆ ಮಾಡಬೇಕು ಅಂತ ಒಂದು ವಿನವಿಸಿಕೊಳ್ಳುತ್ತಾ ಅವಕಾಶಕ್ಕಾಗಿ ಹೋಗಬೇಕು. ಎಲ್ಲ ರೀತಿಯ ನಿಜ ಹೇಳಬೇಕಂದ್ರೆ ನನ್ನ ಪ್ರೀತಿಯ ಚಿಕ್ಕಪ್ಪ ದೇವರು ನಾವು ಎಷ್ಟು ಅಂದರೆ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ನಾನು ಅವ್ರ ಜೊತೆ ಡಿಸ್ಕಸ್ ಮಾಡ್ತೇನೆ. ಯಾವುದೇ ವಿಷಯಕ್ಕೂ ಕೂಡ ನನ್ನ ಹತ್ರ ಅವರು ನೇರವಾಗಿ ಹೇಳ್ತಾರೆ. ಹೀಗೆ ಹೇಳಿದಾಗೆ ಅವರ ಸಾವಿನ ಬಗ್ಗೆ ಮೊದಲೇ 4 ತಿಂಗಳಾಗಿ ಮೊದಲೇ ಬರೆದಿದೆ. ಅವರ ಮಗ ನನ್ನ ಹತ್ರ ಹೇಳಿದೆ, ಹೀಗೆ ಒಂದು ಪುಸ್ತಕ ಬರೆದಿದೆ. ನಾನು ಹೇಳಿದೆ, ಪುಸ್ತಕವನ್ನು ಓಪನ್ ಮಾಡಬೇಕು. ಅವರು ಅವರ ಜಾತಿನಲ್ಲೇ ನೋಡುವಾಗ ಅದರಲ್ಲಿ ಹೆಸರು ಬರ್ತದೆ, ನನ್ನ ಹೆಸರು ಬರ್ತದೆ. ಮುಂದಿನ ಯಾವುದೇ ಹೊಣೆ ಇದ್ರೂ ಕೂಡ ಈ ಜವಾಬ್ದಾರಿ ತಗೊಂಡು ನೋಡಿಕೊಳ್ತಾರೆ. ಆ ಹೊಣೆಯನ್ನು ಬಿಟ್ಟುಕೊಡ್ತಾರೆ. ಅವ್ರದ್ದೊಂದು ವ್ಯಕ್ತಿ ಗಾಂಭೀರ್ಯ ಅಂದರೆ ಅದು ನೋಡಲಿಕ್ಕೆ ಒಂದು ಉದ್ದ ಕೈಯ ಪ್ರೇರಣೆ ಹಾಕಿಕೊಂಡು ಒಂದು ಛತ್ರಿ ಇದೆ, ಉದ್ದ ಛತ್ರಿ. ಅಷ್ಟು ರಾಜ ಗಾಂಭೀರ್ಯ ಅವ್ರ ಬಗ್ಗೆ ನೋಡ್ಕೊಂಡು ಬರ್ತಿದ್ರು. ನಮ್ಮ ಸಮಾಜದ ಮತ್ತು ನಮ್ಮ ಕುಟುಂಬದ ಒಂದು ಉತ್ತಮ ನಿರ್ದೇಶಕರು ಊರಲ್ಲಿ ತುಂಬ ಬೇಸರ. ಊರಲ್ಲಿ ಕೂಡ ಅವರಿಗೆ ಎಲ್ಲರೂ ಕೂಡ ತುಂಬ ಆತ್ಮೀಯರಾಗಿದ್ದರು, ತುಂಬ ಪರಿಚಯದವರಿದ್ದರು. ಕಳೆದ ಒಂದು ವರ್ಷ 2 ತಿಂಗಳು ಅವರು ನಡೆಸಿದ ಹೋರಾಟ. ಮನೆಗೆ ಬರುವಾಗ ನಾವು ಹೇಳ್ತಾ ಇದ್ದೇವೆ, ಒಂದು ನಿಮ್ಮಲ್ಲಿ ಸಮಸ್ಯೆ ಇದೆ, ಚೆಕ್ ಮಾಡಿಲ್ಲ, ನನ್ನ ಫೀಲ್ಡೇ ಆಗಿ ಯಾವುದು ಒತ್ತಡ ಆ ರೀತಿ ಹೇಳಿದ್ರು, ಕ್ಯಾರಿ ಮಾಡಿದ್ರು. ಅವ್ರ ಮಗ ಕೂಡ ಹೇಳಿದ್ರು, ಚೆಕ್ ಮಾಡಲಿಕ್ಕೆ ಹೋಗುವ ಹೊಟ್ಟೆ ನೋವು ಅಂತ ಹೇಳಿ ಅದನ್ನೇ ಅವರು ಗ್ಯಾಸ್ಟಿಕ್ ಅಂತೇಳಿ ಮತ್ತು ತಗೊಂಡು ಅದನ್ನು ನೆಗ್ಲೆಕ್ಟ್ ಮಾಡಿದ್ರು. ಅಂತ ಆಪರೇಷನ್ ಆಯಿತು. ಆಪರೇಷನ್ ಆಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಬಂದರೂ ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿದ್ದರು. ನಾನು ಗೆದ್ದುಬಿಟ್ಟಿದ್ದೆ, ಇನ್ನು ಏನಾಗುವುದಿಲ್ಲ ನನಗೆ. ನಂತರ ಆಯುರ್ವೇದಿಕ್ ಕೆಲವೆಲ್ಲ ಸಹಾಯ ಕೊಡುವಾಗ ಅದನ್ನು ಕೂಡ ಮಾಡಿದರು. ಹೋಗಿ ವಾಪಸ್ಸು ಅವರ ಇದನ್ನು ಚೆಕ್ ಮಾಡಿದರು. ಹೋಗಿ ಇನ್ನೊಂದ್ಸಲ ಸ್ಕ್ಯಾನ್ ಮಾಡುವಾಗ ಅದರಲ್ಲಿ ಯಾವುದೇ ಕೂಡ ಉಳಿಲಿಲ್ಲ. ನನ್ನ ಹೇಳಿದ್ದಾರೆ, ಎಲ್ಲ ಕಂಪ್ಯೂಟರ್ ಗುಣ ಆಗಿದೆ, ನಿಮಗೆ ಒಂದು ಸಮಸ್ಯೆ ಇಲ್ಲ, ಡಾಕ್ಟರ್ ಕೂಡ ಹೇಳಿದ್ದಾರೆ. ನಂತರ ಸಂಸ್ಥೆ ಕೂಡ ಕೆಲಸಕ್ಕೆ ಹೋಗ್ತಾ ಇತ್ತು. ಮತ್ತು ಇತ್ತೀಚೆಗೆ ಸಡನ್ ಆಗಿ ಅವರಿಗೆ ಯಾವುದೇ ಕ್ಲಿನಿಕ್ ಆಗ್ತಿರಲಿಲ್ಲ. ಆಸ್ಪತ್ರೆ ಇರುವಾಗಲೂ ಕೂಡ ನನ್ನ ಮತ್ತು ನನ್ನ ತಮ್ಮನ ಬಂತು, ಈ ಮಗನ ಹತ್ರ ಹೇಳಿ ಅವರನ್ನಿಬ್ಬರನ್ನು ಕರಿ, ನಮ್ಮ ತಮ್ಮನ ಹೆಸರು ಪ್ರೀತಿ ಸುದ್ದಿಲ್ಲ, ಅವರನ್ನಿಬ್ಬರನ್ನು ಕರಿ. ಬೆಳಿಗ್ಗೆ ನನ್ನ ತಮ್ಮ ಹೋಗಿದ್ದ, ಮಧ್ಯಾಹ್ನ ನಾನು ಹೋಗಿದ್ದೆ. ಅವ್ರು ಒಂದೇ ಹೇಳಿದ್ರು, ನಾನು ಸಾಯ್ತಿದ್ದರೆ ನಾನು ಮನೇಲಿ ಸಾಯ್ತೇನೆ, ಇಲ್ಲಿಂದ ಕರ್ಕೊಂಡು ನನಗೆ ಎಂತ ಮಾತಾಡೋದಂತಾಗಿದೆ. ಎಲ್ಲ ಹೋದಾಗ ಅದೇ ಹೇಳಿದ್ರು, ಇಲ್ಲಿಂದ ಕರ್ಕೊಂಡು ಹೋಗಿ. ಶುಕ್ರವಾರ ನಾವೆಲ್ಲ ನಮ್ಮ ಕೆಲಸಕ್ಕೆ ಹೋಗಿದ್ದು. ಮನೆಯಲ್ಲಿ ಅವರ ಮಗ ಮತ್ತು ಅವರ ಪತ್ನಿ ಮಾತ್ರ ಇತ್ತು. ಸ್ವಲ್ಪ ಅವರಿಗೆ ಅನ್ಕಾನ್ಸಿಯಸ್ ಆಗಿ ಅಲ್ಲೇ ಯಾವುದೇ ಚಲನೆ ಇರೋದ ಕಾರಣ ಮಗನಿಗೆ ಗಾಬರಿ. ನನಗೆ ಆಗಲೇ
ಫೋನ್ ಮಾಡಿ ನಾನು ಬೆಳ್ತಂಗಡಿಯಲ್ಲಿ ನಾನು ಬರ್ತೇನೆ ನಾನು ಹೊರಟಿದ್ದೆ. ಆಗ ಇಮಿಡಿಯೇಟ್ ಕಾಣಿದೆ ಡಾಕ್ಟರ್ ಅಂತ ಡಾಕ್ಟರ್ ಅಂದಾಗ ಡಾಕ್ಟ್ರು ಒಂದೇ ಮಾತು ಹೇಳಿದ್ರು, ಅವರ ದೊಡ್ಡದ್ದು ಹೋಗಿದೆ, ನೀನಿದ್ದು 1 ಗಂಟೆ ಮಾತ್ರ, ಈ ಮಗ ಗಾಬರಿ ಆಗಲಿ ನಿಮಗೆ ತಿಳಿಸ್ಬಿಡಿ ಫ್ಯಾಮಿಲಿಗೆಲ್ಲ. ಅದು ಹೇಗೆ ಸ್ಪ್ರೆಡ್ ಆಯ್ತು ಅಂತ ಹೋಗ್ತದೆ. ಇದು ದೊಡ್ಡ ವಿಷಯದಲ್ಲಿ ಎಲ್ಲ ರಾತ್ರಿ 12 ಗಂಟೆವರೆಗೆ ಜನ ಬರ್ತಾ ಇದೆ. ಸಂಜೆ ಹೊತ್ತೋದಾಗ ವಾಪಸ್ ಅವರು ರಿಕವರಿ ಆಗಿ ನಮ್ಮ ಹತ್ರ ಇಲ್ಲ, ಅಂದರೆ ಡಾಕ್ಟರ್ ಅವ್ರಿಗೆ ಫೀಡಿಂಗ್ ಮಾಡಿಕೊಂಡು ಟ್ಯೂಬ್ ಇಟ್ಟಿದ್ದಾರೆ. ಆ ಟ್ಯೂಬನ್ನು ಡಾಕ್ಟರ್ ಹೇಳಿದ್ರು ಇನ್ನೂ ಇಲ್ಲ ತೆಗೆದುಬಿಟ್ಟು ಅಂತ ಅವ್ರು ಆರಾಮ್ಸವಾಗಿ ಮಾತಾಡಿದ್ರು. ಏನೆಲ್ಲ ತುಂಬ ಚೆಂದಾಗಿ ಮಾತಾಡಿದ್ರು, ರಾತ್ರಿ ಎಲ್ಲ ಮಾತಾಡಿದ್ರು. ಮತ್ತೆ ಹೇಳಿದ ಅವ್ರಿಗೆ ಈಗ ಯಾವುದೇ ಫುಡ್ ತಿಂತ ಇಲ್ಲ ಅಂತ ಮಾಡಿದ್ರು. ಸಂಜೆ ಮಗನ ಒತ್ತಾಯಕ್ಕಾಗಿ ವಾಪಸ್ ಶನಿವಾರ SSC 6 ಗಂಟೆಗೆ SSC ಹಾಸ್ಪಿಟಲ್ಗೆ ಹೋಗುವಾಗ ಕೂಡ ಅವರು ಒತ್ತಾಯ ಮಾಡಲಿಕ್ಕೆ ತುಂಬ ಕಷ್ಟಪಟ್ಟಿದ್ದರು. ಲಾಸ್ಟಿಗೆ ಹೇಳಿದ್ವಿ ತಿಂಡಿಕ್ಕಾಗಲ್ಲ, ಅಲ್ಲಿ ಮಲಗಿದಂದರೆ ನಾನು ಆಸ್ಪತ್ರೆಗೆ ಬರೋದೇ ಕರ್ಕೊಂಡು ಹೋಗಬೇಕು. ಅವರಿಗೆ ಕನ್ಫರ್ಮ್ ಆಗಿದೆ ನಾನು ಬದುಕುದಿಲ್ಲ ಅಂತ ಕನ್ಫರ್ಮ್ ಆಗಿದೆ. ಅದು ಕೂಡ ಮಗನ ಒತ್ತಾಯಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಕೂಡ 2 ಸಲ ನಾರ್ಮಲ್ ಟ್ಯೂಬ್ ಹಾಕಿ ಪ್ರಯತ್ನ ಮಾಡಿ, ಅದು ಕೂಡ ಆಗದೆ ಅವರು ಎಂಡೋಸ್ಕೋಪಿ ಮಾಡಿ ಟ್ಯೂಬ್ ಹಾಕ್ಬೇಕಂತ ಹೇಳಿ ಅದು ಕೂಡ ಅದನ್ನು ಪ್ರಯತ್ನ ಪಟ್ಟು ಡಾಕ್ಟ್ರು ನಮಗೆ ಪೈಪ್ ಬಿಟ್ಟು ನೀವು ಪೈಪನ್ನು ತೆಗಿಲಿಕ್ಕೆ ಆಗ್ಬೋದಿಲ್ಲ. ನಾನು 5 ನಿಮಿಷ ಮಾಡೋ ಕೆಲಸವನ್ನು 1 ಗಂಟೆ ಮಾಡಿದ್ದೀನಿ ರಾತ್ರಿ. ಅದೇ ದಿನ ರಾತ್ರಿ ಅವರು ಮಲಗಿದ್ದಲ್ಲಿ ನನ್ನ ಮನೆ ಕರ್ಕೊಂಡು ಹೋಗಿ ಮನೆ ಕರ್ಕೊಂಡು ಕೈ ಭಾಷೆ ಹೇಳ್ತಾರೆ. ರಾತ್ರಿ ಮನೆಗೆ ಬರೋದು 1:30 ಗಂಟೆ ಮನೆಗೆ ಬಂದಿದೆ. ಮನೆಗೆ ಹೊರಗೆ ಬರುವಾಗ ಕೈ ಮುಚ್ಚಿಕೊಂಡೇ ಬಂದ್ರಿ. ಸ್ಟ್ರೆಚರಲ್ಲಿ ಮಲಗಿಕೊಂಡು ಬರುವಾಗ ಒಳಗೆ ಹೀಗೆ ಮಾಡಿಕೊಂಡಿರೋದು ಮಲಗುವಾಗ ಮರು ದಿವಸ ಆದಿತ್ಯವಾರ ಎಲ್ಲ ಫುಡ್ ಎಲ್ಲ ಕೊಟ್ಟಿದ್ದಾರೆ. 1:55 ಆಗುವಾಗ ಹೋಗ್ಬಿಟ್ಟು ಒಳ್ಳೆಯ ಚಿಕ್ಕಪ್ಪನ ಕಲ್ಕೊಳ್ಳೋದದ್ದು ತುಂಬ ಬೇಸರ ಸಂಗತಿ. ನಮ್ಮ ತಂದೆ ನಂತರ ನನಗೆ ಆಧಾರ ಸ್ತಂಭವಾಗಿದ್ದು ನನ್ನ ಚಿಕ್ಕಪ್ಪ. ನನ್ನ ಜಾಬಿಗೆ ಮೂಲ ಕಾರಣವೇ ನನ್ನ ಚಿಕ್ಕಪ್ಪ ಅಂತ ಹೇಳ್ತಿದ್ರೆ ನಾನು ಹೇಳಬಯಸ್ತೇನೆ. ಎಲ್ಲ ಹೊಸಗತ ನಿಂತಾಗಿ ನನ್ನ 10 ವರ್ಷ ಧನ್ಯವಾದ. 96-97 ಇಸಿರ್ಬೇಕು ನನಗೆ ಕರೆಕ್ಟ್ ನೆನಪಿಲ್ಲ. ನಾನು ಆಗ ಪತ್ರಕರ್ತನಾಗಿರಲಿಲ್ಲ. ನಾನು ಹವ್ಯಾಸೆಯಾಗಿ ಪತ್ರಿಕೆಗಳಿಗೆ ಬರೀತಾ ಇದ್ದೆ. ನನ್ನ ಊರು ಮುಖ್ಯ ಸುಬ್ರಹ್ಮಣ್ಯಕ್ಕೆ ಬಾಳೆಪುಡಿಯವರು ಬಂದಿದ್ದಾನೆ. ಇವರು ಪರಿಚಯ ಇರಲಿಲ್ಲ, ಯಾರು ಅವರಿಗೆ ನನ್ನ ಹೆಸರು ಗೊತ್ತಿತ್ತು. ಬಂದು ನನ್ನನ್ನು ಪರಿಚಯ ಮಾಡಿಕೊಂಡು ನಾನು ಹೊಸಲಿಗಂಧದ ವರದಿಗಾರ ಬಾಳೆಪುಡಿ ಅಂತ ಹೇಳಿದ್ದು ಮಾತಾಡ್ಕೊಂಡು ಯಾಕೆ ಬಂದ್ರೆ ಅಂತ ಕೇಳಿದ್ರು. ಸುಬ್ರಹ್ಮಣ್ಯಕ್ಕೆ ಬಂದ ಉದ್ದೇಶ ಏನಿತ್ತು. ನಾನು ಆ ಊರಿನಲ್ಲಿದ್ದು ನನಗೆ ಗೊತ್ತಿರಲಿಲ್ಲ. ಮುಖ್ಯ ಸುಬ್ರಹ್ಮಣ್ಯದ ಊರಿಗೆ ನೀರಿನ ಸರಬರಾಜು ಹೇಗೆ ಬರ್ತದೆ ಅಂತ ಹೇಳಿದ್ರೆ ಬಹಳ ಎತ್ತರದ ಗುಡ್ಡದಿಂದ ಬಹಳ ಪರಿಶುದ್ಧವಾದ ನೀರು, ಯಾವುದೇ ಪಂಪಿಂಗ್ ವ್ಯವಸ್ಥೆ. ಈಗ ನಾವು ಹೇಗೆ ತುಂಬೆಯಿಂದ ಪಂಪಿಂಗ್ ಆಗಲಿ ಬರ್ತದೆ, ಯಾವುದೇ ಪಂಪಿಂಗ್ ವ್ಯವಸ್ಥೆ ಇಲ್ಲದೆ ದೇವಸ್ಥಾನದವರು ಮತ್ತು ಅಲ್ಲಿಯ ಗ್ರಾಮ ಪಂಚಾಯತ್ವರು 45 ಕಿಲೋಮೀಟರ್ ಎತ್ತರದ ಗುಡ್ಡದಿಂದ ಪೈಪ್ಗಳನ್ನು ಹಾಕಿ ಅಲ್ಲಿಗೆ ನೀರು ಬರ್ತದೆ. ಮತ್ತು ಅಂಥ ಯೋಜನೆ ದಕ್ಷಿಣ ಭಾರತದಲ್ಲಿ ಎಲ್ಲಿಯೂ ಇರಲಿಲ್ಲ. ಬಾಳೆಪುಡಿಯವರಿಗೆ ಅವರ ಮಾಹಿತಿ ಕೊಟ್ಟಿದ್ರು. ಅವರು ಅಲ್ಲಿಗೆ ಬಂದು ದೇವಸ್ಥಾನದಲ್ಲಿ ಆ ಮೂಲ ನಿವಾಸಿಗಳು ಮನೆ ಕುಡಿಯ ಅವರನ್ನು ಸಂಪರ್ಕಿಸಿ ಅವರನ್ನು 2 ಜನರನ್ನು ಕರ್ಕೊಂಡು ಆ ಬೆಟ್ಟದ ತುದಿಯವರೆಗೆ ಆ ನೀರು ಎಲ್ಲಿಗೆ ಬರ್ತದೆ ಅಲ್ಲಿವರೆಗೆ ಹೋಗಿ ಫೋಟೋಗಳನ್ನೆಲ್ಲ ತೆಗೆದುಕೊಂಡು ಬಂದು ಅದರ ವರದಿ ಮಾಡಿಕೊಂಡು ಮತ್ತೆ ನೋಡಿದೆ. ಅದನ್ನು ಹೊಸಲಿಗಂಧದಲ್ಲಿ ಅದು ಫ್ರಂಟ್ ಪೇಜ್ ವರದಿಯಾಗಿ ಬಂದಿತ್ತು. ಅವತ್ತಿಂದ ನಾನು ಮತ್ತೆ ಪತ್ರಕರ್ತರಾಡೋದು ಬಹಳ ಕೆಲಸ. ನಾನು ತುಂಬ ಬಾರಿ ಮಾತನಾಡೋದು ಹೇಳ್ತೇವೆ. ಅವರು ಇಲ್ಲೇ ಸಮೀಪ ನನ್ನ ಮನೆ ಇತ್ತು. ಅವರು ಬಸ್ ಹಿಡಿದು ನೇರ ನನ್ನ ಮನೆಗೆ ಬರ್ತಿದ್ರು. ಮನೆ ಒಳಗೆ ಬರುವಾಗಲೇ ಅರ್ಧ ಚಾ ಬೋರ್ಡು, ಅವರೊಂದು ಮನೆಯಲ್ಲಿ ಚಹಾ ಕುಡಿದು ನಾನು ಮತ್ತೆ ಅವರೊಂದು ಅರ್ಧ ಗಂಟೆ ಮಾತಾಡಿ ಮತ್ತೆ ಜೊತೆಗೆ ಯಾವಾಗಲೂ ಪ್ರೆಸ್ ಮೀಟಿಂಗ್ ಬರ್ತಿದ್ದಂಥ ದಿನಗಳಿತ್ತು. ಇನ್ನೊಂದು ನಾನು ಯಾವಾಗಲೂ ನೆನಪು ಮಾಡಿಕೊಳ್ಳೋದು DC ಆಫೀಸ್ನಲ್ಲಿ ತುಂಬ ಸಭೆಗಳೆಲ್ಲ ಆಗಾಗ ಆಗ್ತಾ ಇರ್ತವೆ. ತುಂಬ ಸಲ ಆ ಮೀಟಿಂಗ್ ಹೋಗಿ ಅಲ್ಲಿ ಬೆಳಿಗ್ಗೆ ಕೂತಾಗಲೇ ಒಂದು ಅವ್ರದ್ದು ಬಾಳೆಪುಡಿ ಮಾತಾಡೋದು ಕಟ್ಟಪಡೋದು. ಮಧ್ಯಾಹ್ನ ಒಣಸೆ ಯಾರನ್ನ ಇಬ್ಬರು ಹೋಗ್ತಿರ್ಬ ಅವರು ನನಗೆ ಗೊತ್ತಿದ್ದಾಗ ಅವರು ನಾನ್ ವೆಜ್ ತಿಂತಿದ್ದಿಲ್ಲ. ಅವರು ಒಂದು ಬಗೆಯ ಮೀನನ್ನು ಮಾತ್ರ ತಿಂತಿದ್ರು. ಹಾಗಾಗಿ ಮಧ್ಯಾಹ್ನ ನಾನು ಮತ್ತೆ ಅವರು ನಾರಾಯಣ ಹೋಟೆಲ್ಗೆ ಊಟ ಹೋಗ್ತಿದ್ರು. ತುಂಬ ಬಾರಿ ಒಂದು 20-25 ಬಾರಿ ಹೋಗಿದ್ರು. ನಾನು ಒಂದೇ ಒಂದು ಬಾರಿ ಅವರು ಬಿಲ್ಲು ಸಾಧ್ಯವೇ ಇಲ್ಲ ನಾವು ಕೊಡ್ಲಿಕ್ಕೆ.
ನಾವೆಲ್ಲರೂ ಕೊಡ್ತೇವೆ ಅಂತ ಹೇಳಿದ್ರು. ಮತ್ತೆ ಅವರ ಜೋರು ಮಾಡಿದ್ರು. ಬಾಳೆ ಕುಡಿಯೋರು ತುಂಬಾ ಮಂದಿ ಗೆಳೆಯರಿಗೆಲ್ಲ ಗೊತ್ತಿದೆ. ಅವ್ರ ಜೊತೆ ಕಾಫಿ ಕುಡಿಯೋದು, ಅವ್ರ ಜೊತೆ ಊಟ ಮಾಡಿದ್ರೆ ಅದು ಬಾಳೆ ಕುಡಿಯೋದೇ ಬಿಲ್ಲು ಕೊಡೋದು. ತುಂಬಾ ಆತ್ಮೀಯತೆ. ಹರೀಶ್ ರೈ ಅವರ ಬಗ್ಗೆ ಬಹಳ ಪ್ರೀತಿ ಇತ್ತು ಬಾಳೆ ಕುಡಿಯೋರಿಗೆ. ಆದ್ರೆ ಪ್ರೆಸ್ ಕ್ಲಬ್ಬಿನ ಅಧ್ಯಕ್ಷ ಹರೀಶ್ ರೈಗೆ ಯಾವಾಗಲೂ ಬೈತಾರೆ. ಯಾಕೆಂತ ಹೇಳಿದ್ರೆ ನನಗೆ ಶ್ರೀನಿವಾಸಗೆಲ್ಲ ಗೊತ್ತಿದೆ. ಬಾಳೆಕುಣಿಯವರು ಪತ್ರಕರ್ತರ ಸಂಘದಲ್ಲಿದ್ದಾಗ ಬಾಳೆಕುಣಿಯವರು ಪ್ರೆಸ್ ಕ್ಲಬ್ ಲೆಕ್ಕಗಳು ನಮ್ಮ ಸಣ್ಣ ಮೀಟಿಂಗ್ ಅದು ಏಜೆಂಟ್ ಎಲ್ಲ ಕಾರ ಹೋಗ್ತಾಗಿದೆ. ಸಂಘ ಹೀಗಿರ್ಬೇಕು, ನಮ್ಮ ಕಾರ್ಯಕ್ರಮಗಳು ಹೀಗಿರ್ಬೇಕು, ನಮ್ಮ ಅಕೌಂಟ್ಗಳು ಹೀಗಿರ್ಬೇಕು, ಮೀಟಿಂಗ್ ಬರೋದ್ರ ಎಜೆಂಡಗಳು ಈ ರೀತಿ ಬರೆದಿಡಬೇಕು. ಪ್ರಾಯಶಃ ಬಾಳೆಕುಣಿಯವರು ಅದನ್ನು ಸ್ವಲ್ಪ ತಪ್ಪಾದ್ರೂ ಅದನ್ನು ಸಹಿಸಿಕೊಡ್ತಾರೆ ಅವರು ಸಂಘದ ಮಹಾಸಭೆಗಳು. ಯಾಕಂದ್ರೆ ಅವರು ಗೊತ್ತಿದೆ, ಆನಂದ್ ಶೆಟ್ಟಿ ಅವರು ಅವರೆಲ್ಲ ತುಂಬಾ ಹಿರಿಯರು. ಈಗ ಒಂದು ಹಿರಿಯರು ಬಹಳ ಪರಿಶ್ರಮದಿಂದ ಸ್ಥಾಪನೆ ಆದಂತಹ ಸಂಘ. ಯಾವ ಕಾಲಕ್ಕೂ ಅದರ ಲೆಕ್ಕಾಚಾರಗಳಿರ್ಬೋದು, ಅದರ ವ್ಯವಸ್ಥೆಗಳಲ್ಲಿ ಚ್ಯುತಿ ಬರಬಾರದು ಅಂತ ಹೇಳೋ ಕಾರಣಕ್ಕೆ ಯಾವಾಗಲೂ ನಮ್ಮ ಜೊತೆ ನಮಗೆ ಆ ರೀತಿಯ ಮಾರ್ಗದರ್ಶನದ ಮಾತುಗಳನ್ನು ನಾನು ಉಲ್ಲೇಖ ಮಾಡಲೇಬೇಕು. ನನಗೆ ತುಂಬಾ ಗೌರವವಿದ್ದದ್ದು ಯಾವಾಗಲೂ ಹೇಳ್ತಾ ಇದ್ದು, ಆನಂದ್ ಶೆಟ್ಟಿ ಇಂಜಿನ್ ನನ್ನ ಊರಿನ ಆರ್ಕಿಟೆಕ್ಟ್ ಬೆಲೆನೇ ಮತ್ತೊಂದು ಸಾವಿನ ಕ್ಷಣದವರೆಗೂ ಅವರು ನೆನಪು ಮಾಡಿಕೊಳ್ಳುತ್ತಾ ತುಂಬಾ ಬಾರಿ ಹೇಳ್ತಾ ಇದ್ರು. ಯಾಕಂದ್ರೆ ಯಾರು ಅವರ ಬದುಕಿನಲ್ಲಿ ಅವರಿಗೆ ನೆರವಾಗಿದ್ದಾರೆ ಅವರೆಲ್ಲ ಬಾಳೆಕುಂಡರು ಸ್ಮರಣೆ ಮಾಡಿಕೊಟ್ಟಿದ್ದು. ಒಂದು ತುಂಬಾ ಅನಾರೋಗ್ಯ ಸ್ವಲ್ಪ ಚೇತರಿಕೆ ಆದ ಕೂಡ ಅವರ ಮನೆಗೆ ಹೋಗಿದ್ದೆ. ಅವರ ಮನೆಯ ಗೇಟ್ ದಾಟಿ ರಸ್ತೆ ತನಕ ಬಂದಿದೆ. ಬಂದು ಹೋಗಿದ್ದೇವೆ. ನಾನು ಇಷ್ಟೇ ಹೇಳಬಲ್ಲೆ, ಒಂದು ನಾನು ನಿನ್ನೆ ಕೂಡ ಮಾತಾಡಿದೆ. ಅವರು ಬರೆದಂಥ ಒಂದು ಪುಸ್ತಕ ಇದೆ, ಗೆಳೆಯ ಮಿಥುನ್ ಪಡತೂರ್ ಅವರು ಅವರದೇ ಅದನ್ನ ಮುದ್ರಣ ಮಾಡಿದ್ದಾರೆ. ಅವರಿಗೆ ಎಲ್ಲ ಹೇಳ್ತಾ ಇದ್ದಂತೆ ಪ್ರೆಸ್ ಕ್ಲಬ್ ಬಿಡುಗಡೆ ಮಾಡಬೇಕು ಅಂತ ನಾನು ಆನಂದ್ ಶೆಟ್ಟಿ ಅವರ ಸಹ ಮಾತಾಡಿದ್ದೇನೆ. ಮಿಥುನ್ ಪಡತೂರ್ ಅವ್ರ ಮಾತಾಡಿ ಸಾಧ್ಯ ಆದರೆ ಅವರ ನೆನಪಿಗೋಸ್ಕರ ಆ ಪುಸ್ತಕವನ್ನ ಇಲ್ಲೇ ಒಂದು ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮ ಇಟ್ಕೊಡ್ತಾರೆ. ಜೊತೆಗೆ ನನಗೆ ಅನಿಸ್ತದೆ, ಬಾಳೆ ಕುಡಿಯ ರೀತಿಯನ್ನು ಪತ್ರಕರ್ತರು ಅವರು ಬೇರೆ ಸ್ಪೆಷಲ್. ನಾವೆಲ್ಲ ಒಂದು ಕೆಟಗರಿದವರು ಬೆಳೆ ಹೇಳಿದಲ್ಲ, ಎಷ್ಟು ಮಂದಿ ತುಂಬಾ ಗ್ರಾಮಾಂತರ ಪ್ರದೇಶಗಳಲ್ಲಿ ಇನ್ನೂ ಪರಿಶ್ರಮ ಯಾರು ಕೂಡ ಪರಿಚಯ ಮಾಡಿಕೊಡಲು ಸಾಧ್ಯ ಇಲ್ಲ ಅಂತ ಜಾಗಗಳು ಅಲ್ಲಿಗೆ ತೆರಳಿ ನನ್ನ ಊರು ಗುತ್ತಿಗಾರಿನಲ್ಲಿ ಯಾರೋ ಒಬ್ಬರು ಮಹಿಳೆ ನಮ್ಮರಿಗೆ ಕೆಲಸ ಮಾಡಲು ಗುತ್ತಿಗಾರಿಗೆ ಹೋಗಿ ಅಲ್ಲಿಂದ ವರದಿ ಮಾಡಿಕೊಂಡು ಬಂದಿದ್ದರು. ನಮ್ಮ ಊರಿನ ಆಸುಪಾಸಲ್ಲಿದ್ದ ಕೆಲಸಗಳು ನಮಗೆ ಗೊತ್ತಿರುವುದಿಲ್ಲ. ಆ ರೀತಿಯ ಒಂದು ವಿಶೇಷ ವರದಿಗಾರ ಮತ್ತು ಸಂಘಕ್ಕೋಸ್ಕರ ಪ್ರೆಸ್ ಕ್ಲಬ್ಗೋಸ್ಕರ ಹೊಸದಿಗಂತ ಆ ಪತ್ರಿಕೆಯ ಸಿಇಒ ಕೂಡ ಸಂಸ್ಥೆಗಳು ಕೆಲಸ ಮಾಡಿದ್ದಾರೆ ಅಂತ ನಾವು ಯೋಚನೆ ಮಾಡೋಣ. ಹಳೆ ಪುಣ್ಯಂತ ಪತ್ರಕರ್ತರ ಹೆಸರು ಶಾಶ್ವತವಾಗಿ ಉಳಿಯುವ ನಿಟ್ಟಿನಲ್ಲಿ ನಾವು ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬಹುದು ಮತ್ತು ನಮ್ಮ ಕರ್ತವ್ಯ ಅಂತ ನಾನು ಅಂದ್ಕೊಂಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಅವರ ಹೆಸರು ಶಾಶ್ವತ ಯಾವುದಾದ್ರೂ ಸಣ್ಣ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುವಂಥದ್ದು, ಅವರ ಹೆಸರಿನಲ್ಲಿ ಪ್ರಶಸ್ತಿಕೊಡುವಂಥದ್ದು ಮತ್ತು ಅವರ ಹೆಸರಿನಲ್ಲಿ ಒಂದು ದಿವಸ ವಿದ್ಯಾರ್ಥಿಗಳಿಗೆ ಒಂದು ಸಂಸ್ಕರಣ ಭಾಷಣ ಮಾಡುವಂಥದ್ದು, ಕಾರ್ಯಕ್ರಮದಲ್ಲಿ ಇಟ್ಕೊಳ್ಳುವಂಥ ಯಾವುದೋ ಟ್ರೈನಿಂಗ್ ಇಟ್ಕೊಳ್ಳೋದು, ಯಾವುದೇ ರೂಪದಲ್ಲಿ ಹಿರಿಯರ ಸಲಹೆಯನ್ನು ಕೊಟ್ಟು ಬಾಳೆಕುಂಡ ಶಾಶ್ವತವಾಗಿ ನಮ್ಮನ್ನು ಉಳಿಸಿಕೊಳ್ಳುವಂಥ ಕೆಲಸವನ್ನು ಮಾಡುವ ಜವಾಬ್ದಾರಿ ನಮಗಿದೆ ಅಂತ ಹೇಳಿಕೊಂಡು ಮತ್ತೊಮ್ಮೆ ಅಗಲಿದ ಮಿತ್ರರಿಗೆಲ್ಲ ಖುದ್ದಾಗಿ ವಿನಂತಿಸ್ತೀನಿ. ಬಾಳೆಕುಡಿ ಬಗ್ಗೆ ಬಹುತೇಕ ವಿಷಯಗಳಲ್ಲಿ 1986ರಲ್ಲಿ ಪತ್ರಿಕೋದ್ಯಮ ಪ್ರವೇಶ ಮಾಡಿದ್ದೆ. 86 ಸುಮಾರು 10 ವರ್ಷ 10 ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದೆ. ಅದರಲ್ಲಿ ವಾರ ಪತ್ರಿಕೆ ಉಂಟು, ದಿನಪತ್ರಿಕೆ ಉಂಟು, ಸಂಜೆ ಪತ್ರಿಕೆ ಉಂಟು, ಸ್ಥಳೀಯ ಪತ್ರಿಕೆ ಉಂಟು, ರಾಜ್ಯ ಮಟ್ಟದ ಪತ್ರಿಕೆ 10 ವರ್ಷ. ಅದರ ಜೊತೆಗೆ ನಾವು 90-91ರಿಂದ ನರ್ಕಲಾಲ್ ಮೀನಾ ಇಸಿ ಆಗಿದ್ದಾಗ ಅವರ ಅಸ್ನಾದೇಶದ ಒಂದು ಪರಿಕಲ್ಪನೆಯಲ್ಲಿ ಈ ಸಾಕ್ಷರತೆಗೆ ಸಂಬಂಧಪಟ್ಟ 2 ಪತ್ರಿಕೆ ಬರ್ತೀವಿ, ಅಕ್ಷರ ಕರಾವಳಿ ನಿರಂತರ. ಅದರ ಕೆಲಸ ಕೂಡ ಅವ್ರು ಮಾಡ್ತಾ ಇದ್ರು. ಹೀಗೆ ಇರುವಾಗ 98ನೇ ಇಸ್ವಿಯಲ್ಲಿ ಚಿದಂಬರ ಹೇಳಿದ್ದಾರೆ. ಚಿದಂಬರ ಮತ್ತು ರಾಮಲಿಂಗೇಗೌಡರು ಒಂದು ನನಗೆ ಫೋನ್ ಮಾಡಿ ಹೀಗೆ ಅಂತ ಹೇಳಿದ್ರು. ನಾಳೆ ಕೊಟ್ಟಿದ್ದು ವಿಶೇಷ ಇದು ಇರಲಿಲ್ಲ, ಪರಿಚಯ ಇತ್ತು, ವಾರ್ತಾ ಇಲಾಖೆಯಲ್ಲಿ ಸಿಗ್ತಿದ್ರು, ಹೀಗೆ ದಾರಿಯಲ್ಲಿ ಸಿಗ್ತಿದ್ರು, ಬೇರೆ ಅಂತ ಪರಿಚಯ ಇರಲಿಲ್ಲ. ಅವರ ಸ್ವಭಾವ ಎಲ್ಲರಿಗೂ ಗೊತ್ತಿತ್ತು. ಸ್ವಾಮೀಜಿ ಹೇಳಿದ್ರು ಆಯ್ತು ಅಂತ ಹೇಳಿದ್ದೆ. ಮತ್ತು ನಾನು ಮಾತಾಡಿರಲಿಲ್ಲ ಆಫೀಸಲ್ಲಿ. ಆಡಳಿತ ಮುಖ್ಯಸ್ಥರು ಯಾರಿದ್ದಾರೆ ಅವ್ರಿಗೆ ಮಾತಾಡಿರಲಿಲ್ಲ. ರಾಮಲಿಂಗಿ ಅವರು ಬಿಡುತ್ತಿಲ್ಲ ನಾನು ಯಾವಾಗಲೂ. ಅವ್ರು ಫೋನ್ ಮಾಡಿದಾಗ ಶುರು ಅದೇ ಕೇಳುದು, ಎಂತಾದ್ರೂ ಒಂದು ಮಾಡಿ ಅಂತ
ಮತ್ತೊಂದು ಸಲ ಹೋಗಿ ನಾನು ನಮ್ಮ ಆಗ ಆಡಳಿತ ಮುಖ್ಯಸ್ಥರು ಯಾರಿದ್ರು ಅದಕ್ಕೆ ವಿಷಯ ಪ್ರಸ್ತಾವ ಮಾಡಿದ್ರು. ಅವರು ಹೀಗೆ ನೋಡಿದ್ರು, ಏನು ಪ್ರತಿಕ್ರಿಯೆ ಏನು ಕೊಡಲಿಲ್ಲ. ಮತ್ತು ಬೇರೆ ನಮ್ಮ ವಿಷಯ ಇತ್ತು, ಅದೆಲ್ಲ ಮಾತಾಡಿ ಬಂದೆ. ಇನ್ನೊಂದು ಸಲ ಹೋಗುವಾಗ ಪುನಃ ಪ್ರಸ್ತಾಪ ಮಾಡಿದ್ರು. ಹಾಗೆ ಹೇಳಿದ್ರು ನೋಡುವ ಅಂತ ಹೇಳಿದ್ರು. ನೋಡುವ ಅದು ನನಗೆ ರಾಮಲಿಂಗೇಗೌಡರು ಬಿಡಲಿಲ್ಲ, ಅವ್ರು ಫೋನ್ ಮಾಡ್ತಲೇ ಇರ್ತಾರೆ. ಮತ್ತು ಇನ್ನೊಂದು ಸಲ ಮಾತಾಡುವಾಗ ಅವರಲ್ಲಿ ಕೇಳಿದ್ರು, ಅವರಿಗೆ ಅದರ ವಿಷಯ ಗೊತ್ತಿತ್ತು, ಬಾಳೆಪಡಿ ಬಗ್ಗೆ. ಅವರು ಬಂದು ಅವರು ಸಮಸ್ಯೆಯಲ್ಲಿ ಕಿರಿಕಿರಿ ಏನಾದ್ರು ಆದರೆ ಅದರ ಜವಾಬ್ದಾರಿ ನೀವು ತಗೊಳ್ಬೇಕು ಅಂತ ಹೇಳಿದ್ರು ನನಗೆ. ಆಯ್ತು ಅಂತ ಹೇಳಿದ್ರು, ತಗೊಳ್ತೇನೆ ಆಯ್ತು ಅಂತೇಳಿ ಅಲ್ಲಿ ನಾನು ಹೇಳಿರಲಿಲ್ಲ ಯಾರಿಗೆ, ರಾಮಲಿಂಗೇಗೌಡರಿಗೆ ಅವರು ಪುನಃ ನನಗೆ ಕೇಳಿ ಇವರನ್ನು ನನ್ನ ಆಫೀಸಿಗೆ ಒಂದ್ಸಲ ಕಳಿಸಿದ್ರು, ಬಾಳೆಗುಡಿಯನ್ನು. ಬಾಳೆಗುಡಿ ನಾನೊಂದ್ಸಲ ನಾನು 11 ಗಂಟೆ ಆಗ್ತಾ ಹೋಗುವಾಗ ನಾನು ಹೋಗುವಾಗ ನನ್ನ ಎದುರು ಕೂತ್ಕೊಂಡಿದ್ದೆ ಶಾಲೆಯಲ್ಲಿ. ಏನು ಬಾಳೆಗುಡಿಯವರು ಅಂತ ಕೇಳಿದ್ರೆ, ನಿಮಗೆ ಕೆಲಸ ಬೇಕು ಅಂತ ಕೇಳಲಿಲ್ಲ, ಸ್ವಾಭಿಮಾನಿ ರಾಮಲಿಂಗೇಗೌಡರು ನಿಮ್ಮನ್ನು ಭೇಟಿ ಆಗ್ಲಿಕ್ಕೆ ಹೇಳಿದ್ರು ಅಂತ ಹೇಳಿ. ಸರಿ ಅಂತ ಹೇಳಿ ಈ ದಿವಸ ಮಾತಾಡಿ ಬನ್ನಿ ಅಂತ ಹೇಳಿ ಬಂದ ನಂತರ ನಾವು ನಮ್ಮ ಆಫೀಸಲ್ಲಿ ಹೇಗೆ ಅಂತ ಹೇಳಿದ್ರೆ ಅಸೈನ್ಮೆಂಟ್ ನಾನೇ ಹಾಕ್ತಿದ್ದೆ. ಅವರಿಗೆ ಯಾವಾಗಲೂ ನಾವು 11 ಗಂಟೆ ನಂತರದೇ ಹಾಕೋದು, ಯಾಕಂದ್ರೆ ದೂರದಿಂದ ಬರಬೇಕು ಅಲ್ಲಿಂದ. ಅದು ಸರಿ ಆಗ್ತದೆ. ಈ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಕಾರ್ಪೊರೇಷನ್ ಮೀಟಿಂಗ್ ಅದೆಲ್ಲ ಯೂನಿವರ್ಸಿಟಿಯಲ್ಲಿ ಏನಿದ್ರು ಅವರಿಗೆ ಆ ಕಡೆ ಬರೋದು. ಅದೇ ರೀತಿ ನಡೀತಾ ಇತ್ತು. ಈ ಇಂಥ ಅವರು ಕಿರಿಕಿರಿ ಎಲ್ಲ ಹೇಳಿರ್ತಾರೆ. ಹೆಚ್ಚಾಗಿ ಸಾಮಾನ್ಯವಾಗಿ ನಾನು ಬರುವಂಥದ್ದು ಕೆಲವು ಸುದ್ದಿಯಲ್ಲಿ ಬರ್ತದೆ. ಅಲ್ಲಿಂದ ಅವರು ಮ್ಯಾನೇಜ್ಮೆಂಟಿಂದ ಏನೇ ಇದ್ರು ನನಗೆ ಕೇಳುವುದಾದ್ರೆ ಅವ್ರಿಗೆ ಕೇಳ್ತೇವೆ. ಆಗ ಕೆಲವು ಸಹ ಕಾರ್ಡಲ್ಲಿ ಬರೀತಿದ್ರು ಕೆಲವರು ಓದುಗರು, ಇದು ಹೀಗೆ ಯಾಕೆ, ಅದು ಹಾಗೆ ಯಾಕೆ ಅಂತೇಳಿ ಅದಕ್ಕೊಂದು ಮಾರ್ಕ್ ಮಾಡಿ ಆನಂದರ ಗಮನಕ್ಕೆ ಅಂತೇಳಿ ನನಗೆ ಕಳಿಸಿದ್ರು. ಅದೇ ರೀತಿ ಮುಂದುವರೆದಿತ್ತು. ಈ ಮ್ಯಾನೇಜ್ಮೆಂಟ್ ಈ ರೀತಿ ಹೇಳಿದೆ, ಜವಾಬ್ದಾರಿ ನನ್ನ ಮೇಲೆ ಉಂಟು ಅಂತೇಳಿ ನಾನು ಅವ್ರ ಕೊನೆಯವರೆಗೂ ಹೇಳಿದೆ. ಮ್ಯಾನೇಜ್ಮೆಂಟ್ ಕೂಡ ಹಿಂದೆ ಇದ್ದ ಮ್ಯಾನೇಜ್ಮೆಂಟ್ ಬದಲಾಗಿ ಅಂದ್ರೆ ಅವರು ಆ ಮುಖ್ಯಸ್ಥರಿದ್ದವರು ಚೇಂಜ್ ಆಗಿದೆ. ಈಗ ಪ್ರಕಾಶ್ ಬಂದಾಗಿದೆ, ಬೇರೆ ಬೇರೆ ಬಂದಿದ್ರು. ಅವರಿಗೆ ಅವರು ಹೇಳಿದ್ದಾರೆ ಅದು ನನಗೆ ಗೊತ್ತಿಲ್ಲ, ಬಟ್ ಇವರು ಕೂಡ ಕೇಳ್ತಿದ್ರು ನನಗೆ. ಹಳೆಪುಣ್ಯದಿಂದ ವಿಷಯ ಬಂದರೆ ಹಳೆಪುಣ್ಯದಿಂದ ಬೇರೆಯವ್ರದ್ದು ಬರ್ತಿತ್ತು, ಬಟ್ ಇವರಿಗೆ ಬಂದರೆ ಅವರಲ್ಲಿ ಕೇಳ್ತಿರ್ಲಿಲ್ಲ. ಬೇರೆ ಸ್ಟಿಂಜರ್ ಆದರೂ ಒಂದು ಸಲ ಅವ್ರು ಮಾತಾಡ್ತಿದ್ರು ಎಂತಪ್ಪ ಇದು ಅಂತೇಳಿ. ಆ ರೀತಿ ಮತ್ತೆ ಈ 11 ಗಂಟೆ ನಂತರ ಬರುವಾಗ ಯಾವಾಗ ಒಂದೊಂದ್ಸಲ ಅವ್ರು ಫೋನ್ ಮಾಡಿದ್ರು, ಇವತ್ತು ಸ್ವಲ್ಪ ಲೇಟ್ ಆಗ್ತದೆ ಅಂತ. ಆಯ್ತು ಅಂತ ಹೇಳಿ ಅವರು ಲೇಟ್ ಅಂತ ಹೇಳಿದ್ರೆ ಮಧ್ಯಾಹ್ನ 3 ಗಂಟೆವರೆಗೂ ಆಗ್ತಿತ್ತು ಬರುವಾಗ ಆಫೀಸಿಗೆ. ಬಂದವರು ಸೀದಾ ಹೋಗ್ತಾರೆ, ವಾಶ್ರೂಮ್ಗೆ ಮುಕ್ಕೆಲ್ಲ ತೊಳ್ಕೊಂಡು ಬಂದು ನನ್ನ ಹತ್ರ ಕೂತ್ಕೊಳ್ತಾರೆ. ಮತ್ತೆ ವಿಷಯ ಹೇಳ್ತಾರೆ. ಅವರಿಗೆ ವೃತ್ತಿಯ ಬಗ್ಗೆ ಎಷ್ಟು ಬದ್ಧತೆ ಇರ್ತದೆ ಅಷ್ಟೇ ಸಾಮಾಜಿಕ ಬೆಳವಣಿಗೆ. ಅವರು ಆ ರೀತಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಯಾರನ್ನಾದ್ರು ಪೇಷಂಟ್ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಕೂಡದವರನ್ನು ಎಲ್ಲಕ್ಕೆ ಅಡ್ಮಿಟ್ ಮಾಡೋದು, ಅಥವಾ ಯಾರಿಗಾದ್ರೂ ಸರ್ಕಾರಿ ಸೌಲಭ್ಯವನ್ನು ಸತಾಯಿಸ್ತಿದ್ರು ಸರ್ಕಾರಿ ಅಧಿಕಾರಿಗಳು, ಅವರನ್ನು ಕರ್ಕೊಂಡು ಹೋಗಿ ಅವನ ಹತ್ರ ನಿಲ್ಲಿಸಿ ಅವರಿಗೆ ಜಾಡಿಸಿ ಅದು ಆಗುವವರೆಗೆ ನಾನು ಬೆನ್ನೋಡ್ತೀನಿ. ಇನ್ನು ನಿಮ್ಮ ಮಕ್ಕಳು ಕಾಲೇಜಿಗೆಲ್ಲ ಹೋಗುವವರಿಗೆ ಹಾಸ್ಟೆಲ್ ಸಿಗುತ್ತಿಲ್ಲ, ಹಾಸ್ಟೆಲ್ ಸೌಲಭ್ಯ ಉಂಟು, ಅವ್ರಿಗೆ ಪಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಅಂಥ ಮಕ್ಕಳನ್ನು ಕರ್ಕೊಂಡು ಹೋಗಿ ಇಂಥ ಇದೆ. ಎಷ್ಟೋ ಸಲ ಹಾಗೆ ಎಷ್ಟೋ ಸಲ ಇನ್ನೊಂದು ಅವರಿಂದ ಬಂದಾಗ ಕೆಲವು ಸಲ ಅವರಿಗೆ ನೋವು ಇರ್ತಂದ್ರೆ ಅವ್ರ ಮುಖದಲ್ಲೇ ಗೊತ್ತಾಗ್ತಿತ್ತು, ಅಷ್ಟು ಫೀಲಿಂಗ್ ಆಗ್ತಿತ್ತು ಅವ್ರಿಗೆ. ಅಂತ ತಳವರ್ಗದ ಬಹಳ ಬಡವರಿದ್ದವ್ರಿಗೆ ಏನೆಲ್ಲ ಇವರು ಕಾಟ ಕೊಡ್ತಾರೆ ಅಂತೇಳಿ ಆ ರೀತಿ ಮಾಡ್ತಾ ಯಾವಾಗಲೂ 11 ಗಂಟೆ ಮೇಲೆ ಬಂದರು, 3 ಗಂಟೆ ಮೇಲಿಂದ ಬಂದರು. ಆ ದಿನದ ಕೆಲಸ ಒಂದು ಏನು ಉಂಟು ಅಸೈನ್ಮೆಂಟ್ ಎಲ್ಲವನ್ನೂ ಮುಗಿಸಿ ರಾತ್ರಿ ಎಷ್ಟು ಲೇಟ್ ಆದ್ರೆ ಅದನ್ನು ಮುಗಿಸಿ ಹೋಗ್ತೀವಿ. ಇನ್ನು ಕೆಲವೊಂದು ಸಲ ನನಗೆ ಬೆಳಿಗ್ಗೆ ಮುಂದಿನ ದಿವಸ ಹೇಳ್ತಾರೆ, ನಾ ಎಲ್ಲ ಅಂತ ಬರ್ತೀವಿ ಅಂತ ಅಂತ ಕೇಳಿದ್ದೆ. ಅದೇ ಕೇಳಿದಾಗ ಸುಳ್ಯದ ಮೂಲೆಯಲ್ಲಿ ಎಲ್ಲ ಒಂದು ಗ್ರಾಮದಲ್ಲಿ ಒಂದು ಏನೋ ಒಂದು ಉಂಟು, ಅದಕ್ಕೆ ಹೋಗ್ತೇನೆ. ಹೇಗೆ ಹೋಗ್ತೀವಿ? ಮನೆಯಿಂದ ಬಸ್ಸಿನ ಎಲ್ಲಿ ಬರ್ತದೆ ಅಲ್ಲಿವರೆಗೆ ಒಂದು 2 ವೀಲರ್, ಅಲ್ಲಿಂದ ಮೆಲ್ಕಾರಿ ಬಸ್ಸಲ್ಲಿ, ಮೆಲ್ಕಾರಿಂದ ಪುತ್ತೂರಿಂದ ಸುಳ್ಯದಿಂದ ಅಲ್ಲಿ ಹೋಗುವಾಗ 2 ವೀಲರ್, ಅಲ್ಲಿ 10 ಗಂಟೆ ಒಳಗೆ ಮುಟ್ಟಬೇಕು ನನಗೆ ಅಂತ. ಅಲ್ಲಿ 10-11 ಅಲ್ಲಿಗೆ ಮುಟ್ಟೋದು. ಅದನ್ನ ಇನ್ನೊಂದು ಈ ಕಡೆಗೆ ಹೋಗ್ತೀವಿ ಕುಂದಾಪುರವರೆಗೆ, ಅದು ಕೂಡ ಎಂತ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿವರೆಗೆ ಬರ್ತೀವಿ. ಈಗ ಈ ಪುಸ್ತಕದಲ್ಲಿ 10 ಜನ ಬರ್ತಾರೆ, ಇದನ್ನೆಲ್ಲ ಬ್ರೀಫ್ ಆಗಿ ನಮಗೆ ಇಂಥವರೊಂದು ಆ ಊರಲ್ಲಿ ಇದ್ದಾರೆ ಅಂತ ನಾನು ಹೇಳ್ತೀನಿ. ಮತ್ತೆ ಅವ್ರಿಗೆ ತಿಂಗಳ ಕೊನೆಗೆ ಇಲ್ಲ, ಹಣ ಸಾಕಾಗ್ತಿರ್ಲಿಲ್ಲ, ದುಡ್ಡಿಲ್ಲ. ಅವರು ಸೀದಾ ಬಂದು ನನ್ನ ಎದುರು ಕೂತ್ಕೊಳ್ತಾರೆ, ಮಾತಾಡೋದಿಲ್ಲ, ಏನು ಕೇಳ್ತಾರೆ, ಹೀಗೆ ಹೇಳ್ತಾರೆ.
ಏತಿ ಕೇಳಿದ್ರೆ ಹೀಗೆ ಬರುತ್ತೆ ಅಥವಾ ಹೀಗೆ ಬರುತ್ತೆ 1 ಅಥವಾ 2 ಸಾವಿರ ಅದನ್ನು ಕೊಟ್ಟರೆ ಸಂಬಳ ಆದ ಫಸ್ಟಿಗೆ ನಂದು ವಾಪಸ್ ತಗೊಳ್ಳು ಪ್ರತಿ ತಿಂಗಳು ಒಂದ್ಸಲ ಅವರು ಅವಾಗ ಬಂದರೆ ಅಷ್ಟೇ. ಯಾವಾಗಲೂ ಅವರು ಬಾಯಿ ಬಿಟ್ಟು ಕೇಳಿದ್ದೇವೆ. ಈ ರೀತಿಯ ಸ್ವಭಾವ ಒಳ್ಳೆಯದು. ಮತ್ತು ಅವರ ಈ ನಮ್ಮ ಪ್ರೆಸ್ ಕ್ಲಬ್ಬು ಪತ್ರಕರ್ತರ ಸಂಘಕ್ಕೆ ತುಂಬ ಕೆಲಸ ಮಾಡಿದೆ. ಇದರಲ್ಲಿ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಸಂಘದಲ್ಲಿ ಆಗಿ ನಮಗೆ ಈ ಕಟ್ಟಡಕ್ಕೆ ಸರ್ಕಾರದ ಸೌಲಭ್ಯ ಇರಲಿಲ್ಲ, ಅನುದಾನ ಇರಲಿಲ್ಲ. ಸರ್ಕಾರದ ಅನುದಾನ ಶುರುವಾದ್ದು ಯಡಿಯೂರಪ್ಪ ಮುಖ್ಯಮಂತ್ರಿ. ಆ ನಂತರ ಪ್ರತಿ ಪತ್ರಿಕಾ ಭವನಕ್ಕೆ 25 ಲಕ್ಷ ಕೊಡುವಂತೆ ಅವರು ತೀರ್ಮಾನ ಮಾಡಿದ್ರು. ನಾವು ತಗೊಂಡಿರಲಿಲ್ಲ. ಹಾಗಾದ್ರೆ ನಾವು ತಗೊಂಡಿದ್ದೇವೆ ಏನು ಅಂತ ಕೇಳುವಾಗ 12.5 ಲಕ್ಷ ಅರ್ಧ ಕೊಡ್ತೇವೆ, ನೀವು ಎಕ್ಸ್ಟೆನ್ಷನ್ ಅಥವಾ ಇದು ರಿನೋವೇಷನ್ ಅಂತ ಹೇಳಿದ್ರು. ವಿಶ್ವಕುಮಾರ್ ಬಂದಿದ್ರು, ವಾರ್ತಾ ಇಲಾಖೆ ನಿರ್ದೇಶಕರು ಮಂಗಳೂರಿಗೆ. ಅವರನ್ನು ಇಲ್ಲೇ ಕೂತ್ಕೊಳಿಸಿ ಅವರಿಗೆ ಸಂವಾದ ನಡೆಸಿ ಈ ಪ್ರಸ್ತಾಪ ಹೇಳಿ ನೀವೆಲ್ಲವನ್ನು ಇದು ಕಳಿಸಿ ಅಂತೇಳಿ ಎಲ್ಲ ಪೇಪರ್ ವರ್ಕ್ ಮಾಡಿದ್ದು ಬಾಳೆ ಬಂದು. ಆಗ ಪ್ರಧಾನ ಕಾರ್ಯದರ್ಶಿ ಅವರು ಹರ್ಷ ಅಧ್ಯಕ್ಷರವರು ಎಲ್ಲ ಕೆಲಸ ಮಾಡಿದ್ದು ಅವರೇ. ಒಂದು ಸಂಘ ಸಂಸ್ಥೆ ಯಾವ ರೀತಿ ನಡೀಬೇಕು ಅಂತೇಳಿ ಬೇರೆ ಬೇಡ, ನಮ್ಮ ಪ್ರೆಸ್ ಕ್ಲಬ್ಬು ಮತ್ತು ಪತ್ರಿಕಾ ಸಂಘದ ಮೀಟಿಂಗ್ ಆಗ ಪುಸ್ತಕ ನೋಡಿದರೆ ಸಾಕಾಗ್ತದೆ. ಆ ಪ್ರೊಸೀಡಿಂಗ್ಸ್ ಅನ್ನು ಯಾವ ರೀತಿ ಬರೀತಾ ಇದ್ರು ಅಂತ. ಯಾವುದೇ ಸಂಸ್ಥೆಯಲ್ಲಿ ಆ ನಿಯಮಾವಳಿಯಿಂದ ಆಚೆ ಹೋಗಲೇಬಾರದು. ನೀವು ಬೇಕಿದ್ರೆ ನಿಯಮಾವಳಿ ಬದಲಾವಣೆ ಮಾಡಿಕೊಳ್ಳಿ ಜನರಲ್ ಬಾಡಿಯಲ್ಲಿ, ಬಟ್ ಅದನ್ನು ನೀವು ತಪ್ಪು ಆಗ್ತದೆ. ಅಷ್ಟು ಅಚ್ಚುಕಟ್ಟಾಗಿ ಆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ನಾವು ಇಲ್ಲಿ ಅಲ್ಲಿ ಅವರ ಊರಲ್ಲಿ ಕಣ್ಣಂತೂರು ತೋಡಗುಕ್ಕಿನ ಜಾತ್ರೆ ಆಗ್ತದೆ. ಬಹಳ ದೊಡ್ಡ ಜಾತ್ರೆ, ಸುಮಾರು 4-5 ಗ್ರಾಮದವರು ಸೇರ್ತಾರೆ. ನಾವು ಪ್ರತಿ ವರ್ಷ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ 5-6 ವರ್ಷ ಹಿಂದೆ. ಆನಂತರ ಅವರು ಆ ದಿನ ನಿಗದಿ ಆದಾಗಲೇ ಮೊದಲು ಫೋನ್ ಮಾಡ್ತಾರೆ, ಅಥವಾ ಆಫೀಸಲ್ಲಿ ಹೇಳ್ತಾರೆ ಇಂಥ ದಿನ 4-5 ದಿವಸ ಅಂತ ಬರಬೇಕು ಅಂತ. ಆಯ್ತು ಅಂದ್ರೆ ಮತ್ತೆ ಅದು ಆರಂಭ ಆಗುವಾಗ ಕೂಡ ಪುನಃ ನೆನಪಿಸ್ತಾರೆ ಯಾವಾಗ ಬರ್ತೀವಿ. ನಾನು ಮತ್ತೆ ನನ್ನ ಸ್ನೇಹಿತ ಹೋಗಿ ನಾವು ಜಾತ್ರೆಯಲ್ಲಿ ಹೋಗಿ ಅವ್ರಿಗೆ ಹೇಳಲಿಕ್ಕಿಲ್ಲ, ಸೀದಾ ಬರೋದು. ನೀವು ಬಂಡವರು ಬನಂದ ಇದ್ದಾರೆ ಅಂತ ಹೇಳಿದ್ರೆ ಬಂಡ ಹೇಳಿ ಹೋದ್ರೆ ಅಲ್ಲಿ ಎಲ್ಲ ತಯಾರು ಮಾಡ್ತಾರೆ, ಬೇಡ ಅಂತ ಹೇಳಿ ಹೇಳಿದೆ ಅವರು. ನಮ್ಮ ಇವರ ನಿವೃತ್ತಿ ಆಗುವ ಸ್ವಲ್ಪ ಸಮಯದ ಮೊದಲು ಮನೆಗೆ ಹೋಗುವಾಗ ನಾವು ಮನೆಗೆ ಹೋಗಿದ್ದು. ಆಗ ನಮ್ಮ ಸ್ನೇಹಿತ ಹೇಳಿದ ಎಷ್ಟು ಸಮಯವನ್ನು ಅಂತ, ಎಷ್ಟು ತಿಂಗಳು ಹೇಳಿದ್ರು ನಿವೃತ್ತಿಗೆ. ಪಕ್ಕದಾದ ಅಂಕೋರ ಅಂತ ಎಕ್ಸ್ಟೆನ್ಷನ್ ಅಂಕೋರ ಎಕ್ಸ್ಟೆನ್ಷನ್ ಗೊತ್ತಿದ್ದಿ ಯಾರು ಈ ಫೀಲ್ಡ್ ಹೋಗ್ರೆ ತುಂಬ ಕಲ್ಲದವ್ರೆ ದೂರ ತೆಪ್ಪಿನ ಈಚಿನ ಪೂರ ಬೆಲ್ಲ ಮಂತನೇ ಕೂಲಿ ಕೆಲಸ ಪೂರ ಮಂತನೇ ನಿವೃತ್ತಿದ ಬೊಕ್ಕ ಎಂತ ಕೈಕಾರು ಗಟ್ಟಿರ್ತಾನೆ ದೇವರ ಆರೋಗ್ಯ ಕೊಡೋಣ ಎಂದು ಬೊಕ್ಕ ಕೆಲಸ ಅಂತಾರೆ. ಅದು ಮುಜುಗರ ಹಿಂಜರಿಕೆ ದಾಲ ಹಿಂಚಿ ಅಷ್ಟು ಧೈರ್ಯವಾಗಿ ಜೀವನಗಳ ತೊಂದರೆ ಅಂತ ಹೇಳಿದವರು ಇದಿಲ್ಲ, ಅದೇ ಕೈ ಕೊಟ್ಟು ಸುಮಾರು ಅವರೊಂದಿಗೆ. ಆದರೆ ನಾವು ಕೆಲವು ಸಲ ಒಂದು ದೂರ ಬರ್ತಿತ್ತು, ಅವರು ವರದಿಗಾರಿಕೆ ಹೋಗ್ತು. ಈಗ ಉದಾಹರಣೆ ಒಂದು ಕಾರ್ಪೊರೇಷನ್ ಮೀಟಿಂಗ್ ಭಾರಿ ದೊಡ್ಡ ಗಲಾಟೆ ಎಲ್ಲ ಆಗ್ತದೆ. ಅದು ವರದಿ ಮಾಡೋದು ಕಷ್ಟವೇ. ವರದಿ ಎಲ್ಲ ಮಾಡಿದ್ರು, ಚೆನ್ನಾಗಿ ವರದಿ ಬಂದಿದೆ. ಬೆಳಿಗ್ಗೆ 7 ಮೊದಲು ಈ ಪ್ರಕಾಶ್ ಅಂತ ಅವ್ರಿಗೆ ಒಬ್ಬರು ಫೋನ್ ಮಾಡ್ತಾರೆ. ನಮ್ಗೆ ಹೇಳೋದಿಲ್ಲ, ನಮ್ಮ ಪರಿಚಯ ಇದ್ದವ್ರು ಕೆಲವರು ಹೇಳ್ತಿದ್ರು. ಒಬ್ಬನ ಹೆಸರು ಬಿಟ್ಟು ಹೋಗಿ ಒಬ್ಬನ ಹೆಸರು ಬಿಟ್ಟು ಹೋಗಿ ಅಂತ ಅಷ್ಟೇ ಹೇಳೋದಿಲ್ಲ, ಎಲ್ಲಾ ಪತ್ರಿಕೆಯಲ್ಲಿ ಬಂದಿದೆ, ವಾರ್ತಾವಾರ್ತೆಯಲ್ಲೂ ಬಂದಿದೆ ಅಂತ. ಆಯ್ತಾ, ಅವರಿಗೆ ಬೆಳಿಗ್ಗೆ ಎತ್ತ ಕೂಡಲೇ ಇದಾಯ್ತು. ಅವರು ಅವರಿಗೆ ಹೇಳ್ತಿರ್ಲಿಲ್ಲ, ಈ ಗೋರ್ಮೆಂಟ್ ಅಂದ್ರೆ ಇಜ್ಜತ್ತು ಅಂದ್ರೆ ನಾನು ಹೇಳ್ತೀನಿ. ಇದನ್ನು ಕರೆಸಿದೆ, ಅದನ್ನು ಕರೆಸಿ ಕೂತ್ಕೊಂಡು ಹೇಳಿದ್ರೆ ಸಂಪೂರ್ಣ ಅವ್ರದ್ದು ಡಿಪೆಂಡ್ ಮಾಡ್ತಾರೆ. ಸರಿ ಉಂಟು, ಅದು ವರದಿ ಸರಿ ಉಂಟು. ಮತ್ತೆ ಅವರ ಬಗ್ಗೆ ಹೇಳ್ತಾರೆ, ಹಾಗೆ ಹೆಸರು ಬಿಟ್ಟು ಹೋಗಿದೆ ಅವರ ಬಗ್ಗೆ ಹಿಸ್ಟ್ರಿ ಹೇಳ್ತಾರೆ, ಅಥವಾ ಇನ್ನೊಬ್ಬರ ಹಿಸ್ಟ್ರಿ ಎಲ್ಲ ನಾನು ಕೇಳಿ ಕೊನೆಗೆ ನಾನು ನನ್ನ ವರ್ಷ ಹೇಳ್ತೇನೆ ನಂತರ ನಾನು ಹೇಳಿದೆ ಕೊಡಂತ ಹೇಳ್ತೇನೆ. ಅಂಥದ್ದು ಸುಮಾರು ಘಟನೆ. ಕೆಲವೆಲ್ಲ ಅವರಿಗೆ ಗೊತ್ತಾಗುದಿಲ್ಲ, ನಮ್ಗೆ ಯಾರು ಹೇಳಿದ್ರು ಎಲ್ಲಿಂದ ಒಂದು ಗೊತ್ತಾಗುದಿಲ್ಲ.
ಹೀರೆಗೆ ಹೇಗೆ ಬಂದಿರ ಅಂತ ಹೇಳಿ ಅದು ಹೇಳ್ತಿರೋದ ಹೋಗಿರೇ ವಿಚಾರದಲ್ಲಿ ಇದ್ರು ಕೊನೆಯವರೆಗೂ ಕೂಡ ಹಾಗೆ ಅವರು ಏನೋ ಒಂದು ಟೆನ್ಷನ್ ಇದ್ರು ಕೂಡ ಒಂದು 5 ನಿಮಿಷ ಒಂದು ನನ್ನ ಹತ್ರ ನೋಡ್ತಿದ್ರು ಹೇಳ್ತಿದ್ರು. ಮತ್ತೆ ಇಂಥ ವರದಿಗೆಲ್ಲ ಹೋಗುವಾಗ ಕೆಲವು ಸಲ ಪೂರ್ತಿ ಅಪ್ಸೆಟ್ ಆಗ್ತಿದ್ರು. ತಂದು ಅವರು ನಮ್ಮನೇ ಕಷ್ಟದವರು ನಮ್ಮ ಎಷ್ಟು ಪಟ್ಟು ಕಷ್ಟ ಹೀಗೆ ಬಹಳ ಒಂದು ಸಾಮಾಜಿಕ ಮಾನವೀಯತೆ ಉಂಟಲ್ಲ ಅವರು ಅದನ್ನು ಹೇಳಿಕೆ ಸರ್ ಆ ರೀತಿ. ಈಗ ಅವರಿಗೆ ಅನಾರೋಗ್ಯ ಆದಾಗ ಗೊತ್ತಾಯ್ತು, ಹಾಸ್ಪಿಟ್ಲಲ್ಲಿ ಹೋದಾಗ ಕೂಡ ಫಸ್ಟಿಗೆ ಮಾತಾಡಿದ್ದೆ, ಒಳ್ಳೆ ಮಾತಾಡ್ತಾ ಇದ್ದೆ. ಡಿಸ್ಚಾರ್ಜ್ ಆಗಿ ಮನೆಗೆ ಹೋದಾಗ ನಾನು ಮನೆಗೆ ಹೋದೆ, ಆಕ್ಟಿವ್ ಇತ್ತು. ನಾನು ಸ್ವಲ್ಪ ಅವರಿಗೆ ಫೋನ್ ಮಾಡಿ ಹೇಳ್ತಿದ್ದೆ, ಇರುವಂಥ ಧೈರ್ಯ ಕೊಡೋದಲ್ಲ ಯಾವಾಗ ಧೈರ್ಯ ಉಂಟು ಅಂತ ಹೇಳಿ ಮನೆಗೆ ಹೋಗಿದ್ದೆ. ವಾಕಿಂಗ್ ಎಲ್ಲ ಸ್ವಲ್ಪ ಮಾಡಿ ಅಂತ ಹೇಳಿದ್ರು. ಫುಡ್ ತೆಗೊಳ್ಳುವ ಕಷ್ಟ ಇತ್ತು, ಇದಕ್ಕೆ ಬಂದ ಕೂಡ ಸ್ವಲ್ಪ ಸ್ವಲ್ಪ ತೆಗೊಳ್ತಿದ್ರು. ಮತ್ತೆ ಆಫೀಸಿಗೆ ಬರುವಾಗ ನಾನು ಎಷ್ಟು ಹುಷಾರಾದ್ರು. ಆ ಸಂದರ್ಭದಲ್ಲಿ ಫೋನ್ ಮಾಡಲಿಲ್ಲ. ಮತ್ತೆ ಇನ್ನೊಂದ್ಸಲ ಸುಮ್ಮನೆ ಒಂದು ತಿರುಗಿಸಿ ನೋಡುವ ಅಂತ ಮಾಡಿದ್ರೆ ಆಗ ಬಿಷಪ್ ತೆಗೆದು ಏನು ಅಂತ ಹೇಳಿದ್ರೆ ಆಸ್ಪತ್ರೆಯಲ್ಲಿ ಎಲ್ಲಿ ಬಡಿಬೋದು, ಯಾಕೆ ಕ್ಲಿಕ್ಸ್ ಆಗ್ತಿಗೆ ಬಂದಿದೆ, ಫುಡ್ ತಗೊಳ್ಳಿಕ್ಕೆ ಆಗುದಿಲ್ಲ, ನೀವು ಪುನಃ ಅಲ್ಲಿ ಆಸ್ಪತ್ರೆಗೆ ಹೋಗಿ ಅಂತ ಹೇಳಿ. ಮತ್ತೆ ಒಂದು ಅಷ್ಟು ದಿನ ನಾನು ಪ್ರತಿ ವಾರ ಫೋನ್ ಮಾಡ್ತಿದ್ದೆ. ಒಂದು ವಾರ ಫೋನ್ ಮಾಡಿ ನಾನು ಫೋನ್ ಮಕ್ಕಳು ಹೇಳ್ತಿದ್ರು, ಮಗ ಅಥವಾ ಹೆಂಡತಿ ಕೇಳ್ತಾ ಇದ್ರು, ನನಗೇನು ನಾನು ಫೋನ್ ಮಾಡಲಿಲ್ಲ ಏನು ಅಂತ ಕೇಳ್ತಿದ್ರು ಅಂತ. ಹಾಗೆ ಅವರು ಮಳೆ ಮತ್ತೆ ಅವರ ನಿಮ್ಗೆ ಎಲ್ರಿಗೂ ಗೊತ್ತಿರುವ ವಿಷಯ, ಆದ್ರೂ ಒಂದು ಇವರು ಅವರೊಂದು ಬುಕ್ ಬರ್ತಾರೆ. ಆ ಬುಕ್ಕಲ್ಲಿ ಮುನ್ನುಡಿ ಬರೆದವರು ವಿವೇಕ್ರೈಯವರಲ್ಲಿ ಬಾಳೆಪುಡಿ ಬಗ್ಗೆ ಒಂದು ಭಾಗ ಬರ್ತದೆ. ಓದ್ತೇನೆ ಅಂದರೆ ಒಂದು ವ್ಯಕ್ತಿತ್ವದ ಬಗ್ಗೆ ಒಂದು ಗೊತ್ತಾಗುವುದು. ಗುರುವಪ್ಪ ಬಾಳೆಪುಡಿ ಸೂಕ್ಷ್ಮ ಸಂವೇದನೆಯ ಅಲಕ್ಷಿತ ಸಮುದಾಯ ಮತ್ತು ಜನರ ಬಗ್ಗೆ ಸದಾ ಕಣ್ಣು ತೆರೆದು ವರದಿಗಳನ್ನು ಬರೆಯುತ್ತಾ ಬಂದವರು. ಅವರ ಒಳಗೆ ಮಾನವೀಯತೆ ಉಳ್ಳ ಶೋಧಕ ಮನಸ್ಸಿನ ಜನಪರ ಕಾಳಜಿಯ ಒಬ್ಬ ಚಿಂತಕ ಸದಾ ಜಾಗೃತನಾಗಿರುತ್ತಾನೆ. ಅವರಿಗೆ ಆಡಂಬರ, ತೋರಿಕೆಯ ಪ್ರದರ್ಶನ ಪ್ರಿಯತೆ, ಸುಳ್ಳು ವಂಚನೆ ಒಗ್ಗುವುದಿಲ್ಲ. ಹಾಗಾಗಿ ಕೆಲವೊಮ್ಮೆ ನಿಷ್ಠುರ ಎಂದು ಕಾಣಿಸಿದರೂ ಅವರ ಮಾತು ಮತ್ತು ಬರಹದಲ್ಲಿ ಪ್ರಾಮಾಣಿಕತೆ ಮತ್ತು ಜನಪರ ಪ್ರೀತಿ ನಿಚ್ಚಳವಾಗಿರುತ್ತದೆ. ಬಾಳೆಪುಣಿಯವರ ಆತ್ಮಹತ್ಯೆ ಶಾಂತಿಗೆ ಅವರ ಕುಟುಂಬದವರಿಗೆ, ಅವರ ಸ್ನೇಹಿತರಿಗೆ ಎಲ್ಲರಿಗೂ ಅನುಸರಿಸುವ ಶಕ್ತಿ ಕೊಡಿ ಹೇಳಿ ಅವರ ಕುಟುಂಬದ ಯಾವಾಗಲೂ ಇರ್ತೇವೆ, ಅವರಿಗೆ ಸಹಕಾರ ಏನು ಬೇಕು ಅದನ್ನು ಕೊಡ್ತೇವೆ ಅಂತ ಹೇಳಿ ಇರುವ ಸಂದರ್ಭದಲ್ಲಿ ಬಂಟ್ವಾಳದಲ್ಲಿ ಒಂದು ಆವೃತ್ತಿ ಕೂಡ ಪ್ರಾರಂಭ ಆಗಿತ್ತು. ಅದನ್ನು ಕೂಡ ನಿನ್ನ ಡಾಕ್ಯುಮೆಂಟ್ ಮಾಡಿದ್ದಾರೆ. ಸುದ್ದಿ ಬಿಡುಗಡೆ ಪತ್ರಿಕೆ ಪರವಾಗಿ ನುಡಿದಂತೆ ನಡೆದವರು, ಬರಹದಂತೆ ಬಾಳು ಬದುಕಿದವರು, ಮಾನವೀಯ ಕಳಕಳಿ ಸಾಮಾಜಿಕ ಕಳಕಳಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮಾದರಿ ಒಬ್ಬ ಪತ್ರಕರ್ತ ಒಬ್ಬ ವ್ಯಕ್ತಿತ್ವವನ್ನು ಆಗಿ ಮೆರೆದವರು. ನಾನು ಉಡುಪಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿಗೆ ಬರುವಾಗ ಇಲ್ಲಿ ಫೇಮಸ್ ಆಗಿದ್ದವರು ಅಂತ ಹೇಳಿದ್ರೆ ಬಾಳೆಪುಣಿ, ಆಮೇಲೆ ಪತ್ರಕರ್ತರ ಸಂಘದಲ್ಲಿ ನಮ್ಮ ಆನಂದ್ ಶೆಟ್ಟರು, ಆಮೇಲೆ ವಿನಾಯಕ್ ಭಟ್ರು, ಆಮೇಲೆ ಚಿದಂಬರ್ ಅವರು ಈಗೆಲ್ಲ ದೊಡ್ಡ ಒಂದು ಸ್ಟಾರ್ ಲೆವೆಲ್ ನಮಗೆಲ್ಲ ಅಂತಹ ಒಂದು ಪತ್ರಕರ್ತರಿದ್ದರು. ಸೊ ನಾನು ಆಗ ಡೆಸ್ಕಿಗೆ ಬಂದಿದ್ದೆ. ನನಗೆ ಪ್ರತಿ ಬಾರಿ ಕೂಡ ಪ್ರತಿದಿನ ಒಂದು ಅಚ್ಚರಿ, ಅಂದರೆ ಪೇಪರ್ನಲ್ಲಿ ನೋಡುವಾಗ ಪ್ರತಿ ಸರಿ ಒಂಥರ ಅಚ್ಚರಿಯನ್ನು ಕೊಡ್ತಾ ಇದ್ದಂಥ ಒಂದು ಅದ್ಭುತ ಪತ್ರಕರ್ತ. ಮತ್ತು ಒಂದು ಸ್ವಲ್ಪ ಜಲಸ್, ನಾನು ಇದು ಮಾಡ್ಬೋದಿತ್ತಲ್ಲ ಇಂಥ ಒಂದು ವರದಿಗಾರಿಕೆ ಅಥವಾ ಇಂಥ ಸ್ಟೋರಿ ಮಾಡ್ಬೋದಲ್ಲ ಅಂತ ಹೆಚ್ಚಿನ ಬಾರಿ ನನಗೆ ಹೇಳಿ ಮನಸ್ಸಿಗೆ ಮೂಡಿಸಿದವರು ಬಾಳೆಪುಣಿ. ಅಂದರೆ ಮತ್ತೆ ನಾನು ಇಡೀ ಪತ್ರಿಕೋದ್ಯಮದಲ್ಲಿ ಸಮಕಾಲೀನ ಪತ್ರಕರ್ತರಲ್ಲಿ ನಾನು ಅಭಿಮಾನ, ಗೌರವ ಎಲ್ಲರಿಗಿದ್ರು ಕೂಡ ನಿಜವಾಗಿಯೂ ಎದೆ ಡವಡವ ಅಂತ ಸ್ವಲ್ಪ ಆದರೂ ಬಡಿಸಿದ್ದೆ ಬಾಳೆಪುಣಿ ಅವರು ಖಂಡಿತ. ಯಾಕೆಂದ್ರೆ ನನಗೆ ತುಂಬಾ ಸರಿ ಅವರು ಹೇಳಿದಾಗೆ ಅವ್ರು ಕೇಳುವಂಥ ನಾವು ಕೇಳುವ ಕ್ವಶನಿಂದ ತುಂಬಾ ಜನಕ್ಕೆ ಹೆದರಿಕೆ ಕೊಡಿಸಿರ್ತಾರೆ. ಅವರ ಕ್ವಶನಿಂದ ನಾನು ತುಂಬಾ ಸರಿ ಒಂದು ಹೆದರಿಕೆ ಮತ್ತು ಗೌರವ ಭಾವದಿಂದ ಮೂಡಿಸಿದವರಿದ್ರೆ ಒಬ್ಬನೇ ಒಬ್ಬರು ಅಂತ ಹೇಳಿದ್ರೆ ಸಮಕಾಲೀನ ಪತ್ರಕರ್ತರಲ್ಲಿ ಇವರು ಬಾಳೆಪುಣಿ ಅವರು.
ಮತ್ತೊಂದು ನನಗೆ ಒಂದು ಉದಾಹರಣೆ ಹೇಳ್ತೇನೆ. ಪದ್ಮಶ್ರೀ ಹಾಜಬರು ಇರೋದ್ರಿಂದ ಅವರು ಬರೆದಂತಹ ಲೇಖನಗಳಲ್ಲಿ ನಮಗೂ ಒಂದು ಬರಿಬೇಕು ಅಂತ ಆಸೆ ಮೂಡಿಸಿದವರು ಹಾಜಬ್ಬರ ಲೇಖನ. ಹಾಗೆ ನಾವು ಚಾರು ಬಾರುಗಳನ್ನು ಕನ್ನಡದಲ್ಲಿರುವಾಗ 4 ವರ್ಷ ವಿಶ್ವವಾಣಿಯಲ್ಲಿರುವಾಗೆಲ್ಲ ಮಾಡ್ತಾ ಇದ್ದೆ. ಅವರಿಗೆ 1 ಲಕ್ಷ ರೂಪಾಯಿ ಸಾಲ ಇದ್ದಾಗ ಸುಧಾಮೂರ್ತಿ ಅವರು ಬಂದು ಬರೆದದನ್ನು ಸುಧಾಮೂರ್ತಿ ಅವರು ತಿಳಿಸಿತ್ತು. ಅವರಿಗೊಂದು ಮನೆ ಇಲ್ಲ, ಮಗಳಿಗೆ ಹುಷಾರಿಲ್ಲ ಅಂತ ಬರೆದಾಗ ಅದನ್ನು ಓದಿ ಇವರಿಂದ ಇವರ ನಂಬರ್ ತಗೊಂಡು ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತ ಒಂದು ಮನೆ ಕಟ್ಟಿಸಿಕೊಟ್ರು. ಅಂದ್ರೆ ಎಲ್ಲ ಕಾರಣ ಏನು ಹೇಳಿದ್ರೆ ಈ ರೀತಿಯ ಒಂದು ವರದಿಯನ್ನು ಮಾಡಬೇಕು ಎನ್ನುವಂತ ಭರವಸೆಯನ್ನ ಅಥವಾ ಆಸೆಯನ್ನ ಮೂಡಿಸಿದವರು ಬಾಳೆಪುಣಿಯವರು. ಇಂತಹ ಒಂದು ಅದ್ಭುತ ಒಂದು ವ್ಯಕ್ತಿತ್ವ, ನಮ್ಮ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ. ಬಂಡ ಕೀರುಜಿ ಅಂತ ಹೇಳುವುದು ಯಾಕೆ ಹೇಳಿದ್ರೆ ಅವರು ತಮ್ಮದೇ ಒಂದು ಸಿದ್ಧಾಂತ ನೀತಿಯಲ್ಲಿ ಬದುಕ್ತಾರೆ. ಬೇರೆಯವರನ್ನ ತಪ್ಪು ಮಾಡಿದ್ರೆ ಅವರಿಗೆ ಅದನ್ನ ಸಹಿಸ್ಲಿಕ್ಕೆ ಆಗುದಿಲ್ಲ, ಅದು ಅವರ ಒಳ್ಳೆಯತನ. ಹಾಗೆ ಅಂತಹ ಒಂದು ಧೀಮಂತ ವ್ಯಕ್ತಿತ್ವ ನಮ್ಮ ಜೊತೆಗೆ ಕೆಲಸ ಮಾಡಿದೆ, ಒಟ್ಟಿಗೆ ಇದ್ದೇವೆ ಎನ್ನುವುದೇ ನಮಗೊಂದು ಖುಷಿ. ಅವರ ಮನೆಯವರಿದ್ದಾರೆ, ಹಾಗೆ ಅವರೆಲ್ಲ ಹಿತೈಷಿಗಳಿದ್ದಾರೆ, ಎಲ್ಲ ಪತ್ರಕರ್ತ ಮಿತ್ರರಿದ್ದಾರೆ. ನಾನು ನೋಡಿದ ಮಟ್ಟಿಗೆ ಇತ್ತೀಚಿನ ವರ್ಷಗಳಲ್ಲಿ ಪತ್ರಕರ್ತರೇ ಒಂದು ಸಂಘದ ಈ ಪ್ರೆಸ್ ಕ್ಲಬ್ನ ಒಳಗೆ ಪತ್ರಕರ್ತರೇ ತುಂಬಿ ತುಳುಕಿದಂತ ಒಂದು ಅಂತ ಹೇಳಿದ್ರೆ ಇದೇ ದಿನ. ಅಂದ್ರೆ ಅವರ ಒಂದು ಸಾವಿನ ಶರಣರಲ್ಲಿ ಜನರು ಬರುವಂತ ಇದರಲ್ಲಿ ಕಾಣುವಂತ ಮರಣದಲ್ಲಿ ಕಾಣುವಂತ ಹೇಳ್ತಾರೆ. ಹಾಗೆ ಎಷ್ಟು ಆತ್ಮೀಯತೆ, ಎಷ್ಟು ಗೌರವ ಇದೆ ಅನ್ನೋದನ್ನು ಅವ್ರಿಗೆ ನಾವು ನೋಡ್ಬೋದು. ಹಾಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಸಲ್ಲಿಸ್ತಾ